ಸಾರ್ವಜನಿಕರಿಗೆ ಅನುಕೂಲ ದೃಷ್ಟಿಡು ನೆರಳು ಪಂಪುನಂಚಿನ ಬಸ್ಸು ತಂಗುದಾನ ನಿರ್ಮಾಣ ಮಲ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪುಣ್ಯದ ದಿನಟು ನೀನು ಲೋಕಾರ್ಪಣೆ ಪಂಪುನಂಚಿನ ಕಾರ್ಯಕ್ರಮ ಅಧಿಕೃತ ಸಭಾ ಕಾರ್ಯಕ್ರಮ ಬಾಲಕೃಷ್ಣ ಮಂದಿರ ನಡಪುದು ಒಬ್ಬ ಉದ್ಘಾಟನೆ ಮಾತ್ರ ಲೋಕಾರ್ಪಣೆ ಮಾತ್ರ ನಡಪುದು ಚಿನ್ನದ ಬೈದಿನ ಗಣ್ಯರಲ್ಲಿ ಈ ಸಂದರ್ಭ ಸಂಕ್ಷಿಪ್ತವಾದ ಎತ್ತಲೊಂದು ಕಾರ್ಯಕ್ರಮ ತುಂಬು ವಿವಿಧ ಕಾರ್ಯಕ್ರಮ ಬಾಲಕೃಷ್ಣ ಮಂದಿರ ನಡಪೆರಡು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರುಕಾರ್ಪಣೆ ವಹಿಸಿದರೆ ಭಾರತೀಯ ಜನತಾ ಪಕ್ಷದ ಜಿಲ್ಲದ ಗುರುಕಾರ್ಯನ ಸುದರ್ಶನ್ ಅಂಬೈದರು ಅಣ್ಣ ಆತ್ಮೀಯವಾದ ನಿಮ್ಮ ಮಾತಿನ ಪೂರ್ವಕ ಪ್ರೀತಿಪೂರ್ವಕ ಆದ ಬಾಲಕೃಷ್ಣ ಮಂದಿರದ ಪರವಾದ ನಿಂತುಕೊಂಡಿದೆ ಅವರಿಗೆ ನಮ್ಮ ವೆಂಕಟೇಶ್ ಕುಂಪಲ ಶಾಲು ಬಾರದ ಗೌರವ ಮಲ್ಪಡು ವಿನಂತಿ. ಅವೆಲ್ಲ ಕಡೆ ಮುಖ್ಯ ಬಿಂಡರಾದ ಶ್ರೀ ಗೋವಿಂದ ಬಾಬು ಪೂಜಾರುಲ್ಲೇರು ನಾರಾಯಣಗುರು ಕೋಆಪರೇಟಿವ್ ಬ್ಯಾಂಕ್ದ ಸೊಸೈಟಿದ ರಾಜ್ಯಾಧ್ಯಕ್ಷರಾದುಲ್ಲೇರು ಅರೆಲ್ಲ ಈ ಸಂದರ್ಭದ ಬಾಲಕೃಷ್ಣ ಮಂದಿರ ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವ ಸಮಿತಿ ನಿಖಲ ಮಾತಿನ ಪರ ಆತ್ಮೀಯವಾದ ಸ್ವಾಗತ ಮಂತದಿಲ್ಲ ಅವರಿಗೆ ಗಣೇಶ್ ಅಂಚನ್ ಬಂದದ್ದು ಶಾಲು ಭಾರತ ಗೌರವ ಮಾಡ್ಕೊಡ್ತಾರೆ. ಸುರೇಶ್ ಪಟ್ನಗಲ್ಲೇರು ಭಗವತಿ ದೇವಸ್ಥಾನದ ಉಪಾಧ್ಯಕ್ಷರಾದ ಉಪನಂಚನ ಶ್ರೀ ಸುರೇಶ್ ಭಟ್ನರಿಗರೆಲ್ಲ ನಮ್ಮ ಬಾಲಕೃಷ್ಣ ಮಂದಿರ ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವ ಸಮಿತಿಯ ಪರವಾದ ಆತ್ಮೀಯವಾದ ಸ್ವಾಗತ ಮತ್ತೊಂದಲ್ಲ ಕಾರ್ಯಕ್ರಮದ ಮುಖ್ಯ ಬಿಂಡರಾದ ನಮ್ಮೊಟ್ಟಿಗೂ ಸೇರಿದರೆ ಅದರಲ್ಲಿ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮಂದದಲ್ಲೇ ಅರೆ ಕಿಶೋರ್ ಡಿ ಕೆ ಮೇರೆ ಬಂದದ್ದು ಶಾಲು ಬಾರದು ಗೌರವ ಮಲ್ಪಡಬಾರದು ವಿನಂತಿ ಮಲ್ಪ ಕಿಶೋರ್ ಉದ್ಯಮಿ ಅರೆಲ್ಲ ಈ ಸಂದರ್ಭದ ಬಾಲಕೃಷ್ಣ ಮಂದಿರ ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವ ಸಮಿತಿಯ ಪರವಾದ ಆತ್ಮೀಯವಾದ ಸ್ವಾಗತ ಮಂದದ್ದು ಹರೀಶ್ ಅಮ್ಲ ಮೊಗರ ಮೇರೆ ಶಾಲು ಬಾರದು ಗೌರವ ಮಲ್ಪಡಬಾರದು ಸ್ವಾಗತ ಮತ್ತೊಂದು ಅರೆಗೆ ನಮ್ಮ ಸಮಿತಿದ ಪ್ರಮುಖರಾಯನಂಚಿನ ದೇವಾನಂದ ಶೆಟ್ರು ಪದದ ಶಾಲು ಭಾರತ ಗೌರವ ಮಲ್ಪಡಬೇಕು. ಭಾಷಣ ನೇತಾ ಪುರಸ್ಕಾರ ಎಲ್ಲ ಕಾರ್ಯಕ್ರಮವನ್ನು ಮಂದಿರದಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಒಂದು ಸಾಂಕೇತಿಕವಾಗಿ ಬಸ್ಸು ತಂಗುದಾನವನ್ನು ನೀವೆಲ್ಲ ಸೇರಿ ಉದ್ಘಾಟನೆ ಮಾಡಿ ನಾವು ಇಲ್ಲಿಂದ ಬಾಲಕೃಷ್ಣ ಮಂದಿರಕ್ಕೆ ಹೋಗುದು ಎಲ್ಲರೂ ಸಹಕಾರ ಮಾಡಬೇಕಾಗಿ ವಿನಂತಿ. ಬಂದಂಥ ಸಾಕಷ್ಟು ಜನ ಹಿರಿಯರು ಮತ್ತು ಈ ಊರಿನ ಆತ್ಮೀಯ ಗಣ್ಯರು, ಮಂದಿರದ ಪ್ರಮುಖರು ಎಲ್ಲ ಇದ್ದೀರಿ, ಮಹಿಳಾ ಪ್ರಮುಖರು ಎಲ್ಲ ಇದ್ದೀರಿ. ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವಿಶೇಷವಾಗಿ ಈ ಒಂದು ಬಸ್ಸು ತಂಗುದಾನ ಆಗಬೇಕಿದ್ರೆ ನಮ್ಮದೇ ಊರಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರುವಂಥ ನಮ್ಮ ಹಿರಿಯರಾದ ರಾಮ್ ಸಾಲಿಯನ್ ಕುಂಪಲ, ಅದೇ ರೀತಿ ರಾಮಭಂಜನ್ ಕುಂಪಲ, ಅದೇ ರೀತಿ ಮುರಳಿ ಐವಸಿ ಇವರುಗಳ ಕುಟುಂಬಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ. ಒಟ್ಟು ಈ ಒಂದು ಬಸ್ಸು ತಂಗುದಾನವನ್ನು ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಒಂದು ವರ್ಧಂತ್ಯುತ್ಸವದ ರಜತ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ 4 ಬಸ್ಸು ತಂಗುದಾನ ನಿರ್ಮಾಣ ಮಾಡಬೇಕೆಂದು ಉದ್ದೇಶ ಇಟ್ಟುಕೊಂಡಿದೆ. ಅದರಲ್ಲಿ ಪ್ರಥಮ ಬಸ್ಸು ತಂಗುದಾನವನ್ನು ಈ ಒಂದು ಕುಂಪಲದ ಹೃದಯ ಭಾಗ ಆಗಿರುವಂಥ ಈ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ದಾನಿಗಳಿಗೆ ವಿಶೇಷವಾಗಿ ಅವರ ಸಹಕಾರವನ್ನು ಸ್ಮರಣೆ ಮಾಡುತ್ತಾ ಈ ಸಂದರ್ಭದಲ್ಲಿ ನಮ್ಮ ಗಣ್ಯರಾದ ನಮ್ಮ ಗೋವಿಂದ್ ಪೂಜಾರಿ ಅವರು ಉದ್ಘಾಟನೆ ಮಾಡಿ ಈ ಒಂದು ಲೋಕಾರ್ಪಣೆ ಮಾಡಬೇಕಾಗಿ ಲೋಕಾರ್ಪಣೆ ಮಾಡಬೇಕು.
ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗ ಮಾಡಿಕೊಂಡಿದ್ದೇವೆ. ಈಗಾಗಲೇ ನೆರಳು ಬಸವತಂತ್ರಜ್ಞಾನದ ಉಪಸ್ಥಿತಿಯಲ್ಲಿ ನೋಡಲಾಗಿದೆ. ಇದೀಗ ಅಧಿಕೃತವಾಗಿ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕವಾಗಿ ವಿನಂತಿ ಮಾಡಲಾಗಿದೆ. ನೆಚ್ಚಿನ ಬಾಲಕೃಷ್ಣ ದೇವರಿಗೆ ತರೆತಗ್ಗದ ಡಬ್ಬುರೊಂದು ಅವೆಲಕನೆ ಗ್ರಾಮದೊಡ್ಡೆಯ ಸೋಮನಾಥ ದೇವರನ್ನು ಸುಗಿತೊಂದು 24ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಪರ್ವಕಾಲಡುಲ್ಲ ಬರ್ಪಿ ವರ್ಷ ಬೊಳ್ಳಿ ಪರ್ಬನ ಆಚರಣೆ ಮಲ್ಪುನಚನ ನಮ್ಮ ಇಂಚಿ ಮಂದಿರ ಧಾರ್ಮಿಕವಾದ ದಕ್ಷಿಣ ಕನ್ನಡ ಜಿಲ್ಲೆಡೆ ಧಾರ್ಮಿಕ ಚಟುವಟಿಕೆಪ್ಪು ಸಾಮಾಜಿಕ ನೆಲೆಟುಪ್ಪು ಮಾತಾ ವಿದಟ್ಲ ಬಾಲಕೃಷ್ಣ ಮಂದಿರ ಒಂಜಿ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಸ್ಫೂರ್ತಿ ಬೊಕ್ಕ ಶಕ್ತಿ ದಿಂಜಾಯಿನಂಚಿನ ಒಂಜಿ ಸಂಸ್ಥೆ ಪನ್ಯರ ಬಾರಿ ಪೆರ್ಮೆ ಹಾಕೊಂಡು ಅವು ನಮ್ಮ ಬಾಲಕೃಷ್ಣ ಮಂಡ್ಯದ ಆಡಳಿತ ಸಮಿತಿ ಅದಪ್ಪು ಅತ್ತನ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ಇಪ್ಪು ಮಹಿಳಾ ಸಮಿತಿ ಅದು ಮಾತಾ ಕ್ರಿಯಾಶೀಲವಾದ ಕೆಲಸ ಮಲ್ತಿ ನಿರ್ದಾತ್ರ ಈ ನಿಕಾನಕ ನಮ್ಮ ಮಂದಿರದ ಪೂಜೆ ಪುರಸ್ಕಾರದ ಒಟ್ಟಿಗೂ ಸಮಾಜಗ ಎಡ್ಡೆಪ್ಪದ ಸೇವೆ ಕೊರ್ಪುನಂಚಿನ ಒಂಜಿ ಪೆರ್ಮೆದ ಸಂಸ್ಥೆ ಆದ ಬಾಲಕೃಷ್ಣ ಮಂದಿರ ನಮ್ಮದು ಮುಂಡು ಬಂದುಲ ಈನಿ 24 ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಕೊರೋನಾ ಸೋಂಕುದಾದ್ರ ಸರಳ ರೀತಿಯಲ್ಲ ದೇವರನ್ನ ಪೂಜೆ ಪುರಸ್ಕಾರದೊಟ್ಟಿಗೂ ಉತ್ಸವನ ನಡಪಾವನಂಚಿನ ಒಂಜಿ ಶುಭ ಸಂದರ್ಭಡುಲ್ಲ ನಮ್ಮ ಪೂಜೆ ಪುರಸ್ಕಾರ ಮಂತಿನೆಟಾತ್ರ ಬತ್ತಿನಂಚಿನ ಮಹಾಮಾರಿ ಐನದು ಬೇಗ ದೂರಾವಡು ಪನ್ಪನಂಚಿನ ಎಂಗಳ ಪ್ರಾರ್ಥನೆಲ್ಲ ದೇವರನ ಸನ್ನಿಧಾನಡು ದೀವೊಂದುಲ್ಲ ಈ ಸಂದರ್ಭಡು ಬೆತೆ ಬೆತೆ ಕಡೆಯಿಡ್ದು ನಮ್ಮ ಗಣ್ಯರು ಬಿನ್ನಿರ್ನಕ್ಲು ಮಾತೆರ್ಲ ಬತ್ತು ಸೇರಿದು ಈ ಕಾರ್ಯಕ್ರಮಕ್ಕೆ ಪೊರ್ಲು ದಿಂಜಾದೇರು ಅಂಚಿನ ಹತ್ರ ಈ ಕಾರ್ಯಕ್ರಮಡು 4 ಕಾರ್ಯಕ್ರಮನ ಇಂಕಲು ಜೋಡಣೆ ಮದ್ದ ಒಂಜಿ ನಿಕಲು ಮಾತೆರ್ಲು ತೂದುಪ್ಪರು ರಾಜಮಾರ್ಗಡು ನಮ್ಮ ಕುಂಪಲದ ರಾಜಮಾರ್ಗಡು ಪುನಂಚಿನ ನೆರಳು ಪನ್ಪುನಂಚಿನ ಬಸ್ಸು ತಂಗುದನದ ಲೋಕಾರ್ಪಣೆ ಆತಡು ಐತೊಟ್ಟಿಗೂ ರಜತ ಮಹೋತ್ಸವದ ಸೇವಾ ಚಟುವಟಿಕೆಗಳು ನಿರಂತರವಾದ 25 ಸೇವಾ ಚಟುವಟಿಕೆಗಳು ತುಂಬ ದಿನೊಟ್ಟು ನಡಪೆರುಂಡು ಐತೊಟ್ಟಿಗೂ ಇನಿ ಪ್ರತಿ ವರ್ಷ ಎಂಕಲು SSLC ಸ್ವಲ್ಪ ಪರ್ಸೆಂಟ್ ಅಧಿಕ ಅಂಕ ಪಡೆಯನಕ್ಲೆಗೆ ಎಂಕಲು ಜ್ಞಾನದೀವಿಗೆ ಪುರಸ್ಕಾರ ಕೊರೊಂದಿತ್ತ ಇಲ್ಲ ಈ ವರ್ಷ ಒಂಜಿ ಸರಳ ರೀತಿಯಲ್ಲಿ ಎಂಕಲು ಈ ಮಂದಿರಡು ಮಲ್ಪುನಂಚಿನ ಅಟ್ಟನೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ದಿನ ಮಲ್ತೊಂದಿಲ್ಲ ಅಂಚನೆ ಒವೇ ರೀತಿಯ ಒಂಜಿ ಎಲ್ಲಿಯ ಜೋಕುಲ್ನ ಬಾಲದ ಒಂಜಿ ಮುದ್ದು ಕಂದಮ್ಮನ ಒಂಜಿ ಭಾವಚಿತ್ರದಿ ಕೂಡ ಈಗ ಶ್ರೀಕೃಷ್ಣನ ವೇಷ ಪಾಡೋಡಿಗೆ ಅಂಚ ಊರವ್ರ ಮೇಲೆ ನಮ್ಮ ದಕ್ಷಿಣ ಕರಾವಳಿ ಭಾಗಡ್ ಶ್ರೀಕೃಷ್ಣನ ವೇಷ ಸ್ಪರ್ಧೆ ಆವದಿರ್ತದೆ ಕರೆನ್ 2 ವರ್ಷದಿಂಚಿ ಕೊರೋನಾ ರೀತಿ ನಡೆದಾತ್ರ ಒವೇ ರೀತಿದೆಲ್ಲ ಶ್ರೀಕೃಷ್ಣ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಆತೀಚೆ ಆಡ ಎಂಕುಲು ಕರಿನ ವರ್ಷಲ ಮಂತ ಮುದ್ದು ಕೃಷ್ಣ ಫೋಟೋ ಸ್ಪರ್ಧೆ ಮಂತ ಇಲ್ಲಲೇ ಜೋಕುಲೆಗೆ ಕೃಷ್ಣನ ವೇಷ ಪಾಡಿನ ಮೂಲಕ ಫೋಟೋ ಸ್ಪರ್ಧೆ ಮಂತದ್ದು ಆ ಒಂಜಿ ಜೋಕುಲ್ನ ಚಾತುರ್ಪುಲ್ನ ತೊಜ್ಪವನಂಚಿನ ಕೆಲಸ ಮಂತದ ಅವೆಲ್ಲ ವೀಡಿಯೋ ಸ್ಪರ್ಧೆಲ್ಲ ಅವೆತ್ತು ಜೋಕುಲು ತನ್ನ ಕಿನ್ನೆ ಜೋಕುಲು ತನ್ಕಲ್ನ ಪ್ರತಿಭೆಯನ್ನು ಅನಾವರಣ ಮಲ್ತಾರೆ ಅಂಚಿತಿ ಮಾತ ಐತ ವಿಜೇತರಿಗೆ ಇನಾಮ್ ಪಟ್ಟು ನಂಚಿನ ಲೇಸನು ಈ ಶ್ರೀಕೃಷ್ಣ ಜನ್ಮಾಷ್ಟಮಿದ ಎಡ್ಡೆಪ್ಪದ ದಿನತಾನಿ ಎಂಕುಲು ದೀವೊಂದ ಈ ಕಾರ್ಯಕ್ರಮವನ್ನು ಬತ್ತಿಂಚಿ ಬಿನ್ನೇರ್ನ ಸೇರಿಗೆಡು ಮಾತೆನಲ ನಮ್ಮೊಂದು ಬತ್ತಿನ ತುಳುವನಾಡದ ಮಣ್ಣುಡುಪು ನಂಚಿನ ಮಾತ ದೈವ ದೇವರೆಲ್ಲ ಪ್ರಾರ್ಥನೆ ಮಲ್ತೊಂದು ಬಾಲಕೃಷ್ಣ ದೇವರ ಪ್ರಾರ್ಥನೆ ಮಲ್ತದ್ದು ಗಣಪತಿನ ಸುತ್ತಿ ದೊಟ್ಟುಗು ಕಾರ್ಯಕ್ರಮಕ್ಕೆ ಆರಂಭ ಕೊರಡು ಪಣದು ಗಣೇಶ್ ಕೃಷ್ಣಪ್ಪನ ತೋಡು ಮೇರಡ ವಿನಂತಿ ಮಲ್ಪ ಆನೆ ಮೋನೆದ ಉಳ್ಳಾಯೇ ಸುರುತ ಪೂಜೆ ಕೈಕೊನೊನ ಗುರಿಗಾರೇ ಎಲಿತು ಮಿತ್ತು ಕುಲ್ಲೊಂದು ಲೋಕೊರ್ಮೆ ಮೆರೆನ ಗಣಪತಿ ದೇವರೇ ಪಾದಗೂ ಅಡ್ಡ ಪೂಜೆ
ಎದುರು ನುವೆ ಆ ಆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂಚನೆ ಅತಿಥಿ ದೇವೋಭವಲ ನಮ್ಮ ಹಿರಿಯ ಕಲ್ಪಂತೇರಿಗೆ ಅಂಚನೆದ ಬತ್ತಿಂಚಿ ಅತಿಥಿ ನೆಕ್ಲೆನು ಮೋಕೆದಿಂಜಿದ್ದು ಈ ಕಾರ್ಯಕ್ರಮಕ್ಕೆ ಅರ್ತಿ ಪಿರ್ತಿಡು ಎದ್ಕೊಂಡು ಪಡೆದು ಬಾಲಕೃಷ್ಣ ಮಂದಿರದ ಗುರ್ಕಾರ್ ಈ ಒಂಜಿ ಮಂದಿರನು ಯಶಸ್ವಿಯಾದ ನಡಪ ಒಂದು ಸಂಘಟನೆದ ಮೂಲಕ ಯಶಸ್ವಿಯಾದ ನಡಪ ಒಂದು ಬತ್ತನಂಚಿನ ಸತೀಶ್ ಕುಂಪಲಲ್ಲರು ಭಾರತೀಯ ಜನತಾ ಪಕ್ಷದ ಜಿಲ್ಲೆದ ಕಾರ್ಯದರ್ಶಿಯಾದ ಜಿಲ್ಲಾ ಪಂಚಾಯತ್ ಮಾಜಿ ಉತ್ತುಗುರ್ಕಾರಾದ ಅವೇತೋ ಕ್ರಿಯಾಶೀಲವಾದ ಕೆಲಸ ಮಲ್ತಂದು ಬತ್ತನಂಚನ ಸತೀಶ್ ಕುಂಪಲ ಬಾಲಕೃಷ್ಣ ಮಂದಿರದ ಗುರ್ಕಾರ್ ಆರು ಬತ್ತಿಂಚಿ ಬಿನ್ನಿರನ್ನು ಮಾತಿರೆಲ್ಲ ಪಿರ್ತಿಡು ಎದ್ಕೊಂಡು ಪಡೆದು ಭಿನ್ನೈತ ಮಂತೊಂದುಲ್ಲೆ ಗ್ರಾಮದ ಸೋಮನಾಥ ದೇವರನ್ನು ಅಂಚನೆ ನಮ್ಮ ನಿತ್ಯ ನಿರಂತರ ಆರಾಧನೆ ಮಲ್ಪನಂಚಿನ ಶ್ರೀಕೃಷ್ಣ ಪರಮಾತ್ಮನ ಮಂದಿರಡುಪ್ಪನ ಪೂರ ಪರಿವಾರ ದೇವರನ್ನಕ್ಲೇನು ಅಂಚನೆ ಗ್ರಾಮದ ಪೂರ ದೈವ ದೇವರನ್ನು ಪ್ರಾರ್ಥನೆ ಮಲ್ತೊಂದು ಈ ಒಂದು ವೇದಿಕೆಯಲ್ಲಿ ಗೋವಿಂದ್ ಅಣ್ಣ ಇದ್ದಾರೆ. ಅವರಿಗೆ ತುಳು ಬರೋದಿಲ್ಲ, ಅರ್ಥ ಆಗ್ಬೋದು ಗೊತ್ತಿಲ್ಲ, ಆದರೆ ಅವರಿಗೋಸ್ಕರ ಕನ್ನಡದಲ್ಲಿ ಮಾತಾಡ್ತೇನೆ. ಸ್ವಾಭಾವಿಕವಾಗಿ ನಾನು ತುಳುವಲ್ಲೇ ಮಾತಾಡೋದು, ಆದರೆ ನಿಮಗೋಸ್ಕರ ಕನ್ನಡದಲ್ಲಿ ಮಾತಾಡ್ತೇನೆ. ಈ ಒಂದು ಮಂಗಳೂರು ಭಾಗದ ಈ ಉಳ್ಳಾಲದಲ್ಲಿ ಕಳೆದ 24 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಆಚರಣೆಯ ಜೊತೆಗೆ ವಿವಿಧ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಕೆಲಸ ಕಾರ್ಯಗಳ ಜೊತೆಗೆ ಬರುವ ವರ್ಷ 25ನೇ ವರ್ಷದ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. 1997ರಲ್ಲಿ ಈ ಪ್ರಾರಂಭ ಆದಂಥ ಈ ಒಂದು ಬಾಲಕೃಷ್ಣ ಮಂದಿರ ಯಾವುದೋ ಒಂದು ಕಾರಣಕ್ಕೋಸ್ಕರ, ಅಂದರೆ ಊರಿನ ಸಾರ್ವಜನಿಕ ಹಿಂದೂ ರುದ್ರಭೂಮಿಯ ಕಾರಣಕ್ಕೋಸ್ಕರ ಸಂಘಟನೆ ಆಗಿರುವಂಥ ಈ ಒಂದು ಸಂಘಟನೆ ಮುಂದಕ್ಕೆ 24 ವರ್ಷ ಆಗುವಾಗ ಈ ರೀತಿಯ ಒಂದು ಸುಸಜ್ಜಿತ ಬಾಲಕೃಷ್ಣ ಮಂದಿರ ಆಗ್ತದೆ ಎನ್ನುವುದನ್ನು 24 ವರ್ಷಗಳ ಹಿಂದೆ ಯಾರೂ ಕೂಡ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಬ್ಬರು ಸುರೇಶ್ ಭಟ್ನಗರ ವೇದಿಕೆಯಲ್ಲಿದ್ದಾರೆ. ಅವರು ನನಗೆ ಪ್ರಾರಂಭದ ದಿನದಲ್ಲಿ ನೀವು ಮಾಡೋದು ಸರಿ ಉಂಟು, ನಿಮ್ಮ ಜೊತೆ ನಾನಿದ್ದೇನೆ ಅಂತ ನನ್ನನ್ನು ಬೆನ್ನು ತಟ್ಟಿದ್ರಲ್ಲಿ ಅವರು ಕೂಡ ಒಬ್ಬರು ಸುರೇಶ್ ಭಟ್ನಗರ. ಯಾಕೆಂದರೆ 24 ವರ್ಷಗಳ ಹಿಂದೆ ನಾನು ಸಣ್ಣವನಿದ್ದೆ. ಎಲ್ರಿಗೊಂದು ಮನಸ್ಸಲ್ಲಿತ್ತು, ಇವ ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಎಂಥದ್ದು ಮಾಡ್ತಾನೆ ಅಂತ ಎಲ್ಲರ ಮನಸ್ಸಲ್ಲಿತ್ತು. ಆದರೆ ಇವತ್ತು ನಿಜವಾಗಿ ಎಲ್ರಿಗೂ ಗೊತ್ತಾಗಿದೆ ಈ ಊರು ಯಾವ ದಿಕ್ಕಿನತ್ತ ಹೋಗಿದೆ, ಯಾವ ವಿಚಾರಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಯಾವ ಸಾಂಸ್ಕೃತಿಕವಾಗಿ ನಾವು ಉಳಿಬೇಕೆನ್ನುವ ವಿಚಾರಕ್ಕೆ ನಾವು ಬದ್ಧರಾಗಿ ಕೆಲಸ ಮಾಡ್ತೇವೆ. ಇವತ್ತು ಕುಂಪಲದಲ್ಲಿ ಎಲ್ಲವೂ ಉಳಿದಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ. ಇವತ್ತು 25ನೇ ವರ್ಷ ಆಚರಣೆ ಮಾಡಬೇಕಿದ್ರೆ ನಮಗೆ ಒಂದು ಸಲ 24 ವರ್ಷಗಳ ಹಿಂದೆ ಯಾರೆಲ್ಲ ಸಂಘಟನೆಯಲ್ಲಿದ್ದರು, ಯಾರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದರು, ಅವರನ್ನು ಕರೆದು ಸಭೆ ಮಾಡುವಂಥ ಪ್ರಯತ್ನ ಮಾಡಿದಾಗ ಎಲ್ಲರೂ ಕೂಡ 24 ವರ್ಷಗಳ ಹಿಂದೆ ಹೇಗಿದ್ದರು ಇವತ್ತು ಕೂಡ ಅದೇ ಒಂದು ಉತ್ಸಾಹ, ಅದೇ ಒಂದು ಪರಿಶ್ರಮ ರೀತಿಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ನಾನು ನಿನ್ನೆ ನಮ್ಮ ಗುಡ್ಲದಲ್ಲಿ ಲೈವಲ್ಲಿ ನನ್ನ ಹತ್ರ ಕೇಳಿದರು, ಇಡೀ 24 ವರ್ಷದಲ್ಲಿ ನಿಮ್ಮ ಸಾಧನೆ ಏನು ಅಂತ ಹೇಳುವಾಗ ನಾನು ಹೇಳಿದೆ, ನಮ್ಮ ಬೇಕಾದಷ್ಟು ಸಾಧನೆಯನ್ನು ಹೇಳ್ಬೋದು, ಆದರೆ ಸಂಘಟನೆ ಉಳಿಸಿರುವಂಥದ್ದು 24 ವರ್ಷದ ನಮ್ಮ ದೊಡ್ಡ ಇಡೀ ಊರಿನ ಸಾಧನೆ. ಆವಾಗ 26 ಸಂಘಟನೆ ಇತ್ತು, ಈಗ ಹೆಚ್ಚು ಕಡಿಮೆ ಒಂದು 30ಕ್ಕಿಂತ ದಾಟಿ ಸಂಘಟನೆ ಇದೆ, ಎಲ್ಲರೂ ಒಟ್ಟಿಗೆ ಇದ್ದಾರೆ. ಇದುವೇ ನಮ್ಮ ಒಂದು ದೊಡ್ಡ ಈ ಮಂದಿರದ ಯಶಸ್ಸು ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. 24 ವರ್ಷಗಳ ಹಿಂದೆ ರುದ್ರಭೂಮಿಯ ಒಂದು ಹೋರಾಟಕ್ಕೋಸ್ಕರ ಪ್ರಾರಂಭ ಆದಂಥ ಇಡೀ ನಮ್ಮ 26 ಸಂಘಟನೆಗಳ ಒಂದು ಯೋಚನೆ ಹಿಂದೂ ರುದ್ರಭೂಮಿ ಆದ ನಂತರ ಇದನ್ನು ಏನು ಮಾಡೋದಂತ ಯೋಚನೆ ಮಾಡಿದಾಗ ಕೆಲವರ ಮನಸ್ಸಲ್ಲಿ ಬೇರೆ ಬೇರೆ ಜಿಜ್ಞಾಸೆ ಇತ್ತು. ಒಂದು ನಾಗರಿಕ ಸಮಿತಿ ಮಾಡ್ಬೋದು, ಒಂದು ಕ್ಲಬ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು ಅಂತ ಯೋಚನೆ ಇತ್ತು. ಆವಾಗ ನಿಜವಾಗಿ ಶ್ರೀಕೃಷ್ಣ ಪರಮಾತ್ಮನೇ ಇಲ್ಲಿ ಯಾವುದೇ ದೇವಸ್ಥಾನ ಅಥವಾ ಯಾವುದೇ ಧಾರ್ಮಿಕ ಹಿನ್ನೆಲೆ ಇರಲಿಲ್ಲ. ನಿಜ ಹೇಳಬೇಕಿದ್ರೆ ನಾವು ನಿಂತ ಜಾಗ ಅನ್ಯ ಧರ್ಮೀಯರ ಜಾಗ ಇತ್ತು. ಈ 10 ಸೆನ್ಸು ಕೂಡ ಅದಕ್ಕೆ ಹಿಂದೆ ಮುಸ್ಲಿಮರಿಗೆ ಯಾವುದೋ ಒಂದು ಧಾರ್ಮಿಕ ಇದೆ ಮಾಡಲಿಕ್ಕೆ
ಮೀಸಲಿದ್ದಂಥ ಒಂದು ಜಾಗ ಅಂತ ನನಗೆ ತಿಳ್ಕೊಂಡಿದೆ. ಅದನ್ನು ನನ್ನ ಮಾವ ಲಕ್ಷ್ಮಣ್ ಕಿರೋಡಿಯನವರು ಈ 30 ಸೆನ್ಸ್ ಜಾಗವನ್ನು ಕೂಡ ಅವರ ಸ್ನೇಹಿತರಿಗೆ ಮತ್ತು ಅವರ ಪರಿಶ್ರಮದಿಂದ ಅವರು ಪಡ್ಕೊಂಡ ಕಾರಣಕ್ಕೋಸ್ಕರ ಅವರು ಈ ಜಾಗವನ್ನು ಮೋಹನ್ ಮೆಂಡ್ರರಿಂದ 10 ಸೆನ್ಸ್ ಜಾಗವನ್ನು ಮಂದಿರಕ್ಕೆ ಬಿಡಿಸಿಕೊಡುವಲ್ಲಿ ಯಶಸ್ವಿ ಆದರು ಮತ್ತು ಮಂದಿರ ಆಗಲಿಕ್ಕೆ ಕಾರಣ ಆಯಿತು. ಇವತ್ತು 24 ವರ್ಷದ ಈ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಸಂಘಟನೆಗಳನ್ನು ನಾನು ನೆನಪು ಮಾಡಬೇಕು. ಯಾಕೆಂದರೆ ಇವತ್ತು ಎಷ್ಟೆಲ್ಲ ದುಡ್ದಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂದರೆ, ನಮ್ಮಲ್ಲಿ ಒಂದು ಬೈಕ್ ಇದ್ದದ, ಆ ಒಂದು ಬೈಕಲ್ಲಿ ನಾವು 4 ಜನ 250 ರೂಪಾಯಿಗೆ ಡೊನೇಷನ್ಗೆ ಹೋದದ್ದು ಕೂಡ ಉಂಟು. ನನ್ನ ಒಂದು ಬೈಕಲ್ಲಿ 4 ಜನ ಹೋದದ್ದು ಕೂಡ ಉಂಟು. ಇವತ್ತಿಗೂ ನನಗೆ ನೆನಪುಂಟು. ಪುತ್ತೂರಿನಲ್ಲಿ ಒಬ್ಬರು ಜಯರಾಮ್ ಕೆದಿಲಾಯ್ ಅಂತ ಈ ಪ್ರವೀಣನ ಸಂಪರ್ಕದವರಿದ್ದರು. ನಾವು ರಾತ್ರಿ 1 ಗಂಟೆಗೆ 5,000ಕ್ಕೋಸ್ಕರ ಡೊನೇಷನ್ಗೆ ಪುತ್ತೂರಿಗೆ ಹೋಗಿದೆ. ಆ ಸಂದರ್ಭ ಪ್ರಾರಂಭದ ದಿನದಲ್ಲಿ ನಿಮ್ಮ ನಿಮ್ಮ ಇದಕ್ಕೆ ಅಷ್ಟು ಬಾಡಿಗೆ ಬೈಕ್ ತಗೊಂಡು ಏನೆಲ್ಲ ಮಾಡಿದ್ದೇವೆ ಅಂತ ನಾನು ಇನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅತ್ಯಂತ ಕಷ್ಟದ ಕಾಲದಲ್ಲಿ ನನ್ನ ಸಣ್ಣ ಪ್ರಾಯದ ನನ್ನ ನೇತೃತ್ವದಲ್ಲಿ, ಎಲ್ಲ ನಮ್ಮ ಊರಿನ ಸಂಘಟನೆಯ ಯುವಕರ ನೇತೃತ್ವದಲ್ಲಿ, ನಮಗೆ ನಿಜವಾಗಿ ಪ್ರಾಯದವರಂತ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮೊಟ್ಟಿಗೆ ಯಾರೂ ಇರಲಿಲ್ಲ. ಎಲ್ಲರ ಮನಸ್ಸಲ್ಲಿತ್ತು ತಗೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಎಲ್ಲರ ಮನಸ್ಸಲ್ಲಿ ಆತಂಕ ಇತ್ತು ಹೊರತು ಇದರ ಹಿಂದುಗಡೆ ಮತ್ತೆ 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 ಬರ್ತಾ 10 ವರ್ಷ ಆಗುವಾಗ ವೀರೇಂದ್ರ ಹೆಗ್ಡೆ ಅವರು ಈ ಮಂದಿರವನ್ನು ಲೋಕಾರ್ಪಣೆ ಮಾಡುವಾಗ ಎಲ್ರಿಗೂ ಗೊತ್ತಾಯಿತು, ಇದು ಒಳ್ಳೆಯ ದಿಕ್ಕಿಗೆ ಹೋಗ್ತಾ ಉಂಟು, ಇದು ಮಂದಿರ ಆಯಿತು ಅಂತ. ಇವತ್ತು 24 ವರ್ಷದ ಸಂದರ್ಭದಲ್ಲಿ ನಾನು ಇನ್ನು ಮುಂದಕ್ಕೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನೀವೆಲ್ಲ ಮಾತಾಡಬೇಕು ಮತ್ತು ಈ ಕಾರ್ಯಕ್ರಮ ಚುಟುಕಾಗಿ ಮುಗಿಸಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಇವತ್ತು 24 ವರ್ಷದ ಸಂದರ್ಭದಲ್ಲಿ ಇಲ್ಲಿ ಸಭಾಂಗಣ ಇದೆ, ಟಾಯ್ಲೆಟ್ ಇದೆ, ದೇವರಿಗೆ ಬೇಕಾದ ಯಾವುದು ಮನಸ್ಸಿನಲ್ಲಿ ಯಾರು ಇಲ್ಲಿ ನೆನಪು ಮಾಡ್ತಾರೆ ಅದಕ್ಕೆ ಬೆಳ್ಳಿ ಆಗಬೇಕು. ಬಂಗಾರ ಅಂತೂ ಯಾರು ಕೂಡ ಮಾಡಲಿಲ್ಲ. ನಾವು ಬೆಳ್ಳಿದು ಒಂದು ಎಲ್ಲ ಸ್ವಲ್ಪ ಏನೆಲ್ಲ ಬೆಳ್ಳಿದು ದೇವರಿಗೆ ಮಾಡಬೇಕು ಅದೆಲ್ಲ ಮಾಡಿದ್ದೇವೆ. ಈವನ್ ನಮ್ಮ ಮೆರವಣಿಗೆ ಕೊಂಡೋಗುವಂಥದ್ದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಬೆಳ್ಳಿದ್ದು ನಮ್ಮ ಊರಿನವರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಏನು ಇಲ್ಲಿ ಮಂದಿರಕ್ಕೆ ಅಂತ ಏನೂ ಆಗಲಿಕ್ಕಿಲ್ಲ, ಎಲ್ಲವೂ ಆಗಿದೆ. ಇನ್ನು ನಮ್ಮಲ್ಲಿರುವಂಥದ್ದು ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು ಎನ್ನುವ ಮಾತ್ರ ತುಡಿತ ಇರುವಂಥದ್ದು ಹೊರತು ಅಡಿಗೆ ಕೋಣೆಯಿಂದ ಹಿಡಿದು ಅಡಿಗೆಗೆ ಏನೆಲ್ಲ ಸಾಮಗ್ರಿ ಬೇಕು ಅದೆಲ್ಲ ಜೊತೆಗೆ ಈ ಸಭಾಂಗಣವನ್ನು ಇವತ್ತಿನವರೆಗೆ ಒಂದೇ 1 ರೂಪಾಯಿ ಯಾರ ಹತ್ರ ಕೂಡ ಬಾಡಿಗೆ ತಗೊಳ್ಳದೆ ಉಚಿತವಾಗಿ ಕೇವಲ ಕ್ಲೀನ್ ಮಾಡಿ ಮಾತ್ರ ಹೇಳೋದು, ಕ್ಲೀನ್ ಮಾಡಿ ಹೋಗಿ ಎಲ್ಲವನ್ನು ಉಚಿತವಾಗಿ ನಮ್ಮ ಊರಿನ ಜನರಿಗೆ ಎಲ್ಲ ಕಾರ್ಯಕ್ರಮಕ್ಕೆ ನೀಡುವಂಥ ಕೆಲಸವನ್ನು ದೇವರು ಶ್ರೀಕೃಷ್ಣ ಪರಮಾತ್ಮ ನಮಗೆ ಕರುಣಿಸಿದ್ದಾರೆ. ಈ 24ನೇ 25ನೇ ರಜತ ಮಹೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಮಂದಿರಕ್ಕೆ ಏನೂ ಆಗಲಿಕ್ಕಿಲ್ಲ, ಊರಿಗೋಸ್ಕರ ನಾವು ಕೆಲಸ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಒಂದು 4 ಬಸ್ಸು ತಂಗುದಾಣ ಬೇಕು. ಆ ಕಾರಣಕ್ಕೆ 1 ಬಸ್ಸು ತಂಗುದಾಣ ಇವತ್ತು ನೀವೆಲ್ಲ ಇದ್ದು ಲೋಕಾರ್ಪಣೆ ಮಾಡಿದ್ದೀರಿ. ಇದು ನಮ್ಮ ಅತ್ಯಂತ ಒಂದು ದೊಡ್ಡ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮ ಕೆಳಗೆ ದೇರಣ್ಣ ಪಂಡಿತರ ಒಂದು ದೊಡ್ಡ ಹೆಸರಿತ್ತಲ್ಲಿ ಕೆಳಗೆ. ನಿಜವಾಗಿ ಈಗ ಎಲ್ಲ ದೇರಣ್ಣ ಪಂಡಿತರು ಯಾರು ಅಂತ ನೀವು ಕೇಳ್ಬೋದು. ದೇರಣ್ಣ ಪಂಡಿತರ ಕಟ್ಟೆ ಇತ್ತು, ಎಲ್ಲ ಇತ್ತು. ನನಗೆ ಆಸೆ ಇತ್ತು ದೇರಣ್ಣ ಪಂಡಿತರ ಹೆಸರಲ್ಲೇ ಒಂದು ಮಾಡಿದರೆ ಒಳ್ಳೆಯದಿತ್ತು ಅಂತ. ಆದರೆ ಅದಕ್ಕೆ ಪೂರಕವಾಗಿ ಬರಲಿಲ್ಲ. ಆದರೂ ಕೂಡ ಆ ಭಾಗದಲ್ಲಿ ಬಾಲಕೃಷ್ಣ ಮಂದಿರದಿಂದ ಒಂದು ತಂಗುದಾಣ ಮಾಡಲಿಕ್ಕೆ ನಮ್ಮ ಮುರಳಿ IOC ಅವರು, ರಾಮ್ ಸಾಲಿಯನ್ ಅವರು, ರಾಮ್ ಭಂಜನ್ ಅವರು, ಈ 3 ಕುಟುಂಬದವರು ಅದಕ್ಕೆ ಬೇಕಾಗುವಂಥ ಒಂದು ಸ್ವಲ್ಪ ಸಹಕಾರವನ್ನು ಮಾಡಿದ್ದಾರೆ. ಆ ಕುಟುಂಬದವರನ್ನು ಯಾವತ್ತೂ ಮರೀಲಿಕ್ಕಿಲ್ಲ. ಅದು ಯೋಚನೆ ಮಾಡಿದ ನಂತರ ಎಲ್ಲರೂ ಆ ಭಾಗದವರು ಹೇಳಿದರು, ನಾವು ಕೂಡ ಕೊಡ್ತಿದ್ದೇವಲ್ಲ, ನಾವು ಸಹ ಮಾಡ್ತಿದ್ದೇವಲ್ಲ ಅಂತ ಹೇಳ್ತಾಯಿದ್ರು. ಬಸ್ ಸ್ಟ್ಯಾಂಡ್ ಇನ್ನೂ 3 ಮಾಡಲಿಕ್ಕೆ ಉಂಟು, ನಿಮ್ಮ ಸಹಕಾರ ಬೇಕು. ಯಾಕೆಂದರೆ ಈ ಬಗಂಬಿಲ ತನಕ 3 ಬಸ್ ಸ್ಟ್ಯಾಂಡ್ ಭಾರಿ ಅಗತ್ಯದು ಉಂಟು. 3 ಕಡೆ ಕೂಡ ನಿಲ್ಲಲಿಕ್ಕೆ ಜಾಗ ಇಲ್ಲದಂಥ ಒಂದು ಪ್ರದೇಶದಲ್ಲಿ ಇದು ಮಾಡಬೇಕು. ಇದರ ಜೊತೆಗೆ ಸಾರ್ವಜನಿಕ ಯಾವಾಗ 24 ವರ್ಷದ ಹಿಂದೆ ರುದ್ರಭೂಮಿ ಮಾಡುವಂಥ ಯೋಚನೆ ಮಾಡಿದ್ದೇವ, ಆ ಜಾಗದಲ್ಲಿ ಆ ಸಂದರ್ಭದಲ್ಲಿ ಮನೆ ಇರಲಿಲ್ಲ. 2 ಸಲ ಮಾಡಿದ್ದನ್ನು ಕೆಲವರು ಹಾಳು ಮಾಡಿದರು, ತೊಂದರೆ ಮಾಡಿದರು. ಈ ಸಲ ಸತ್ಯನಾರಾಯಣ ಮಂದಿರದವರು ಅಲ್ಲಿ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ನಾವು ಅದರ ನೇತೃತ್ವವನ್ನು ವಹಿಸ್ತೇವೆ, ನೀವು ಮಂದಿರದಿಂದ ಈ ಕೆಲಸವನ್ನು ಪೂರ್ಣವಾಗಿ ಮಾಡಿ ಅಂತ ಹೇಳಿದ್ದಾರೆ. ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಸಹಕಾರದಿಂದ ಈಗಾಗಲೇ ಸುಮಾರು 20-27 ಲಕ್ಷ ರೂಪಾಯಿ ಕೋಟ ಶ್ರೀನಿವಾಸ ಪೂಜಾರಿಂದ ಹಿಡಿದು ಪುರಸಭೆಯದ್ದು ಬೇರೆ ಬೇರೆ ಎಲ್ಲ ತಗೊಂಡಿದ್ದೇವೆ. ಯಾರನ್ನು ಬಿಡುವುದಿಲ್ಲ ಗೋವಿಂದನ್ನ, ಯಾರು ಕೊಡ್ತಾರೆ ಎಲ್ಲ ಸ್ಮಶಾನಕ್ಕೆ ತಂದು ಸುಸಜ್ಜಿತವಾದ ಈ ಊರಿಗೆ ಒಂದು ಹಿಂದೂ ರುದ್ರಭೂಮಿಯನ್ನು ಮಾಡುವಂಥ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಆಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ತುಂಬ ಜನರೆಲ್ಲ ಮನಸ್ಸಲ್ಲಿ ಇರ್ತದೆ ಕೋಟಿದು ಮನೆ ಮಾಡಿದರೆ ಒಳ್ಳೆಯದು ಅಂತ. ಆದರೆ ಅಂತಿಮವಾಗಿ ನಮ್ಮ ಕೋಟಿ ಇರೋದು ಸ್ಮಶಾನದಲ್ಲೇ. ಆ ಕಾರಣಕ್ಕೋಸ್ಕರ ಅದನ್ನೊಂದು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನು ಇಟ್ಟಿದ್ದೇವೆ. ಜೊತೆಗೆ ಒಂದು 3 ಜನ
ಬಡ ಕುಟುಂಬಗಳಿಗೆ 10 ವರ್ಷ ಆಗುವಾಗ ಒಂದು ಬಡ ಕುಟುಂಬಕ್ಕೆ ಮನೆ ಕಟ್ಟಿ ಕೊಡುವಂಥದ್ದು, ಬಸ್ಸು ತಂಗುದಾನ ಮಾಡುವಂಥದ್ದು ಮಾಡಿದ್ದೇವೆ. 25ನೇ ವರ್ಷ ಆಗುವಾಗ ಒಂದು 3 ಕುಟುಂಬಕ್ಕೆ ಒಂದು 3 ಮನೆ ಮಾಡಿ ಕೊಡಬೇಕು ಎನ್ನುವ ಒಂದು ಉದ್ದೇಶವನ್ನು ನಾವು ಈಗಾಗಲೇ ಯೋಚನೆ ಮಾಡಿದ್ದೇವೆ. ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ತಾವೆಲ್ಲ ಸಹಕಾರ ಮಾಡಬೇಕು. ಆ 3 ಮನೆಯನ್ನು ಕೂಡ ಗುರುತಿಸಿ 3 ಭಾಗದಲ್ಲಿ ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೊತೆಗೆ ಇಡೀ ಊರಿಗೆ ಕುಡಿಯುವ ನೀರು ಇರುವಂಥದ್ದು 3 ಕಟ್ಟ ಕೆರೆ, ನಮ್ಮ 3 ಕಟ್ಟ ಕೆಳಗಿರುವಂಥ ಕೆರೆ. ಅದನ್ನು ನಮಗೆ ಸುದರ್ಶನ್ರೆ 2-3 ಕೋಟಿ ರೂಪಾಯಿ ಬೇಕಾದಿತ್ತು. ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ಸರ್ಕಾರದಿಂದ ಅದನ್ನು ಸರಿ ಮಾಡಬೇಕು ಸುರೇಶನ್ನ. ಯಾಕೆಂದರೆ ಅದು ಇಡೀ ಊರಿಗೆ ಇದ್ದಂಥ ಕೆರೆ ಅದೇ 3 ಕಟ್ಟ. ಈ ಕುಂಪಲ ಅಂತ ಹೆಸರೇ ಇರಲಿಲ್ಲ, ಇಲ್ಲಿಗೆ 3 ಕಟ್ಟ ಅಂತಲೇ ಹೆಸರಿದ್ದದ್ದು. ಮತ್ತೆ ಇದ್ದದ್ದು ಕುಂಟಲದ ಗುಡ್ಡೆ ಅಂತ ಇದ್ದದ್ದು. ಕುಂಪಲ ಹೇಗಾಯಿತು ಗೊತ್ತಿಲ್ಲ, ನನಗೆ ಸಹ ಇದರ ಹಿನ್ನೆಲೆ ನಂಗೆ ಗೊತ್ತಿಲ್ಲ. ನಾನು ಇಲ್ಲೇ ಅವನೇ, ಇಲ್ಲೇ ಹುಟ್ಟಿ ಬೆಳೆದವ. ಆದರೂ ಕೂಡ ಕುಂಟಲ ಗುಡ್ಡೆ ಗೊತ್ತುಂಟು, ಮತ್ತು ಆ ಕೆರೆ ಗೊತ್ತುಂಟು. ಆ ಕೆರೆಯಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ಬಂದು ನೀರು ಕುಡಿತಾ ಇದ್ರಂತೆ. ಈಗ ಪ್ರಾಣಿ ಕುಡಿಯುವುದಿಲ್ಲ, ನಾವೆಲ್ಲ ಕುಡಿತೇವೆ ಆ ನೀರನ್ನು. ನಮಗೆ ಆಗಿದೆ ಆ ನೀರು. ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಈ ಮಂದಿರದ ಮುಖಾಂತರ ಈ 25ನೇ ವರ್ಷದ ಕಾರ್ಯಕ್ರಮದ ನಿಮಿತ್ತ ಅದನ್ನು ಸುಸಜ್ಜಿತವಾಗಿ ಮಾಡಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಜೊತೆಗೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಉದ್ದೇಶ ಇಟ್ಟುಕೊಂಡಿದ್ದೇವೆ. ಎಲ್ಲರೂ ಸಂಘಟಿತವಾಗಿ ನಮಗೆಲ್ಲರಿಗೂ ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾ ಇದ್ದಾರೆ. ಮಹಿಳಾ ಸಮಿತಿಯಿಂದ ಕೂಡ ಕಳೆದ ಸಲ ಇಸ್ಕಾನ್ನ ಸ್ವಾಮೀಜಿಯವರನ್ನು ಕರೆದು ಇಡೀ ಊರಲ್ಲಿ ಶ್ರೀಕೃಷ್ಣನ ಜಪವನ್ನು ಮಾಡುವಂಥ ಒಂದು 30, ಇವತ್ತಿಗೆ ನಿಜವಾಗಿ ಇವತ್ತು ಸಮಾರೋಪ ಆಗಬೇಕಿತ್ತು. ಇವತ್ತು ಮಾಡಲಿಕ್ಕೆ ಇವತ್ತಿನ ದಿನ ಆಗುವುದಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಬರುವ ಶನಿವಾರ ಅದನ್ನು ಮಾಡ್ತೇವೆ. ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಯಾವುದೇ ಕಾರಣಕ್ಕೆ ಈ ಭಾಗದ ಹುಡುಗರು ಅಥವಾ ಹುಡುಗಿಯರು ವ್ಯತ್ಯಾಸ ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ನಿರಂತರ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಸಂದರ್ಭದಲ್ಲಿ ನಮ್ಮ ಮಂದಿರದಿಂದ ಈ ಭಾಗಕ್ಕೆ ಬಸ್ ಇಲ್ಲದ ಸಂದರ್ಭದಲ್ಲಿ KSRTC ಬಸ್ಸನ್ನು ತರುವಂಥ ನಮ್ಮೆಲ್ಲರ ಪ್ರಯತ್ನದಿಂದಾಗಿ ಒಂದು KSRTC ಬಂತು. ಅದಕ್ಕೆ ಸಾಕಷ್ಟು ಚರ್ಚೆ ಎಲ್ಲ ಬಂತು. ಖಾಸಗಿ ಬಸ್ ಅವರು ಬರಲೇ ಇಲ್ಲ. KSRTC ಬಸ್ ಬಂದ ನಂತರ 3 ಬಸ್ಸಿನವರು ಬಂದದ್ದು, ಅಷ್ಟರವರೆಗೆ ಬರಲಿಲ್ಲ. ಈ ಥರ ಸಾರ್ವಜನಿಕವಾದ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಒಟ್ಟು ಸುದರ್ಶನ್ರೆ, ಇಲ್ಲಿ ನೀವು ಜಿಲ್ಲಾಧ್ಯಕ್ಷರು, ಜನಪ್ರತಿನಿಧಿ ಅಂತ ಹೇಳಿದರೆ ಕುಂಪಲದಲ್ಲಿ ಈ ಮಂದಿರದ ಮುಖಾಂತರ ಎಲ್ಲರೂ ಯಾರ್ಯಾರು ಎಲ್ಲೆಲ್ಲಿ ಆಗಬೇಕು ಎಲ್ಲರೂ ಜನಪ್ರತಿನಿಧಿಯಾಗಿ ಈ ಭಾಗದಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮಂದಿರದ ಇದರಲ್ಲಿ ಕೂಡ ಹಾಗೆ ಸಾಮಾಜಿಕ ಕೆಲಸದ ಒಬ್ಬ ವೆಂಕಟೇಶ್ ಕುಂಪಲ ಅವರಿಗೆ ಕೊಟ್ಟರೆ, ಇನ್ನೊಬ್ಬರಿಗೆ ಪ್ರದೀಪ್ ಚಂದ್ರ ಅವರಿಗೆ ಇನ್ನೊಂದು ಶೈಕ್ಷಣಿಕವಾದದ್ದು ಮಕ್ಕಳನ್ನು ನೋಡಲಿಕ್ಕೆ ಮನೋಹರ್ ಗಟ್ಟಿ ಅವರನ್ನು ಹಿಡಿದು, ಮಹಿಳಾ ಸಮಿತಿಯಿಂದ ಮಮತನಿಗೆ ಮತ್ತೊಂದು ಯಾರ್ಯಾರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜವಾಬ್ದಾರಿಯನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳ ಅತ್ಯಂತ ಸುಸೂತ್ರವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಎಲ್ಲ ಪರಿಸರದಿಂದ ಹಿಡಿದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ನನಗೆ ಇನ್ನೂ ಸಹ ತುಂಬ ಸಮಯ ಬೇಕು ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ. ಅದಕ್ಕೋಸ್ಕರ ಅತ್ಯಂತ ಒಳ್ಳೆಯ ರೀತಿಯ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಈ ಊರಿನ ಜನ, ನಾನು ಕುಂಪಲವನ್ನು ಯಾವತ್ತೂ ಕುಂಪಲದ ಜನರನ್ನು ಮರೆಯಲಿಕ್ಕಿಲ್ಲ. ಸಾಕಷ್ಟು ಸಣ್ಣ ಪುಟ್ಟ ವ್ಯತ್ಯಾಸ ಕಿರಿಕಿರಿ ಎಲ್ಲ ಇದ್ದೇ ಇರ್ತದೆ ಎಲ್ಲಿ ಕೂಡ. ಆದರೂ ಕೂಡ ಇಲ್ಲಿಯ ಜನ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಮಾಡಿದ ಕಾರಣಕ್ಕೋಸ್ಕರ ಇಂಥ ಒಂದು ಸಾಂಸ್ಕೃತಿಕ ಭವನದೊಟ್ಟಿಗೆ ಧಾರ್ಮಿಕ ಕೇಂದ್ರವನ್ನು, ಶ್ರೀಕೃಷ್ಣ ಪರಮಾತ್ಮನ ಒಂದು ಧ್ಯಾನ ಕೇಂದ್ರವನ್ನು, ಮಂದಿರವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ದೇವರ ಆಶೀರ್ವಾದ ಮಾಡಿದ್ದಾರೆ. ಮುಂದಕ್ಕೆ ಕೂಡ ನೀವು ನಿರಂತರವಾದ 25ನೇ ವರ್ಷದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕೆನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮತ್ತು ಈಗಾಗಲೇ ಮಂದಿರದ ಈ ನೂತನವಾಗಿ ನಿರ್ಮಾಣ ಆಗಿರುವಂಥ ಬಸ್ಸು ತಂಗುದಾನದ ಲೋಕಾರ್ಪಣೆ, ನೆರಳು ಎನ್ನುವ ಒಂದು ಬಸ್ಸು ತಂಗುದಾನದ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಸುದರ್ಶನ್ರು ಮಾಡಿದರು. ಅವರು ನನ್ನ ಆತ್ಮೀಯ ಮಿತ್ರರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾಗಿ ಹಿಂದೆ ಸಂಘಟನಾತ್ಮಕವಾಗಿ ಈ ಭಾಗದಲ್ಲಿ ಕೂಡ ಬಂದು ಸಂಘಟನೆಯ ಎಳೆಯಾಗಿ ಗೊತ್ತಿರುವಂಥ ಇಡೀ ಜಿಲ್ಲೆಯಲ್ಲಿ ಪಾದರಸದಂತೆ ತಿರುಗಾಡಿ ಓಡಾಟ ಮಾಡಿ ಸಂಘಟನೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಶಕ್ತಿ ಇರುವಂಥ ಒಬ್ಬ ಯುವಕ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಸಾರಥ್ಯವನ್ನು ವಹಿಸುವುದರ ಮುಖಾಂತರ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಚುನಾವಣೆಯನ್ನು ಗೆಲ್ಲಿಸುವುದರ ಜೊತೆಗೆ ಜಿಲ್ಲೆಯಲ್ಲಿ ಮುಂದಕ್ಕೆ ಕೂಡ ಒಂದು ಸಂಘಟನಾತ್ಮಕವಾಗಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘಟನಾತ್ಮಕವಾಗಿ ಹಿಂದುತ್ವದ ಆಧಾರದ ಮೇಲೆ ನಡೆಯುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಎದುರು ನಿಂತು ಕೆಲಸ ಮಾಡುವಂಥ ಒಬ್ಬ ಧೈರ್ಯದ ಯುವ ಸಂಘಟಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅವರ ಸಂಘಟನೆ ಮತ್ತು ಅವರ ಯೋಜನೆಗಳು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರಿಗೆ ಇನ್ನಷ್ಟು ಶ್ರೀಕೃಷ್ಣ ಪರಮಾತ್ಮ ಶಕ್ತಿಯನ್ನು ಕೊಡಲಿ, ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನನಗೆ ನಿಜವಾಗಿ ಅವರ ಬಗ್ಗೆ ಹೇಳಲಿಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಮ್ಮ ಊರಿಗೆ ಹೊಸಬರು ಅಂತ ನಾನು ಯೋಚನೆ ಮಾಡಿದ್ದೆ.
ಆದರೆ ಅವರು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಕುಂಪಲಕ್ಕೆ ಮಾತ್ರ ನಮ್ಮ ಈ ಪರಿಸರಕ್ಕೆ ಹೊಸೊಬ್ಬರು ಅಂತ ತಿಳ್ಕೊಂಡಿದ್ದೇನೆ. ನನಗೂ ಇತ್ತೀಚೆಗೆ ಅವರದ ಪರಿಚಯ ಆದದ್ದು. ಆದರೆ ಅವರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದ್ರು. ನಾನು ಕಡು ಬಡತನದಲ್ಲೇ ಇರಬೇಕು ಅಂತ ಯಾರು ಹೇಳಿಲ್ಲ ಎನ್ನುವುದಕ್ಕೆ ತನ್ನ ಸಾಮರ್ಥ್ಯದಿಂದ ಅವರ ಯೋಚನೆಯಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಅಥವಾ ಈ ಭಾಗದಲ್ಲಿ ಎತ್ತರಕ್ಕೆ ಎಷ್ಟು ಬೆಳೆಯಬೇಕು ಎನ್ನುವುದನ್ನು ತೋರಿಸಿಕೊಟ್ಟವರು ಕುಂದಾಪುರದ ವಣ್ಸೆಯ ಬಾಬು ಗೋವಿಂದ ಪೂಜಾರಿ ಅವರು ಇವತ್ತು ನಮ್ಮ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರನೇ ಅತ್ಯಂತ ಪ್ರೀತಿ ಗೌರವದಿಂದ ಬಂದಿದ್ದಾರೆ. ಅವರು ನಮ್ಮ ಕರ್ನಾಟಕ ನಾರಾಯಣಗುರು ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ನಿಜವಾಗಿ ಅದೊಂದು ದೊಡ್ಡ ಕೆಲಸ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಕೋಆಪರೇಟಿವ್ ಬ್ಯಾಂಕನ್ನು ಪ್ರಾರಂಭ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಅವರ ಮನಸ್ಸಲ್ಲಿರುವಂಥ ತುಡಿತ ಈ ರಾಜ್ಯಕ್ಕೆ ಏನಾದರೂ ಮಾಡಬೇಕು, ಈ ನಮ್ಮ ಜನಾಂಗಕ್ಕೆ ಏನಾದರೂ ಮಾಡಬೇಕು, ಜನರಿಗೆ ಏನಾದರೂ ಮಾಡಬೇಕು ಎನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ದೊಡ್ಡ ಸಂಸ್ಥೆಯನ್ನು ಪ್ರಾರಂಭಿಸೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ, ಒಂದು ಆರ್ಥಿಕವಾಗಿ ಶಕ್ತಿ ಕೊಡುವಂಥ ಕೆಲಸವನ್ನು ಬಾಬು ಗೋವಿಂದ ಪೂಜಾರಿ ಅವರು ಮಾಡಿದ್ದಾರೆ. ನನಗೆ ಅವರ ಬಗ್ಗೆ ತುಂಬ ಹೇಳಬೇಕು ಅಂತ ಇತ್ತು, ಆದರೆ ಅದನ್ನು ಹೇಳಲಿಕ್ಕೆ ನನಗೆ ಆಗೋದಿಲ್ಲ. ಯಾಕೆಂದರೆ ಇಂಥ ಒಂದು ಪುಸ್ತಕ ಅವರದೇ ಉಂಟು. ಅದರಲ್ಲಿ ಹೆಚ್ಚು ಕಡಿಮೆ ನಾನು ಗೋವಿಂದ ಪೂಜಾರಿ ನಾನು ಹೇಳೋದಿಲ್ಲ. ನಿಮಗೆ ಒಂದು ಸಾಧಾರಣ ಪ್ರಶಸ್ತಿ, ನಿಮ್ಮಲ್ಲಿರುವಂಥ ಹುದ್ದೆ ಸುಮಾರು 10-15 ಸಂಸ್ಥೆಯಲ್ಲಿ ತಾವು ಹುದ್ದೆ ಅಂದರೆ ಅವರೇ ಮ್ಯಾನೇಜ್ಮೆಂಟ್ ಇರುವಂಥ ಒಂದು ಹುದ್ದೆಯ ಅದು ಯಜಮಾನ ಆಗಿದ್ದಾರೆ. ಅವರೇ ಯಜಮಾನ. ಇನ್ನೊಂದು ಅವರಿಗೆ ಪ್ರಶಸ್ತಿ ಒಂದು 20ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ನಮ್ಮ ಊರಿಗೆ ಒಂದು ಹೊಸ ಜನರನ್ನು ಈ ಮಂದಿರಕ್ಕೆ ಕರ್ಕೊಂಡು ಬರುವ ಮುಖಾಂತರ ಅವರಿಗೆ ಕೂಡ ನಮ್ಮ ಮಂದಿರದ ಬಗ್ಗೆ ಗೊತ್ತಾಗಬೇಕು. ನಮಗೆ ಕೂಡ ಈ ರಾಜ್ಯದಲ್ಲಿ ಎಂತೆಂಥ ಮನುಷ್ಯರಿದ್ದಾರೆ, ಎಂತೆಂಥ ಕೆಲಸ ಮಾಡುವವರಿದ್ದಾರೆ. ಮೊನ್ನೆ ನಾನು ಬಾಬ್ ಸಿಂಗ್ ಅವರನ್ನು ಕರೆದಿದ್ದೆ. ಅವರಿಗೆ ಇವತ್ತು ವಿಪರೀತ ಜ್ವರ ಇದ್ದ ಕಾರಣಕ್ಕೋಸ್ಕರ ಅವರು ಬರೋದಿಲ್ಲ. ಅವರ ಸ್ನೇಹಿತ ಒಬ್ಬರು ಬಂದಿದ್ದಾರೆ, ಇವತ್ತು ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರಂತೆ ಗೋವಿಂದ ಪೂಜಾರಿ ಅವರು ಕೂಡ ಒಂದು ದೊಡ್ಡ ಸಾಧನೆ ಮಾಡಿದವರು. ಅವರು ತನ್ನ 13ನೇ ವಯಸ್ಸಿನಲ್ಲಿ ಮುಂಬೈಗೆ ಹೋಗಿ ಅಲ್ಲಿಂದ ಪ್ರಾರಂಭಗೊಂಡು ವಿದ್ಯೆಯನ್ನು ಹೆಚ್ಚಿನಂಶ ರಾತ್ರಿ ಶಾಲೆಯೆಲ್ಲ ಮಾಡಿಕೊಂಡು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಒಟ್ಟು ಇವತ್ತಿನ ಕಾಲದಲ್ಲಿ 4,500 ಸಾವಿರ ಜನ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಮಾತ್ರ ನನಗೆ ಸತ್ಯ ಗೊತ್ತಿದೆ. ಅದು ಕೂಡ ಹೋಟೆಲ್ ಉದ್ಯಮವನ್ನು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ನಡೆಸುವಂಥ ಒಂದು ದೊಡ್ಡ ಸಾಹಸವನ್ನು ಬಾಬು ಗೋವಿಂದ ಪೂಜಾರಿ ಅವರು ಮಾಡಿದ್ದಾರೆ. ಜೊತೆಗೆ ನಾವೆಲ್ಲ ಮೀನು ತಿನ್ನುವವರು ಜಾಸ್ತಿ, ಮೀನು ತಿನ್ನೋದವ್ರು ಯಾರು ಬೇಸರ ಮಾಡಬೇಡಿ. ಆದರೆ ಮೀನಿನಲ್ಲಿ ಚಿಪ್ಸ್ ಮಾಡಲಿಕ್ಕೆ ಆಗ್ತದೆ ಅಂತ ತೋರಿಸಿಕೊಟ್ಟವರು ಬಾಬು ಗೋವಿಂದ ಪೂಜಾರಿ ಅವರು. ಮೀನನ್ನು ನಿಮಗೆ ಮನಸ್ಸಿಗೆ ಅನಿಸ್ಬೋದು, ಮೀನು ಚಿಪ್ಸ್ ಮಾಡಿದರೆ ನಮಗೇನು ಲಾಭ? ಕೇವಲ ಮೀನು ಪದಾರ್ಥ ಮಾಡಿ ಅದನ್ನು ಗಸಿ ಮಾಡಿ ಸುಕ್ಕ ಮಾಡಿ ಕಾಯಿಸಿ ತಿನ್ನೋದು ಮಾತ್ರ ಅಲ್ಲ, ಅದನ್ನು ಚಿಪ್ಸು ಕೂಡ ಮಾಡಿ ತಿನ್ನಲಿಕ್ಕೆ ಆಗ್ತದೆ ಅಂತ ತೋರಿಸುವ ಒಂದು ಸಾಮರ್ಥ್ಯ ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಗೋವಿಂದ ಪೂಜಾರಿಗೆ ಮಾತ್ರ ಆಲೋಚನೆ. ರಾಜ್ಯದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಮಂತ್ರಿ ಆಗಿದ್ದರು. ಅವರ ಖಾತೆ ಇರುವಾಗ ಇದು ಒಂದು ಹೊಸತನ ಬರಬೇಕು ಎನ್ನುವ ಕಾರಣಕ್ಕೋಸ್ಕರ ಅವರು ಒಂದು ಹೊಸ ಅನ್ವೇಷಣೆಯನ್ನು ಮಾಡಿದರು. ಅದರಲ್ಲಿ ಯಶಸ್ವಿ ಆದರು. ಇವಾಗ ಇಡೀ ನಿಮ್ಮ ಕಡೆ ಕೂಡ ಬಂದರೆ ಚಿಪ್ಸ್ ಒಂದು ಸ್ವಲ್ಪ ತಗೊಳ್ಳುವಾಗ ಬಾಬು ಗೋವಿಂದ ಪೂಜಾರ ನೆನಪು ಮಾಡಿ. ಅವರೇ ಈ ರಾಜ್ಯದಲ್ಲಿ ಅದರ ಕೀರ್ತಿ ಅವರಿಗೇ ಸಲ್ಲಬೇಕು. ಮತ್ತು ಇಡೀ ರಾಜ್ಯದ ಎಲ್ಲ ಕಡೆ KFDCಯಿಂದ ಬಂದಂಥ ಹೋಟೆಲನ್ನು, ನಿಜವಾಗಿ KFDC ಅವರು ಕೊಟ್ಟ ಹೋಟೆಲನ್ನು ನಡೆಸುವುದು ಅಷ್ಟು ಸುಲಭ ಇಲ್ಲ ಸುದರ್ಶನ್ರೆ. ಯಾಕೆಂದರೆ ಹೆಸರು ಮಾತ್ರ, ಪಾಪ ಅವರಿಗೆ ಅನುಭವ ಆಗಿದೆ. ಅದನ್ನು ನಡೆಸಬೇಕಾದ್ರೆ ಅದು ತುಂಬ ಕಷ್ಟ ಉಂಟು. ಅದು ಕರ್ನಾಟಕ ರಾಜ್ಯಕ್ಕೆ ಹೆಸರು ಬರಬೇಕು, ನಮ್ಮ ಸರ್ಕಾರಕ್ಕೆ ಹೆಸರು ಬರಬೇಕು, KFDCಗೆ ಹೆಸರು ಬರಬೇಕು ಎನ್ನೋ ಕಾರಣಕ್ಕೋಸ್ಕರ ಆ ಹೋಟೆಲನ್ನು ಇವರು ಫ್ರಾಂಚೈಸಿ ತಗೊಂಡು ಅದನ್ನು ಹೋಟೆಲನ್ನು ಇಡೀ ರಾಜ್ಯದಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಿಜವಾಗಿ ನಾನು ಹೇಳೋದು ಗೋವಿಂದ ಪೂಜಾರೇ, ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ನಡೆಸ್ತಾರೆ. ದಯಮಾಡಿ ಇಡೀ ರಾಜ್ಯದಲ್ಲಿ ಇಂದಿರಾನ ಹೆಸರೇ ತಗೊಳ್ತೀರಾ, ಮತ್ತೊಂದು ವಾಜಪೇಯಿ ಹೆಸರು ತಗೊಳ್ತೀರಾ ಗೊತ್ತಿಲ್ಲ, ಆದರೆ ಆ ಕ್ಯಾಂಟೀನ್ನ ನಡೆಸೋದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ. ಇಡೀ ರಾಜ್ಯದಲ್ಲಿ ನೀವು ನಡೆಸಿದರೆ ನಿಜವಾಗಿ ಯಾರಿಗೆ ಅನ್ನ ಸಿಗಬೇಕು ಅವರಿಗೆ ಸಿಗುತ್ತದೆ ಅನ್ನುವ ಒಂದು ವಿಶ್ವಾಸ ನನಗಿದೆ. ಅದನ್ನು ನೀವೊಂದು ಪ್ರಯತ್ನ ಮಾಡಬೇಕು. ಇಡೀ ರಾಜ್ಯದಲ್ಲಿ ಆ ಕ್ಯಾಂಟೀನ್ ನಿಮ್ಮ ಹತ್ರ ಬರಬೇಕು, ನೀವು ಮಾಡಬೇಕು. ಅವರು ಕೇವಲ ನಾನು ಉದ್ಯಮ ಬಗ್ಗೆ ಇನ್ನೂ ಸಾಕಷ್ಟು ಅವರ ಸಂಗತಿ ಇದೆ. ಯಾಕೆಂದರೆ ನನಗೆ ಸ್ವಲ್ಪ ಕನ್ನಡಕ್ಕೆ ಇಲ್ಲದ ಕಾರಣಕ್ಕೋಸ್ಕರ ಇದನ್ನು ಓದಲಿಕ್ಕೆ ಆಗೋದಿಲ್ಲ. ಆದರೆ ಇದನ್ನೆಲ್ಲ ಓದಬೇಕು ಅಂತ ನಾನು ತಂದದ್ದು. ಅವರಿಗೆ ಗೊತ್ತಿರಲಿಕ್ಕಿಲ್ಲ, ನಾನು ಎಲ್ಲಿಂದ ಹುಡುಕಿ ಎಲ್ಲ ತಂದಿದ್ದೇನೆ ಪುಸ್ತಕ. ಇದರಲ್ಲಿ ನೋಡುವಾಗ ನಿಮ್ಮದು ಹೇಳಲಿಕ್ಕೆ ಒಂದು ದಿನ ಬೇಕು, ಅಷ್ಟು ನೀವು ಕೆಲಸ ಮಾಡಿದಿರಿ, ಅಷ್ಟು ಸಾಧನೆ ಮಾಡಿದಿರಿ. ಇಡೀ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪರಿಂದ ಹಿಡಿದು ಬೊಮ್ಮಾಯಿಯವರಿಂದ ಹಿಡಿದು ಎಲ್ಲರ, ಇಡೀ ಸಿದ್ದರಾಮಯ್ಯರಿಂದ ಎಲ್ಲ
ಯಾರ್ಯಾರೆಲ್ಲ ಆಡಳಿತ ಮಾಡಿದ್ದಾರೆ ಅವರೊಟ್ಟಿಗೆ ಭಾರಿ ಆತ್ಮೀಯ ಸಂಬಂಧವನ್ನು ಇಟ್ಟುಕೊಂಡಂಥ ಗೋವಿಂದ ಪೂಜಾರಿ ಅವರು. ಅದೇ ಜೊತೆಗೆ ಮೊನ್ನೆ ಕೊರೋನಾ ಸಂದರ್ಭದಲ್ಲಿ 6,000 ಬಡ ಜನರಿಗೆ ಉಚಿತವಾಗಿ ಆಹಾರ ಧಾನ್ಯವನ್ನು ಕೊಡುವಂಥ ದೊಡ್ಡ ಕೆಲಸವನ್ನು ಗೋವಿಂದ ಪೂಜಾರಿ ಅವರು ಮಾಡಿದ್ದಾರೆ. ಜೊತೆಗೆ ಎಷ್ಟೋ ಜನರಿಗೆ ಉಚಿತವಾಗಿ ನಾವು 3 ಮನೆ ಮಾತ್ರ ಮಾಡೋದು ಗೋವಿಂದಣ್ಣ, ನೀವು ಅದರಲ್ಲೇ 3 ಮನೆಯನ್ನು ಕಟ್ಟಿಕೊಡೋದಾದರೆ ನಾವು ಸ್ವಾಗತ, ಅದನ್ನೇ ಕಟ್ಟಿಕೊಡಿ, ನಾವು ಅದು ನಿಮ್ಮ ಹೆಸರು ಹೇಳ್ಕೊಂಡು ಎಲ್ರಿಗೂ ಕೊಡ್ತೇವೆ. ಇವರು ಎಷ್ಟೋ ಜನರಿಗೆ, ಬಡ ಜನರಿಗೆ ಉಚಿತವಾಗಿ ಅವರ ಕಷ್ಟಗಳನ್ನು ನೋಡಿ ಮನೆ ಮಾಡಿ ಕೊಡುವಂಥ ಕೆಲಸವನ್ನು, ಮನೆ ಉಚಿತವಾಗಿ ಕಟ್ಟಿಕೊಡುವಂಥ ಕೆಲಸವನ್ನು ಬಾಬು ಗೋವಿಂದ ಪೂಜಾರಿ ಅವರು ಮಾಡಿದ್ದಾರೆ. ಜೊತೆಗೆ ಬೇಕಾದಷ್ಟು ಆರ್ಥಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಮದುವೆಗೆ ಆಗಿರ್ಬೋದು ಎಲ್ಲ ಇದರಲ್ಲಿ ಅವರಿಗೆ ಬರುವಂಥ, ನನ್ನ ಹತ್ರ ಮೊನ್ನೆ ಹೇಳಿದರು, ನನಗೆ ಎಷ್ಟು ಲಾಭ ಬರ್ತದೆ ಅದರದ್ದು 30% ನಾನು ಸಮಾಜಕ್ಕೆ ವಾಪಸ್ ಕೊಡ್ತೇನೆ ಅಂತ ನನ್ನಲ್ಲಿ ಅವರು ಹೇಳಿದರು. ಹೌದಲ್ಲ ಗೋವಿಂದನ? ಅದನ್ನು ಹೇಳಿದರು. ಅವರು ಸಮಾಜಕ್ಕೆ ಇವತ್ತು 100% ಬಂದರೆ ಇನ್ನು 100% ಎಲ್ಲಿಂದ ಬರ್ತದೆ ಅಂತ ನಿರೀಕ್ಷೆ ಮಾಡುವವರೇ ಜಾಸ್ತಿ. ಅದರಲ್ಲಿ 100ರಲ್ಲಿ 30% ನಾನು ವಾಪಸ್ ಸಮಾಜಕ್ಕೆ ಕೊಡ್ತೇನೆ ಎನ್ನುವ ಒಂದು ದೊಡ್ಡ ಹೃದಯ ಶ್ರೀಮಂತಿಗೆ ಇರುವಂಥವರು ಬಾಬು ಗೋವಿಂದ ಪೂಜಾರಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಗೌರವಗಳು ಬೇರೆ ಬೇರೆ ಸಿಕ್ಕಿದೆ. ಅದರಲ್ಲಿ ದೊಡ್ಡ ಪ್ರಶಸ್ತಿ ಸಿಕ್ಕಿದ್ದು ಇತ್ತೀಚಿನ ಇದರಲ್ಲಿ 2021ರಲ್ಲಿ ಸಾಲಿನ ಕ್ವಾಲಿಟಿ ಫುಡ್ ಆ್ಯಂಡ್ ಸರ್ವಿಸ್ ಪ್ರಶಸ್ತಿ ಸೇಫ್ ಟಾಕ್ ಸಂಸ್ಥೆಗೆ ಲಭಿಸಿದ್ದು ಹೆಮ್ಮೆಯ ವಿಷಯವಾಗಿದೆ. ಅವರದೊಂದು ಸಂಸ್ಥೆ ಸೇಫ್ ಟಾಕ್ ಅಂತ. ಅದಕ್ಕೆ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಶಸ್ತಿಯನ್ನು ರಾಜ್ಯದ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ಕೊಟ್ಟಿದ್ದಾರೆ. ಅವರನ್ನು ಈ ಊರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಬಾಬು ಗೋವಿಂದ ಪೂಜಾರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಕಾರ್ಕಳದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಮ್ಮೊಟ್ಟಿಗೆ ಬಾಲಕೃಷ್ಣ ಮಂದಿರದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವಂಥ ನಮ್ಮ ಸೋಮಶೇಖರ್ ಜಗತಾಪ್ ಇದ್ದಾರೆ, ನಿವೃತ್ತ ASI ಅವರು. ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಸಹಜ್ ರೈ, ಸ್ವಾಭಾವಿಕವಾಗಿ ನಿಮಗೆ ಗೊತ್ತಿರ್ಬೋದು, ಅವರು ಪುತ್ತೂರಿನವರು. ಆಲ್ ಕಾಲೇಜ್ ಪ್ರೆಸಿಡೆಂಟ್ ಆಗಿ, ಸರ್ವ ಕಾಲೇಜಿನ ಅಧ್ಯಕ್ಷರಾಗಿ, ವಿವೇಕಾನಂದ ಕಾಲೇಜಿನ ಕಾಲೇಜಿನ ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ, ಬೇರೆ ಬೇರೆ ಸಂಘಟನೆಯಲ್ಲಿ ಕಂಬಳ ಇರ್ಬೋದು, ಕ್ರೀಡೆ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಅವರ ಮನೆಯಲ್ಲಿ ಒಂದು ಸಲ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಭಾರಿ ಅಚ್ಚುಕಟ್ಟಾಗಿ ಅವರಿಗೆ ಸ್ವಂತ ಒಂದು ಕ್ರೀಡೆಯನ್ನು ನಡೆಸುವ ತಾಕತ್ತಿದೆ. ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಸಂಘಟನೆ ಮಾಡುವಂಥ ತಾಕತ್ತಿದೆ. ಅವರು ಪುತ್ತೂರಿನಲ್ಲಿ ಆ ಭಾಗದಲ್ಲಿ, ನಾನು ಉಲ್ಲೇಖ ಮಾಡಿದರೆ ತಪ್ಪಾಗ್ತದೆ ಅಂತ ಹೇಳೋದಿಲ್ಲ, ಯಾಕೆಂದರೆ ಜೈ ಕರ್ನಾಟಕ ಸಂಸ್ಥೆ ಇಡೀ ರಾಜ್ಯದಲ್ಲಿ, ಜೈ ಕರ್ನಾಟಕ ಸಂಸ್ಥೆಯ ಮುಖಾಂತರ ಇಡೀ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ ಮುತ್ತಪ್ಪರೈ ಅವರ ಅವರ ಭಾವನ ಮಗ ಶ್ರೀ ಸಹಜ್ ರೈ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಸಾಕಷ್ಟು ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಸಹೃದಯ ಯುವ ನಾಯಕ. ಮುಂದಕ್ಕೆ ಅವರಿಗೆ ಕೂಡ ರಾಜಕೀಯವಾಗಿ, ಸಂಘಟನಾತ್ಮಕವಾಗಿ ಶ್ರೀಕೃಷ್ಣ ಪರಮಾತ್ಮನು ಆಶೀರ್ವಾದ ಮಾಡಲಿ. ಅವರ ಏನು ಯೋಚನೆ ಇದೆ, ಯುವಕರಿದ್ದಾರೆ, ಮುಂದಕ್ಕೆ ಎಲ್ಲ ರೀತಿಯ ಸಂಘಟನಾತ್ಮಕ ಶಕ್ತಿ ಅವರಿಗೆ ಸಿಗಲಿ ಅನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರನ್ನು ಸಹಜ್ ರೈ ಪುತ್ತೂರು ಇವರನ್ನು ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ಊರಿನ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪುರಸಭಾ ಸದಸ್ಯ ಅಶೋಕ್ ಕುಂಪಲ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೋರ್ವರು ವೇದಿಕೆಯಲ್ಲಿ ಸುರೇಶ್ ಭಟ್ನಗರ, ಅವರನ್ನು ಯಾವಾಗಲೂ ನಾವು ಅತಿಥಿ ಅಂತ ಕರೆಯುವುದಲ್ಲ, ಅವ್ರು ನಮ್ಮೊಟ್ಟಿಗೆ ಇರಬೇಕು. ಅವ್ರಿಗೆ ಎಲ್ಲಿಗೆ ಹೋದರೂ ಕೂಡ ನಾವು ಸುರೇಶನ್ನು ಬಿಡಲಿಕ್ಕಿಲ್ಲ. ನನಗೆ ಈಗಲೂ ನೆನಪುಂಟು, ಕುಂಪಲದಲ್ಲಿ ಉತ್ಸವ ಮಾಡುವಾಗ ನನಗೆ 500 ರೂಪಾಯಿ ಫಸ್ಟ್ ಡೊನೇಷನ್ ಕೊಟ್ಟವರು ಸುರೇಶ್ ಭಟ್ನಗರ ಅವರ ತಂದೆ ಶೇಖರ್ ಬಂಗೇರ ಅವರು ನನಗೆ ಹೇಳಿದರು, ಎಲ್ಲಿಗೂ ಕೊಡದಿದ್ದರೆ ಮಾರಾಯ, ನಿನ್ನ ಕುಂಪಲಕ್ಕೆ 500 ರೂಪಾಯಿ ನಾನು ಯಾವತ್ತೂ ಕೊಡ್ತೇನೆ, ನನ್ನ ಮನೆ ನಿನಗೆ ಯಾವತ್ತೂ ಕೂಡ ಓಪನ್. ನಮ್ಮ ಅಷ್ಟೊಂದು ಹೃದಯಪೂರ್ವಕವಾಗಿ ಈ ಉತ್ಸವದ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಪ್ರೋತ್ಸಾಹ ಮಾಡಿದವರು ಶೇಖರ್ ಬಂಗೇರ ಅವರು ಕೂಡ, ಮತ್ತು ಅವರ ಮನೆಯವರು, ಜೊತೆಗೆ ನಮ್ಮ ಸುರೇಶನ್ನ ಪ್ರಾರಂಭದ ದಿನಗಳಲ್ಲಿ ಮೆರವಣಿಗೆಯಲ್ಲೇ ನಮ್ಮೊಟ್ಟಿಗೆ ನಿರಂತರ ತೊಕೋಟಾದರೂ ಕೂಡ ಇಲ್ಲಿ ಅವರು ನಿರಂತರ ನಮ್ಮೊಟ್ಟಿಗೆ ಮೆರವಣಿಗೆಯಲ್ಲೇ ಬರುವುದರ ಮುಖಾಂತರ ಇಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಸರಿ ಮಾಡುವಂಥದ್ದು, ಆರ್ಥಿಕವಾಗಿ ಸಹಕಾರ ಮಾಡುವಂಥದ್ದು, ಇಲ್ಲಿ ಯಾರ ಹತ್ರ ಆದರೂ
ಆರ್ಥಿಕವಾಗಿ ಶಾಲೆಗೆ ಹೋಗಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ತೊಂದರೆ ಆದರೆ ನಾನು ಸುರೇಶಣ್ಣನಿಗೆ ಹೇಳೋದು, ಸುರೇಶಣ್ಣ ಏನಾದರೂ ಸಹಕಾರ ಮಾಡ್ಬೋದಾ ಅಂತ. ನೀವು ಹೇಳಿದರೆ ಯಾರು ಬೇಕಾದರೂ ಬನ್ನಿ ನನ್ನ ಮನೆಗೆ, ನಾನು ನನ್ನಿಂದ ಆಗುವಷ್ಟು ಸಹಕಾರ ಮಾಡ್ತೇನೆ ಅಂತ ನನಗೆ ಹೃದಯವಂತಿಕೆಯಿಂದ ಪ್ರೋತ್ಸಾಹ ಮಾಡುವಂಥ ಸುರೇಶ್ ಭಟ್ನಗರ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರು ಭಗವತಿ ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರು, ತಿಯಾ ಸಮಾಜದ ಮುಖಂಡರು, ಎಲ್ಲ ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡುವವರು. ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಊರಿನ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಆತ್ಮೀಯ ಮಿತ್ರರು ಇವತ್ತು ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಬಾಬ್ ಸಿಂಗ್ ಬರಬೇಕಿತ್ತು. ಅವರು ಬಂದಿದ್ದರೆ ಒಂದು ಅಟ್ರಾಕ್ಷನ್ನೇ ಬೇರೆ ಇತ್ತು. ಎಲ್ಲರೂ ಎನಿಸಿದ್ರು ಅವ್ರು ಬರ್ತಾರಂತ. ನಿಜವಾಗಿ ಪಾಪ ಬೆಂಗಳೂರಿಂದ ಮಂಗಳೂರು ಬಂದಿದ್ದಾರೆ, ಅವರಿಗೆ ಎದ್ದೇಳಲಿಕ್ಕಾಗೋದಿಲ್ಲ. ನಾನು ಹೇಳಿದ್ದೆ ತೊಂದರೆ ಇಲ್ಲ, ನಿಮ್ಮನ್ನು ಕೈಯಲ್ಲಿ ಬೇಕಾದರೆ ಹಿಡ್ಕೊಂಡು ನಾನು ಕೂತ್ಕೊಳಿಸ್ತೇನೆ ಬನ್ನಿ ಅಂತ. ಅವ್ರು ಬರುವ ಪರಿಸ್ಥಿತಿ ಇಲ್ಲ ಪಾಪ, ನಿಜವಾಗಿಲ್ಲ. ನಾನು ಅದಕ್ಕೆ ಹೇಳಿದೆ, ನನ್ನ ಮರ್ಯಾದೆ ಹೋಯ್ತು. ಬಾಬ್ ಸಿಂಗ್ ಬಾರದಿದ್ದರೆ ಎಲ್ಲರೂ ಕೇಳಿದ್ರು ಬಾಬ್ ಸಿಂಗ್ ಬರ್ತಾರ. ಅವರು ಬರಲಿಲ್ಲ. ನಿಜವಾಗಿ ಅವ್ರು ಇನ್ನೊಂದು ಸಲ ಬರ್ತೇನೆ. ಆದರೆ ಅವರ ಪರವಾಗಿ ನಾನು ಹೇಳಿದೆ, ನಿಮ್ಮ ಪರವಾಗಿ ಯಾರಾದರೂ ಬರದಿದ್ದರೆ ನನಗೆ ಬೇಸರ ಆಗ್ತದೆ. ಅದಕ್ಕೆ ನನ್ನ ಆತ್ಮೀಯರವರು, ಮತ್ತು ಅವರದ್ದು ಕೂಡ ಆತ್ಮೀಯರು, ಉದ್ಯಮಿ, ಒಳ್ಳೆಯ ವ್ಯಕ್ತಿತ್ವ ಉಳ್ಳವರು, ನನ್ನ ಬೇರೆ ಬೇರೆ ಕೆಲಸಕ್ಕೆ ಸಹಕಾರ ಮಾಡುವಂಥವರು. ರೋವಿಲ್ ಡಿಸೋಜಾ ನಮ್ಮೊಟ್ಟಿಗಿದ್ದಾರೆ. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅವರಿಗೆ ಗಣೇಶ್ ಕುಲಾಲ್ ಕುಂಪಲ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತೀನಿ. ಇನ್ನೋರ್ವ ಮಿತ್ರರು ರಾಹುಲ್ ಬೆಳ್ತಂಗಡಿ, ಗುತ್ತಿಗೆದಾರರು, ಆತ್ಮೀಯರು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಿರಂತರವಾಗಿ ಸಹಕಾರ ಮಾಡುವಂಥವರು, ಸಾಮಾಜಿಕ ಕಳಕಳಿಯುಳ್ಳವರು, ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕೆಲಸ ಕಾರ್ಯಕ್ಕೆ ಪ್ರೋತ್ಸಾಹ ನೀಡುವಂಥ ಗುತ್ತಿಗೆದಾರರಾದ ರಾಹುಲ್ ಬೆಳ್ತಂಗಡಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವರಿಗೆ ಪುರಸಭಾ ಸದಸ್ಯರಾದ ನಮ್ಮ ಶಿವಾನಂದ ಟೈಲರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವ. ಇಲ್ಲಿ ನಮ್ಮ ರಜತ ಮಹೋತ್ಸವ ಸಮಿತಿಯ ಕ್ರಿಯಾಶೀಲ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಮೋಹನ್ ಶೆಟ್ಟಿ ಕುಂಪಲ ಇದ್ದಾರೆ. ಅವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ಉತ್ಸವ ಸಮಿತಿಯ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರು, ಕಳೆದ 24 ವರ್ಷಗಳಿಂದಲೂ ಈ ಮಂದಿರದ ಎಲ್ಲ ಏಳಿಗೆಗಳಲ್ಲಿ ನಿರಂತರ ಪ್ರಯತ್ನ ಕೆಲಸ ಕಾರ್ಯಗಳನ್ನು ಮಾಡಿದ ಮೂರುಕಟ್ಟ ಮಿತ್ರ ಮಂಡಳಿಯ ಅಧ್ಯಕ್ಷರಾಗಿ ಈ ಭಾಗದ ಎಲ್ಲ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಪ್ರವೀಣ್ ಕುಲಾಲ್ ಅಧ್ಯಕ್ಷರು ಇದ್ದಾರೆ. ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಗೌರವಾಧ್ಯಕ್ಷರಾದ ಮಾಧವ ಬಂಗೇರ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಬಾಲಕೃಷ್ಣ ಮಂದಿರದ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ. ನಾನು ಅವರನ್ನು ಯಾವಾಗಲೂ ಹೇಳಿದುಂಟು, ಈ ಮಂದಿರದಲ್ಲಿ ಎಲ್ಲಿಯಾದರೂ ಒಂದು ಸೂಜಿ ಬೇಕಾದರೂ ಅದು ರವೀಂದ್ರ ಕುಂಪಲರ ಹತ್ರ ಕೇಳಬೇಕು, ಅವರಿಗೆ ಗೊತ್ತಿರೋದು. ಅಂಥ ಒಂದು ಕ್ರಿಯಾಶೀಲ ಕೆಲಸ ಮಾಡುವ ರವೀಂದ್ರ ಕುಂಪಲ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಉತ್ಸವ ಸಮಿತಿಯ ಕ್ರಿಯಾಶೀಲ ಕೆಲಸ ಮಾಡುತ್ತಿರುವಂಥ ನಮ್ಮೆಲ್ಲರ ಮಿತ್ರರಾದ ಹರೀಶ್ ಮೂರ್ಕಟ್ಟ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ಮುಂದಕ್ಕೆ ನಮ್ಮ ಮಂದಿರದಿಂದ ನಮ್ಮ ವಿದ್ಯಾನಗರದ ತೊಕ್ಕೋಟಿನಿಂದ ಬಂದು ವಿದ್ಯಾನಗರದಲ್ಲಿ ನೆಲೆಯಾಗಿರುವಂಥ ನಮ್ಮ ಸುಂದರಗಟ್ಟಿ ಅವರಿದ್ದಾರೆ. ಅವರು ಮುಂದಕ್ಕೆ ನಮ್ಮ ಮಂದಿರದ ಯಾವುದಾದ್ರೂ ಒಂದು ಪ್ರಮುಖ ಜವಾಬ್ದಾರಿಯನ್ನೇ ತಗೊಳ್ಳಿಕ್ಕೆ ಇವತ್ತು ಕೂತೊಳಿಸಿದ್ದು. ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಮಾಡುವ ಕೆಲಸವನ್ನು ನೀವು ಮಾಡಬೇಕು ಎನ್ನುವ ಉದ್ದೇಶದಿಂದ ಅಲ್ಲಿ ಕೂತೊಳಿಸಿದ್ದು. ಎಲ್ಲ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ಈ ಒಂದು ಮಂದಿರ ಅತ್ಯಂತ ಕ್ರಿಯಾಶೀಲ ಆಗಲಿಕ್ಕೆ ಅವರ ಮಗಳು ಬಿಂದು ವೇದಿಕೆಯಲ್ಲಿದ್ದಾರೆ. ಬಿಂದುಗೂ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ, ವೇದಿಕೆಯ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು, ಗೌರವಾನ್ವಿತ ಎಲ್ಲ ಆತ್ಮೀಯ ಬಂಧುಗಳನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ, ಆತ್ಮೀಯ ಮಾಧ್ಯಮದ ಮಿತ್ರರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ 24ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮೋತ್ಸವದ ಈ ಸಂಭ್ರಮದ ಜ್ಯೋತಿಯ ಪ್ರತೀಕವಾದಂತಹ ದೀಪವನ್ನು ಬೆಳಗಿಸುವ ಮೂಲಕ 24ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಸಲುವಾಗಿರುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅತಿಥಿ ಅಭ್ಯಾಸಕರು. ಜ್ಯೋತಿಷಾಂಪಿತ ಜ್ಯೋತಿಷಿ ತಮ್ಮ ಸಹ ಪರ ಮುಚ್ಚತೆ ಜ್ಞಾನ ಜ್ಞೇಯ ಜ್ಞಾನಗಮ್ಯ ವ್ಯಕ್ತಿತ ಆಸ್ತೋಮ ಸಗಮಯ ತಮಸೋಮ
ಮೃತ್ಯುವ ಆಮೃತಂಗಮಯ ಓಂ ಶಾಂತಿ ಶಾಂತಿ. തുടർന്ന് അരളാവുന്ന പൊട്ടുക്കു 24ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉಚ್ಚಯಕ್ಕೆ ಚಾಲನೆ ಕೊಡುವುದರಲ್ಲಿ ಬಿಟ್ಟು ಚಾವಟ್ಟು ಉಪನ ಜಗನಮಾನಾದಿಂದ ಮನ್ನತಿನ ಒಟ್ಟು ಸೇರಿತು. ನಾಡು ಮೇಲಿಪ್ಪದನ್ನು ಚಿಂತನ ಕೊರೋನಾ ಪ್ರಪಂಚದ ಮಹಾಮಾರಿ ಕಡಲ ಎಡೆಗೆ ಹೋಗುವ ಪ್ರಪಂಚ ಮನ್ನತಿಗೆ ಒಂದು ಶುಭ ಭಾವನೆ ಶುಭ ಕಾಲಗಳ ಒಟ್ಟು ಈ ಪೂರ್ಣ ಚಾಲನೆ. ಆದರೂ ರಾತ್ರಿ ಪ್ರೋಗ್ರಾಮ್ ಮುಗಿಸಿ ಡೈರೆಕ್ಟ್ ನಾನು ಈ ಪ್ರೋಗ್ರಾಮಿಗೆ ಬಂದಿರ್ತೀನಿ. ಸತೀಶ್ ಅಣ್ಣವ್ರು ಹೇಳ್ದಂಗೆ ಜೀವನದಲ್ಲಿ ಮನಸ್ಸು ಮಾಡಿದರೆ ನಾವು ಒಂದು ಯಾವುದಾದ್ರೂ ಒಂದು ಒಳ್ಳೆ ಮಾಡಲಿಕ್ಕೆ ಹೋದ್ರಾಗ ಅದಕ್ಕೆ ಕಡಕ್ಕೆ ಬಂದೇ ಬರ್ತದೆ, ಏನಾದರೂ ಒಂದು ಕಳಂಕ ಬಂದೇ ಬರ್ತದೆ. ಆದರೆ ಆ ಒಳ್ಳೇದು ಮಾಡಿದ್ರ ಮೇಲೆ ಆ ಕಳಂಕ ಎಲ್ಲ ಬದಿಗೋಗಿ ಅದಕ್ಕಿಂತ 10 ಮಿಗಿಲಾದ ಗೌರವನೂ ಬರ್ತದೆ. ಅದು ನನ್ನ ಜೀವನದಲ್ಲೇ ಆಗಿದೆ. ನಾನು 13 ವರ್ಷದ ಹುಡುಗ ಇದ್ದಾಗ ನಮ್ಮಲ್ಲಿ ಎಜುಕೇಷನಿಗೂ ಪಾಸಿಬಲ್ ಇಲ್ಲ ಇತ್ತು. ಅಂಥ ಟೈಮಲ್ಲಿ ನಾನು ಬಾಂಬೆಗೆ ಹೋಗಿ ನಮ್ಮ 2 ತಂಗಿ ಎಲ್ಲ ಇದ್ದರು, ಅವರ ಮದುವೆ ಎಲ್ಲ ಮಾಡಬೇಕಿತ್ತು. ಆದರೆ ನನಗೊಂದು ಕನಸಿತ್ತು ಹೋಗುವಾಗ, ಏನಾದರೂ ಒಂದು ಸಣ್ಣ ಆದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು 5ರಿಂದ 10 ಜನರಿಗಾರು ಕೆಲಸ ಕೊಡಬೇಕು ಅಂತ. ಹೋಗಿ ಟೀ ಮೇಕರಾಗಿ ಕೆಲಸ ಸ್ಟಾರ್ಟ್ ಮಾಡಿ ಸಣ್ಣ ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡ್ತಾ 5 ಸ್ಟಾರಲ್ಲಿ ಕುಕ್ಕಾಗಿ ಕೆಲಸ ಮಾಡಿ 8 ವರ್ಷ 5 ಸ್ಟಾರಲ್ಲಿ ಕುಕ್ ಆಗಿದ್ದೆ. 2008ರಲ್ಲಿ ಈ ಸೇಫ್ ಟಾಕು 5 ಜನರಲ್ಲಿ ಸ್ಟಾರ್ಟ್ ಆದಂಥ ಈ ಕಂಪನಿ ಇವತ್ತು 5 ಸ್ಟೇಟಲ್ಲಿ ನಮ್ಮ ಬಿಸ್ನೆಸ್ ನಡೀತಾ ಇದೆ. 5,500 ಜನ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲೂ ಮೇಜರು ನನಗೊಂದು ಖುಷಿ ಏನಂದರೆ 2,400 ಏನೋ ಇರಬೇಕು. ನಮ್ಮ ಈ ಮ್ಯಾಂಗ್ಳೂರ್ ಟು ಸಿರೋರ್ ದಕ್ಷಿಣ ಕನ್ನಡ ಭಾಗದವರೇ ಮಾಡ್ತಾಯಿದ್ದಾರೆ. ಅದಕ್ಕೆ ಸತೀಶ್ ಅಣ್ಣವ್ರು ಹೇಳ್ರು, ತುಂಬ ಪ್ರಶಸ್ತಿ ನಮ್ಮನ್ನೇ ಹುಡ್ಕೊಂಡು ಬರ್ತದೆ, ನಾವು ಕೆಲಸ ಮಾಡ್ತಾ ಹೋಗಬೇಕು. ನಮಗೆ ಅನ್ನದಾತ ಅಂತ ಪ್ರಶಸ್ತಿ ಕೊಟ್ಟಾಗ ನನಗೆ ಖುಷಿ ಆಯಿತು. ನಾನು ಅವ್ರಿಗೆ ಕೇಳಿದೇನೆ, ಯಾಕೆ ಈ ಪ್ರಶಸ್ತಿ ನಂಗೆ ಕೊಟ್ರಿ ಅಂತ. 1 ಲಕ್ಷ ಜನರಿಗೆ ದಿನ ಊಟ ಸರ್ವಿಸ್ ಮಾಡ್ತೀರಾ, 8,000 ಮನೆಗೆ ಫುಡ್ ಕಿಟ್ ಕೊಡೋದು, ಅದು ನೀವೇ ಸ್ವಂತ ಹೋಗಿ ಕೊಟ್ಟಿದ್ದೀರಾ, ನಿಮಗೆ ಅನ್ನದಾತ ಅಲ್ಲದೆ ಮತ್ತೇನು ಕೊಡೋದು ಅಂತ ಹೇಳಿದರು. ಹಾಗೆ ಉದ್ಯೋಗ ಮಾಣಿಕ್ಯ ಅಂತ ಕೊಟ್ಟರು, ಬೇರೆ ಬೇರೆ ಅಂತ ಬಿರುದು ಕೊಟ್ಟರು. ಯಾವತ್ತು ನಾವು ದೇವರು ನಮಗೆ ಒಂದು ಚಾನ್ಸ್ ಕೊಟ್ಟಿರ್ತಾನೆ, ಇವನಿಗೆ ದುಡ್ಡು ಕೊಟ್ಟರೆ ಹೇಗಿರ್ತಾನೆ ಅಂತ ನೋಡ್ಲಿಕ್ಕೆ, ಆವಾಗ ನಾವು ಅದನ್ನು ಮುಟ್ಟಿಯಾಗಿ ಇಟ್ಕೊಳ್ಳೋದಕ್ಕಿಂತ ಬಿಚ್ಚಿ ಸ್ವಲ್ಪ ಆದರೂ ಕೊಟ್ಟರೆ ದೇವರು ಅದಕ್ಕೆ ಮತ್ತೆ ಕೂಡಿಸಿ ಕೊಡ್ತಾನೆ ಅನ್ನೋದೇ ಸಾಕ್ಷಿ. ಹಾಗೆ ಸೇಫ್ಟಾಕ್ ಕಂಪನಿ ಈಗ 5 ಸ್ಟೇಟಲ್ಲಿ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಪ್ರಜ್ಞಾಸಾಗರ್ ಹೋಟೆಲ್ ಆ್ಯಂಡ್ ರಿಸೋರ್ಟ್ಸ್ ಅಂತ ಒಂದು ಕಂಪನಿ ಇದೆ. ಅದರಲ್ಲಿ ಬೆಂಗಳೂರಲ್ಲಿ ಆಲ್ರೆಡಿ 5 ಹೋಟ್ಲು ನಡೀತಾ ಇದೆ. ಈಗ ಬೇರೆ ಡಿಸ್ಟಿಕಲ್ಲೂ ಹೋಟ್ಲು ಬರುವಂಥ ಇದರಲ್ಲಿದೆ. ಅದ್ರ ಜೊತೆಯಲ್ಲಿ ವರಲಕ್ಷ್ಮಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮೂರಲ್ಲಿ ಮಹಿಳೆಯರಿಗೆ ಜಾಸ್ತಿ ಹೆಲ್ಪ್ ಆಗಲಿಕ್ಕೋಸ್ಕರ ಆ ಸೊಸೈಟಿ ಸ್ಟಾರ್ಟ್ ಮಾಡಿದ್ದೇನೆ. ಅದ್ರ ಜೊತೆಯಲ್ಲಿ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಂತ ನಾನು ಸ್ಟಾರ್ಟ್ ಮಾಡಿದೆ. ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಏನಂದರೆ, ನನಗೆ ಎಜುಕೇಷನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಗಿದೆ, ಅದು ಮುಂದೆ ಬೇರೆಯವ್ರಿಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಜುಕೇಷನ್ ರಿಲೇಟೆಡ್ ಆ ಟ್ರಸ್ಟಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಆವಾಗ ಒಂದು 42 ಮಕ್ಕಳನ್ನು ಫಸ್ಟು ಅದರಲ್ಲಿ ದತ್ತು ತಗೊಂಡು ಅವ್ರ ಎಜುಕೇಷನ್ ರಿಲೇಟೆಡ್ ಪೂರ ನಮ್ಮ ಟ್ರಸ್ಟಿ ಥ್ರೂ ಮಾಡ್ತಾಯಿದ್ದೆ. ಟ್ರಸ್ಟಿ ಅಂದರೆ ಇದು ಯಾರಿಂದ ನಾವು ಡೊನೇಷನ್ ತಗೊಂಡು ಯಾರಿಂದ ಏನು 1 ರೂಪಾಯಿ ತಗೊಳ್ಳದೆ ಮಾಡ್ತಾ ಇರೋದು. ನಾನು ದುಡಿದ ಇದರಲ್ಲಿ ಈ ಚಾರಿಟಿ ಆಗಬೇಕು, ಎಷ್ಟು ಜನರ ಕಣ್ಣೀರು ಒರೆಸ್ಲಿಕ್ಕೆ ಆಗ್ತದೆ ನನ್ನಿಂದ ಅಷ್ಟು ಜನರ ಕಣ್ಣೀರು ಒರೆಸ್ಬೇಕೆಂಬ ಒಂದು ಕಾರಣದಿಂದ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟನ್ನು ಸ್ಟಾರ್ಟ್ ಮಾಡಿದ್ದೇನೆ. ಒಂದು 7 ವರ್ಷ ಆಯಿತು. 4 ವರ್ಷ ಬಾಂಬೆಯಲ್ಲೇ ಜಾಸ್ತಿ ಚಾರಿಟಿ ಮಾಡ್ತಿದ್ದೇನೆ. ಬಾಂಬೆಯಲ್ಲಿ ಯಾರಿಗೆ ಕೇಳಿದ್ರು ಎಲ್ಲ ಸಂಘದಲ್ಲೂ ನಾನಿದ್ದೇನೆ. ಆದರೆ ಈಗ ಒಂದು 3 ವರ್ಷದಿಂದ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಜಾಸ್ತಿ ಚಾರಿಟಿಗೆ ಮಾಡ್ತಾಯಿದ್ದೇನೆ. ಆವಾಗ ನಾವು ಎಜುಕೇಷನಿಗೆ ಫೋಕಸ್ ಆಗಿತ್ತು.
ಕೋವಿಡ್ ಬಂತು. ಕೋವಿಡಲ್ಲಿ ತುಂಬ ಕಷ್ಟ ಇತ್ತು. ಎಷ್ಟೋ ಜನರಿಗೆ ಮನೆಯಲ್ಲಿ ಊಟಕ್ಕೆ ತೊಂದರೆ ಇತ್ತು. ಆ ಟೈಮಲ್ಲಿ ನನಗನ್ನಿಸ್ತು ನಮ್ಮ ಬೈಂದೂರು ಭಾಗದಲ್ಲಿ ಆ ಟೈಮಲ್ಲಿ ಒಂದು ಫುಡ್ ಕಿಟ್ ಕೊಡ್ಬೋದಂತ ಮಾಡಿ ತೋರಿಸ್ದವನೇ ನಾನು. ಯಾಕಂದರೆ ನಮ್ಮ ಬೈಂದೂರು ಭಾಗದಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಒಂದು ಊರಿದೆ ನಮ್ಮಲ್ಲಿ, ಒಂದು ಸೈಡಲ್ಲಿ ಉಪ್ಪು ನೀರು ಹೊಳೆ, ಒಂದು ಸೈಡಲ್ಲಿ ಸಮುದ್ರ, ಮಧ್ಯೆ ಒಂದು 470 ಮನೆ ಇದೆ. ಅವರಿಗೆ ನೀರಿನ ಎಷ್ಟು ಪ್ರಾಬ್ಲಮ್ ಅಂದರೆ, ನಾನು 2 ವರ್ಷ ಮೊದಲೇ ಅಲ್ಲಿ ವಿಸಿಟ್ ಮಾಡಿದಾಗ ಕಣ್ಣೀರು ಬಂತ ವಯಸ್ಸಾದವರು ಮಾತಾಡುವಂಥ ಇದು ನೋಡಿ. ಇಮಿಡಿಯೇಟ್ ನಮ್ಮ ಸಂಸ್ಥೆಯಿಂದ 470 ಮನೆಗೆ ಫ್ರೀ ಆಫ್ ಕಾಸ್ಟ್ ನೀರು ಸರಬರಾಜು ಮಾಡಲಿಕ್ಕೆ ಶುರು ಮಾಡಿದೆನು. ಯಾಕೆಂದರೆ ನಾವು ಇದ್ದಷ್ಟು ದಿನ ನಮ್ಮನ್ನು ಯಾರು ನಂಬಿ ಬರ್ತಾರೆ ಜೀವನದಲ್ಲಿ, ಅವರು ಯಾರಾದರೂ ಕೈ ಒಡ್ಡಬಾರ್ದು. ಬಾಕಿ ಉಳಿದದ್ದೆಲ್ಲ ಎಷ್ಟು ಜನರಿಗೆ ನಾವು ಕಣ್ಣೀರು ಒರೆಸುವಂಥ ಕೆಲಸ ಮಾಡೋದು ಅದು ದೊಡ್ಡ ಧರ್ಮ. ಆ ಕಾರಣದಿಂದ ಮುಂದೆ ನಾನೊಂದು ನಾರಾಯಣ ಗುರು ಕೋಆಪರೇಟಿವ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದ್ದೇನೆ. ಬೆಂಗಳೂರಲ್ಲಿ ಅದು ದೊಡ್ಡ ರೀತಿಯಲ್ಲಿ ಈಗ ನಡೀತಾ ಇದೆ. ಅದನ್ನು ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ತರಬೇಕಂತ ಇದ್ದೇನೆ. ಅದು ಫಸ್ಟಾಗಿ ಮ್ಯಾಂಗ್ಳೂರು ಮತ್ತು ಉಡುಪಿಯಲ್ಲೇ ತರಬೇಕಂತ ನನ್ನ ಆಸೆ ಇದೆ. ಆದಷ್ಟು ಬೇಗ ಅದು ಸಹ ಆಗ್ತದೆ. ಎಷ್ಟೋ ಜನ ಮ್ಯಾಂಗ್ಳೂರಲ್ಲಿ ಅಲ್ಲಿ ಮೆಂಬರ್ ಆಗಿದ್ದಾರೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಪ್ರಾಜೆಕ್ಟು ಫಿಶ್ ವೇಪರ್ಸ್ ಅಂತ, ಯಾರೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಮೀನಿಂದ ಚಿಪ್ಸ್ ಆಗ್ತದೆ ಅಂತ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪ್ರಾಡಕ್ಟನ್ನು ನಾವು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದೇನೆ. ಒಂದು 8ರಿಂದ 10 ತಿಂಗಳ ಮೊದಲು CM ಅವರೇ ಅದನ್ನು ಲಾಂಚ್ ಮಾಡಿ ಈಗ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನೆಕ್ಸ್ಟ್ ಮಂತಿಂದ ಬರ್ತದೆ. ಮಧ್ಯೆ ಲಾಕ್ಡೌನ್ ಆದ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಆದರೆ ಈಗ ಎಲ್ಲ ಕಡೆ ಸೂಪರ್ ಸ್ಟಾಕ್ ಫೈನಲ್ ಆಗ್ತಾ ಇದ್ದಾರೆ. ಸೂಪರ್ ಸ್ಟಾಕ್ ಫೈನಲ್ ಆದಾಗ ಎಲ್ಲ ಡಿಸ್ಟಿಕಲ್ಲಿ ಬರ್ತಾ ಇದೆ. ಅದು ಮಕ್ಕಳಿಗೆ ತುಂಬ ಒಳ್ಳೆಯಾಗಿರ್ತದೆ. ಒಮೆಗಾ 3 ಪ್ಯಾಟರ್ನ್ಸ್ ಮತ್ತು ವಿಟಮಿನ್ ಡಿ ಇರೋದರಿಂದ ತುಂಬ ಮಕ್ಕಳಿಗೆ ಬುದ್ಧಿಶಕ್ತಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆ ಇರುತ್ತದೆ. ಆದರೂ ಈಗ ನಾನು 5,500 ಜನರಿಗೆ ಕೆಲಸ ಕೊಟ್ಟರು ನನಗೆ ಇನ್ನೂ ತೃಪ್ತಿ ಇಲ್ಲ. ಇನ್ನೊಂದು 2 ವರ್ಷದಲ್ಲಿ ಒಂದು 10,000 ಜನರಿಗಾದರೂ ಕೆಲಸ ಕೊಡಬೇಕನ್ನೋದೇ ನನ್ನ ಇದು. ಆದರೆ ನಮ್ಮ ಭಾಗದಲ್ಲಿ ಎಷ್ಟೋ ಜನ, ನಾನೀಗ ಕೋಆಪರೇಟಿವ್ ಸೊಸೈಟಿಯಲ್ಲಿ ಲೋನ್ ಫೈಲ್ ಸೈನ್ ಮಾಡುವಾಗ ನೋಡ್ತೇನೆ, ಮಕ್ಕಳು ಈಗ ಗೌರ್ಮೆಂಟ್ ಸ್ಕೂಲು ದಿನ 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 ಡೌನ್ ಆಗೋದ್ರಿಂದ ಒಬ್ಬರ ಹತ್ರ ಹಣ ಇಲ್ಲ ಅಂದರೂ ಅವ್ರು ಇಂಗ್ಲೀಷ್ ಸ್ಕೂಲಿಗೆ ಹಾಕಲಿಕ್ಕೆ ಇದು ಮಾಡ್ತಾರೆ. ಆ ಕಾರಣದಿಂದ ನಾನು ಎಷ್ಟೋ ಜನ ಫೈಲ್ ನೋಡ್ದೇನೆ, ಅವರು ಚಿನ್ನ ಇಟ್ಟು ಲೋನ್ ತೆಗೆದು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇರೋದು ನಮ್ಮ ಹಳ್ಳಿ ಭಾಗದಲ್ಲಿ. ಅಂಥ ಒಂದು ಇದು ಬರಬಾರ್ದಂತ ಮುಂದೆ ಒಂದು 2-3 ವರ್ಷದಲ್ಲಿ ಒಂದು ಒಳ್ಳೆಯ ಶಾಲೆ ಕಟ್ಟಿ ಫ್ರೀ ಎಜುಕೇಷನ್ ಕೊಡಬೇಕಂತ ಇದ್ದೇನೆ. ಅದು ನಿಮ್ಮೆಲ್ಲರ ಸಹಕಾರ ಇದ್ದರೆ 100% ಆಗ್ತದೆ. ಇವತ್ತು ಸತೀಶ್ ಅಣ್ಣ ಹೇಳಿದರು, ನಮ್ಮದು 4 ಬಸ್ ಸ್ಟಾಪ್ ಆಗಬೇಕು ಅಂತ. ಒಂದು ಉದ್ಘಾಟನೆ ಆಗಿದೆ, ಇನ್ನು 3 ಬಾಕಿ ಇದೆ ಅಂತ. ಆದರೆ 3ರಲ್ಲಿ ಒಂದಂತೂ ನಾನು 100% ವಹಿಸ್ಕೊಳ್ತೇನೆ. ಅದು ಯಾವ ಟೈಪ್ ಬರಬೇಕಂತ ನೀವು ಹೇಳಿ ನಾನು ಗ್ಯಾರಂಟಿ ಮಾಡಿಕೊಡ್ತೇನೆ. ಯಾಕಂದರೆ ಒಬ್ಬ ಮನುಷ್ಯ ಜೋಸಾಗಿ ಮಾಡ್ತಾ ಇದ್ದವನಂದರೆ ಅವನಿಗೆ ನಮ್ಮಂಥವ್ರು ಸಪೋರ್ಟ್ ಮಾಡಲೇಬೇಕು. ಯಾಕೆಂದರೆ ಎಲ್ಲರಿಗೂ ಮನಸ್ಸು ಬರೋಲ್ಲ ಮಾಡುವಂಥದ್ದು. ಈಗ ಎಲ್ಲರೂ ಮನಸ್ಸು ಮಾಡಿದರೆ ಏನೋ ಆಗ್ತಾಯಿತ್ತು. ಎಷ್ಟೋ ಜನರ ಹತ್ರ ಎಷ್ಟೆಷ್ಟೋ ಇದೆ, ಅವರೆಲ್ಲ ಸ್ವಲ್ಪ ಮನಸ್ಸು ಮಾಡಿದರೆ ನಮ್ಮ ಈ ಭಾಗದಲ್ಲಿ ಯಾರು ಕಣ್ಣೀರು ತೆಗಿಬೇಕಂತಿಲ್ಲ. ಆದ್ದರಿಂದ ನನ್ನ ಕೈಯಲ್ಲಿ ಆದ ನಾನು ದುಡಿದ್ರಲ್ಲಿ ಮುಂದೆಯೂ ಸಹ ಈಗ ಏನು ಮಾಡ್ತಾ ಇದ್ದೇನೆ ಅದಕ್ಕಿಂತ ಜಾಸ್ತಿ ಮಾಡಬೇಕಂತ ಇದ್ದೇನೆ. ಯಾಕೆಂದರೆ ನಮ್ಮ ಊರಲ್ಲಿ ಹಳ್ಳಿ ಹೊಳೆ ಅಂತ ಇದೆ, ನಕ್ಸಲಿ ಏರಿಯಾ, ಅಲ್ಲಿ ಯಾರು ಹೋಗೋದಿಲ್ಲ. ನಾನು ಹೋಗಿ ಫುಡ್ ಕಿಟ್ ಕೊಟ್ಟು ಬಂದಿದ್ದೀನಿ, ಎಲ್ಲರೂ ಹೇಳ್ತಾರೆ ಇದು ದೊಡ್ಡ ಚಾಲೆಂಜ್ ಅಂತ. ಹಾಗೆ ನಾವು ಮನಸ್ಸು ಮಾಡಿದರೆ ಎಲ್ಲವೂ ಮಾಡ್ಬೋದು. ಮುಂದಿನ ದಿನದಲ್ಲಿ ನೀವು ಮಾಡುವಂಥ ಕಾರ್ಯದಲ್ಲಿ ಗೋವಿಂದ ಬಾಬು ಪೂಜಾರಿನ ಒಬ್ಬ ಭಾಗಿಯಾಗಿರ್ತಾನಂತ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾನು ಗಳಿಸಿದ ಸಂಪತ್ತನ್ನು ಸಮಾಜಕ್ಕೆ ವಿನಿಯೋಗಿಸ್ತಿರುವಂಥ ಗೋವಿಂದ ಪೂಜಾರಿ ಕುಂದನಾಡು ಕುಂದಾಪುರದಲ್ಲಿ ನೆಲೆಸಿದ್ದು ಕೂಡ ರಾಷ್ಟ್ರ ಮಟ್ಟದಲ್ಲಿ ತನ್ನ ಉದ್ಯಮದ ಮೂಲಕ ಕೀರ್ತಿಯನ್ನು ಪಡೆದಂಥ ಬರುವ ವ್ಯಕ್ತಿ ಇವತ್ತು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಿಗೆ ಬಂದದ್ದು ನಮ್ಮ ಸುಯೋಗ ಅಂತ ತಿಳಿಸುತ್ತಾ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳು, ವಂದನೆಗಳು.
ಬಾಲಕೃಷ್ಣ ಮಂದಿರ ಕ್ರಿಯಾಶೀಲವಾದ ಸಮಾಜದ ಚಟುವಟಿಕೆ ಮಲ್ತೊಂದು ಪುನಃ ಐಟೆ ಸೇವೆದ ಒಟ್ಟಿಗೂ ಸಾಂಸ್ಕೃತಿಕ ರಂಗಡ್ಲ ತನ್ನನ್ನು ತೊಡಗಿಸಿನಂಚಿನ ನಮ್ಮ ಸದಸ್ಯರನ್ನಕ್ಲುಲೇರು ಐಟೆ ಶ್ರೀನಿಧಿ ಜ್ಯುವೆಲ್ಲರ್ಸ್ದ ಮಾಲಕ್ರಿಯನಂಚಿನ ಜಗದೀಶ್ ಆಚಾರ್ಯರು ರಜೋತ್ಸವ ಮಹೋತ್ಸವದ ಕಾರ್ಯಾಧ್ಯಕ್ಷರ ತೊಟ್ಟಿಗೂ ಮಂದಿರದ ಒಂಜಿ ಪುದರ್ನ ಇಡೀ ಪೂರ್ವರ್ಮೆಲ ಸಂಗೀತದ ಮೂಲಕ ಕೊನಪುನಂಚಿನ ಕೆಲಸವನ್ನು ಮಲ್ತೊಂದುಲೇರು ಶ್ರೀನಿಧಿ ಕ್ರಿಯೇಷನ್ದ ಲಾಂಛನಡು ಶ್ರೀ ಬಾಲಕೃಷ್ಣ ಮಂದಿರ ಕುಂಪಲ ಅರ್ಪಣೆ ಮಲ್ಪುನಂಚಿನ ಗಣೇಶ್ ಅಂಚನ್ ಬೊಕ್ಕ ಶಾಲಿನಿ ಗಣೇಶ್ ಅಂಚನ್ ಮುಕುಲ ನಿರ್ಮಾಣದ ಗೋವಿಂದ ಭಜೆ ಪನ್ಪನಂಚಿನ ಸುಂದರವಾಯಿನ ಧ್ವನಿ ಸುರುಳಿದ ಬಿಡುಗಡೆ ಇತ್ತೆ ವೇದಿಕೆಡು ಸುದರ್ಶನ್ ಮೂಡಬಿರ್ದೆ ನಡಪಾದು ಕೋರಡು ಪಣದ ವಿನಂತಿ ಮಲ್ಪ ಅಲ್ಲೊಟ್ಟಿಗೆ ಗಣೇಶ್ ಅಂಚನ್ ಶಾಲಿನಿ ಗಣೇಶ್ ಮುಕುಲ ವೇದಿಕೆ ಬರಡು ಶ್ರೀನಿಧಿ ಕ್ರಿಯೇಷನ್ದ ಜಗದೀಶ್ ಆಚಾರ್ಯ ಅಂಚನೆ ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಲ ಅವೆಲ್ಲಕನೆ ಸಂದೀಪ್ ಸುವರ್ಣ ಕುಂಜಾರಗಿರಿ ಸಂಗೀತ ನಿರ್ದೇಶನ ಮಲ್ತನಂಚಿನ ಸಂದೀಪ್ ಸುವರ್ಣ ಬಾಲಕೃಷ್ಣ ದೇವರನ್ನು ಸುಗಿಪುನಂಚಿನ ಗೋವಿಂದಂ ಭಜೆ ಪನ್ಪುನಂಚಿನ ಸಂಗೀತ ಧ್ವನಿ ಸುರಿಲಿನ ಬಿಡುಗಡೆ ಮಲ್ಪೋಡು ಪಣದ ವಿನಂತಿ ಮಲ್ಪ ಪುಣ್ಯದ ಮಣ್ಣು ಸತ್ಯದ ನೆಲ ಕುಂಪಳದ ಬಾಲಕೃಷ್ಣ ಮಂದಿರದ ಪುದರನು ದೇಶ ವಿದೇಶದ ಪದರಾಯರೆ ಬೆನ್ನಿಪೆನ್ಪುನ ಚೆತ್ತನ ನಮ್ಮ ಬಾಲಕೃಷ್ಣ ಮಂದಿರದ ಧರ್ಮದ ಸದಸ್ಯರಾಯನ ಚೆತ್ತನ ಜಗದೀಶ್ ಆಚಾರ್ ಅದನ್ನ ಆಶೀರ್ವಾದದ ಪನಿ ಬರ್ಸ ಅವಡು ಪಣದ ಭಿನ್ನ ಇತ್ತ ಮಂತಂದ ಜಗದೋದ್ಧಾರಕ ಶ್ರೀಕೃಷ್ಣನ ಬಗ್ಗೆ ಬರೆದಂತಹ ಸರಣಿಯನ್ನು ವೇದಿಕೆಯಲ್ಲಿ ಬಿಡುಗಡೆಗೊಳಿಸಿದ್ದಾರೆ ಗೋವಿಂದನ್ ಭಜೆ. ಮಂದಿರದ ವತಿಯಿಂದ ಮಂದಿರದ ಅಧ್ಯಕ್ಷರು ಸಂದೀಪ್ ಸುವರ್ಣ ಕುಂಜಾರಗಿರಿಗೆ ಈ ಒಂದು ಗೋವಿಂದಂ ಭಜೆ ಸಂಗೀತದ ನಿರ್ದೇಶಕರು ಅವರಿಗೆ ಗೌರವ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಸಹಜ್ರೈ ಪುತ್ತೂರು ತಮ್ಮ ಒಂದೆರಡು ಶುಭ ನುಡಿಯನ್ನು ನುಡಿಬೇಕಾಗಿ ವಿನಂತಿ. ಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿತೈಷಿಗಳು, ಭಾರತೀಯ ಜನತಾ ಪಾರ್ಟಿಯ ಯಶಸ್ವಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ಸುರೇಶ್ ರವರೇ, ಆತ್ಮೀಯರು ಸಹೋದರರು ಆದಂತಹ ಶ್ರೀ ರಾಹುಲ್ ರವರೇ, ರೋಹಿಲ್ ದಿಸೋಸರವರೇ, ನನ್ನ ಆತ್ಮೀಯರು, ಈ ಭಾಗದ ಜನನಾಯಕರು, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಕಾರ್ಯದರ್ಶಿಗಳು, ಹಾಗೆ ಈ ಮಂದಿರದ ಓರ್ವ ಶ್ರೇಷ್ಠ ನಾಯಕರು ಆಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸತೀಶ್ ಕುಂಪಲರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಈ ಬಾಲಕೃಷ್ಣ ಮಂದಿರದ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಸೇರಿರತಕ್ಕಂಥ ಎಲ್ಲ ಹಿರಿಯ ಕಿರಿಯ ಗಣ್ಯರೇ, ಮೊದಲಾಗಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸಿಕೊಂಡು, ಬಹುಶಃ ಈಗಾಗಲೇ ನಾವು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದಿದ್ದೇವೆ. ಆ ನೆರಳು ಅಂತ ಒಂದು ಶಬ್ದ ಬಹಳ ಸೂಕ್ತವಾಗಿ ಆ ತಂಗುದಾನಕ್ಕೆ ನೀವು ಹೆಸರನ್ನು ಇಟ್ಟಿದ್ದೀರಿ. ಹಾಗಾಗಿ ಇಂಥ ಒಂದು ಒಳ್ಳೆಯ ಅರ್ಥಪೂರ್ಣವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಶ್ರೀ ಬಾಲಕೃಷ್ಣ ಮಂದಿರದ ಸರ್ವ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಶ್ರೀಕೃಷ್ಣನ ಆದರ್ಶಗಳು, ಬಹುಶಃ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಶ್ರೀಕೃಷ್ಣ ದೇವರ ಈ ಒಂದು ಅಷ್ಟಮಿ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಮಕ್ಕಳಿಂದ ಹಿಡಿದು ಯುವಕರು ಅಥವಾ ವಯಸ್ಸಿನವರು, ಹಿರಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ಬರುವಾಗ ಯೋಚನೆಯನ್ನು ಮಾಡಿದ್ದೆ, ಬಾಲಕೃಷ್ಣ ಮಂದಿರ ಇದ್ದಂದರೆ ನಮ್ಮ ಊರಲ್ಲಿ ಹಲವಾರು ಮಂದಿರಗಳು, ಭಜನಾ ಮಂದಿರಗಳು, ಯುವಕ ಮಂಡಲ ಇರ್ತದೆ, ಆ ರೀತಿ ಮಂದಿರ ಇರ್ಬೋದಂತ. ಬಹುಶಃ ಈ ಮಂದಿರವನ್ನು ನೋಡಿದಾಗ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಮಂದಿರ ಇದ್ದರೆ ಅದು ಬಾಲಕೃಷ್ಣ ಮಂದಿರ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ಅತ್ಯಂತ ಸಂತೋಷವನ್ನು ಪಡ್ತಾ ಇದ್ದಾನೆ. ಅಷ್ಟಮಿ ಅನ್ನೋಂಥದ್ದು ನನಗೆ ಬಹಳ ಪ್ರೀತಿಯ ಹಬ್ಬ. ಯಾಕೆಂತ ಹೇಳಿದರೆ
ನಾನು 4ನೇ ಕ್ಲಾಸ್ನಲ್ಲಿರುವಾಗ ಛದ್ಮವೇಷ ಸ್ಪರ್ಧೆ ಇತ್ತು ನಮ್ಮ ಊರಲ್ಲಿ. ಅದಕ್ಕೆ ಪ್ರಥಮ ಬಹುಮಾನವಾಗಿ ನನಗೆ 100 ರೂಪಾಯಿ ಸಿಕ್ಕಿತ್ತು. ಅದು ನಾನು ಆ 100 ರೂಪಾಯಿಯನ್ನು ನೋಡಿದ್ದೆ ನಾನು ಮೊದಲ ಬಾರಿ ಆಗೊಂದು ಛದ್ಮವೇಷದಲ್ಲಿ ಭಾಗವಹಿಸಿದ ಕಾರಣ. ಮರುದಿವಸ ಶಾಲೆಗೆ ಹೋಗುವಾಗ ನನಗೆ 2 ಗೆಳೆಯರಿದ್ದರು. ಮರುದಿವಸ ಒಂದು 15 ಗೆಳೆಯರು ಆ ನೋಟಿದ್ದ ಕಾರಣ ಗೆಳೆಯರು ನನಗೆ ಜಾಸ್ತಿ ಆದರು. ಹಾಗಾಗಿ ಶ್ರೀಕೃಷ್ಣನ ಆದರ್ಶಗಳನ್ನು ನಾನು ಅವತ್ತೇ ಕಲಿತುಕೊಂಡೆ. ನಾವು ಯಾವ ರೀತಿ ಇದ್ದರೆ ಜೀವನದಲ್ಲಿ ಯಾರು ಹೇಗೆ ಇರ್ತಾರೆ ಎಂಬ ಭಾವನೆಗಳು ಅವತ್ತು ಕಲಿತ ಕಾರಣ ಈ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯ ಆಗಿತ್ತು ಎಂಬ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಬಹುಶಃ ಇಂಥ ಒಂದು ಕೊರೋನಾ ಎಂಬ ಮಹಾಮಾರಿಯ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಲೇಬೇಕು. ಬಹುಶಃ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಬೆರಳೆಣಿಕೆಯ ಜಾಗದಲ್ಲಿ ಇವತ್ತು ಅಷ್ಟಮಿ ಕಾರ್ಯಕ್ರಮಗಳು ಆಗ್ತಾ ಇದೆ. ಹಾಗಾಗಿ ಇವತ್ತು ಕುಂಪಳದಲ್ಲಿ ಈ ಬಾಲಕೃಷ್ಣ ಮಂದಿರದ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಹಿಂದೂ ಧರ್ಮದ ಈ ಒಂದು ಆಚರಣೆ ನಿಲ್ಲಬಾರದು, ಪ್ರತಿ ವರ್ಷ ನಡೀಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದಕ್ಕಾಗಿ ವಿಶೇಷವಾಗಿ ಬಾಲಕೃಷ್ಣ ಮಂದಿರದ ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಈಗಾಗಲೇ ಸತೀಶನ್ನ ಹೇಳಿದರು 24 ವರ್ಷ ಆಗ್ತಾ ಬಂದು. ಯಾಕಂತ ಹೇಳಿದರೆ ಒಂದು ಸಂಘಟನೆ ಸ್ಥಾಪಿಸಲಿಕ್ಕೆ ಹುಟ್ಟಿಸಲಿಕ್ಕೆ ಸುಲಭ, ಅದನ್ನು ಇಷ್ಟು ವರ್ಷ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅದರದ್ದೇ ಆದಂಥ ಒಂದು ಕಷ್ಟಗಳಿವೆ. ಅದನ್ನು ನಿಭಾಯಿಸಿಕೊಂಡು ಇವತ್ತು ಮುಂದಿನ ವರ್ಷ 25ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಇದರಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತದೆ, ಯುವಕರಲ್ಲಿ ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ಒಗ್ಗಟ್ಟು ಇದ್ದರೆ ಯಾವುದನ್ನು ಕೂಡ ಸಾಧಿಸಲು ಸಾಧ್ಯ ಎಂಬ ಸಂದೇಶವನ್ನು ಈ ಬಾಲಕೃಷ್ಣ ಮಂದಿರದ ಎಲ್ಲ ಯುವಕರು ಹಿರಿಯರು ಇವತ್ತು ತೋರಿಸಿಕೊಟ್ಟಿದ್ದೀರಾ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಮ್ಮ ಶ್ರೀಕೃಷ್ಣನ ಆದರ್ಶಗಳು ನಮಗೆಲ್ಲರಿಗೂ ಒಳಿತಾಗಲಿ, ಶ್ರೀಕೃಷ್ಣ ದೇವರು ಒಳ್ಳೇದು ಮಾಡಲಿ. ಇಂಥ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂಥ ಈ ಶ್ರೀಕೃಷ್ಣನ ಮಂದಿರದ ಸರ್ವ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಸತೀಶನ್ನ ಬಗ್ಗೆ ಮಾತಾಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾನು ಯುವ ಮೋರ್ಚಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಜಿಲ್ಲೆಯಿಂದ ಯುವ ಮೋರ್ಚಾಕ್ಕೆ ಪ್ರಭಾರಿಗಳು. ಅವರು ಹೇಗೆಂತ ಹೇಳಿದರೆ, ಅವರು ಮಕ್ಕಳಿಗೆ ಮಕ್ಕಳಾಗಿ, ಯುವಕರಿಗೆ ಯುವಕರಾಗಿ, ಹಿರಿಯರಿಗೆ ಗೌರವವನ್ನು ಕೊಡುವಂಥ ಎಲ್ಲದಕ್ಕೂ ರೆಡಿ ಇರುವಂಥ ಮನುಷ್ಯ. ಹಾಗಾಗಿ ಸತೀಶನ ನಮಗೆ ಬಹಳ ಒಂದು ಆತ್ಮೀಯ ಸ್ನೇಹಿತರು. ಎಲ್ಲದಕ್ಕೂ ಕೂಡ ನಾವು ಯಾವುದಾದ್ರು ಅಗತ್ಯ ಬರುವಾಗ ಸತೀಶನಿಗೆ ಫೋನ್ ಮಾಡೋದು. ಹಾಗಾಗಿ ಎಲ್ಲದಕ್ಕೂ ಸ್ಪಂದನೆ ಮಾಡುವಂಥ ವ್ಯಕ್ತಿ ಸತೀಶನ್ನ ಅಂತ ಹೇಳಲಿಕ್ಕೆ ಸಂದರ್ಭದಲ್ಲಿ ನಾನು ಹೇಳಿಕೊಂಡು, ಈ ಒಂದು ಬಾಲಕೃಷ್ಣ ಮಂದಿರ ಮುಂದುವರುವ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮ ಯೋಜನೆಗಳನ್ನು ಹಾಕಲಿ, ತಮ್ಮೆಲ್ಲರ ಸಹಕಾರ ಇದೆ ಎಂಬ ಮಾತನ್ನು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಮಗದೊಮ್ಮೆ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ನಡುಟು ತೀರ್ಥಾದಿನ ನೆರಳು ಪನ್ಪನ ಈ ಬಸ್ ಸ್ಟ್ಯಾಂಡ್ದ ಕೆಲಸ ಕಾರ್ಯನ ಅತ್ಯಂತ ಸುಸಜ್ಜಿತವಾದ ಒಂಜಿ ನಾಮಿನಲ್ ರೇಟಿಗೆ ಪೂರ ಕೆಲಸ ಕಾರ್ಯ ನಮ್ಮನೆ ಮಂದಿರದ ಸದಸ್ಯರನ್ನ ಕ್ಲಾಂಡಲ ಭಾರಿ ಶ್ರದ್ಧೆಡು ಈ ನಮ್ಮ ಬಸ್ ಸ್ಟ್ಯಾಂಡ್ ಭಾರಿ ಪುರ್ಲಾವಡು ಎಂಗ್ಲ ನಿಜವಾದ ನಮ್ಮ ಯೋಚನೆಯಲ್ಲಿ ಆ ಥರ ಒಂದು ಯೋಚನೆ ಇರಲಿಲ್ಲ. ಒಂದು ಸಾಮಾನ್ಯ ಬಸ್ ಸ್ಟ್ಯಾಂಡ್ ನಿಂತ್ಕೊಳ್ಳಿಕ್ಕೆ ನೆರಳಿದ್ರೆ ಸಾಕು ಅಂತ ಯೋಚನೆ ಇತ್ತು. ಅದಕ್ಕೆ ಒಂದು ನೆರಳು ಅಂತ ಕೊಟ್ಟರು, ಅದು ಸುಸಜ್ಜಿತ ಒಳ್ಳೆಯ ರೀತಿಯಲ್ಲಿ ಆಯಿತು. ಅದನ್ನು ಮಾಡಿಕೊಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಂಥ ಶರತ್, ಇಂಜಿನಿಯರಿಂಗ್ ವರ್ಕ್ ಎಲ್ಲ ಮಾಡಿರುವಂಥದ್ದು ಶರತ್, ನಮ್ಮ ಚಿತ್ರಾಂಜಲಿ ನಗರದ ಸದಸ್ಯ. ಅವರು ವೇದಿಕೆಗೆ ಬಂದು ನಮ್ಮ ಸಣ್ಣ ಗೌರವವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಶರತ್, ಚಿತ್ರಾಂಜಲಿ ನಗರ. ಅದೇ ಜೊತೆಗೆ ಅದರದ್ದು ಸಿವಿಲ್ ವರ್ಕ್ ಎಲ್ಲ ಮಾಡಿರುವಂಥದ್ದು ನಮ್ಮ ಕಿಶೋರ್ DK. ಇವರು ನಮ್ಮ ದಕ್ಷಿಣ ಕನ್ನಡ ಎಲ್ಲಿದ್ದಾರೆ ಕಿಶೋರ್ DK. ಇನ್ನೂ 6 ನಮ್ಮ ಗಂಗಾಧರ್ ಕುಜುಮಗದ್ದೆ. ಇನ್ನೊಂದು ಮುಖ್ಯ ಸಂಗತಿ ಅಂದರೆ, ಗೋವಿಂದಣ್ಣ, ನೀವು ಕುಂದಾಪುರದವರು, ನಿಮ್ಮ ಕುಂದಾಪುರದವರು ನಮ್ಮಲ್ಲಿ ಸಹ ಇದ್ದಾರೆ. ನಮ್ಮ ನಾಗರಾಜ್ ಅಂತ ಅಗ್ನಿಶಾಮಕ ದಳದಲ್ಲಿ ಒಬ್ಬರು ಉದ್ಯೋಗದಲ್ಲಿದ್ದಾರೆ. ಅವರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಪದಕವನ್ನು ಪಡ್ಕೊಂಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಆದರೆ ಅವರು ನಮಗೆ ಭಾರಿ ಆತ್ಮೀಯರಿಲ್ಲಿ. ನಮ್ಮ ಅಧ್ಯಕ್ಷರು ಸುಶೀಲಾ ದೇವಪ್ಪ ಅವರ ಮಗಳ ಗಂಡ ನಾಗರಾಜ್ ನಮ್ಮ ಅಗ್ನಿಶಾಮಕ ದಳದಲ್ಲಿ ಮುಖ್ಯಮಂತ್ರಿಯ ಪದಕವನ್ನು ಪಡ್ಕೊಂಡ ನಂತರ ನಮಗೆ ಒಂದು ಸಂದರ್ಭದಲ್ಲಿ ಅವರಿಗೆ ತಕ್ಷಣ ಸನ್ಮಾನ ಮಾಡಬೇಕು ಅಂತ ಯೋಚನೆ ಇತ್ತು. ನಾಗರಾಜ್ ಕೂತೋಡಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಯೋಚನೆ ಇತ್ತು. ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ತಪ್ಪಿ ಹೋಯಿತು. ಆದರೆ ನಿಮ್ಮ ಸಮ್ಮುಖದಲ್ಲಿ, ಕುಂದಾಪುರದ ಗೋವಿಂದಣ್ಣನ ಸಮ್ಮುಖದಲ್ಲಿ ನಾಗರಾಜರಿಗೆ
ಸನ್ಮಾನ ಮಾಡುವಂಥ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಸನ್ಮಾನ್ಯ ಸುದರ್ಶನ್ ಮೂಡಬಿದ್ರೆ ಅವರು ಮತ್ತು ನೀವೆಲ್ಲ ಸೇರಿ, ಸುರೇಶನ್ನ ನೀವೆಲ್ಲ ಸೇರಿ ಅವರಿಗೆ ಇಂಥ ಒಂದು ಅವರಿಗೆ ಗೌರವ ಸಿಕ್ಕಿರುವಂಥದ್ದು ಬಾಲಕೃಷ್ಣ ಮಂದಿರಕ್ಕೆ ಸಿಕ್ಕಿರುವಂಥ ಗೌರವ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕೆಂದರೆ ಸಣ್ಣ ಪ್ರಾಯದಿಂದ ಸುಶೀಲಕ್ಕಾಗಲಿ, ದೇವಪ್ಪನಾಗಲಿ, ಅಥವಾ ಅವರ ಮಗ ಸುದೀಪ್ ಆಗಲಿ, ಮತ್ತು ಅವಳು ಇವರ ಹೆಂಡತಿ ದೀಪಿ ಆಗಲಿ, ಈ ಎಲ್ಲ ಕಾರ್ಯಕ್ರಮಕ್ಕೆ, ಯಾವುದೇ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ತಪ್ಪಿಸುವುದಿಲ್ಲ. ಅವರು ಎಲ್ಲ ಕಾರ್ಯಕ್ರಮ ಇಲ್ಲಿ ಎಲ್ಲ ಈ ಮಂದಿರದ ಯಾವ ಚಟುವಟಿಕೆ ಉಂಟು ಎಲ್ಲ ಚಟುವಟಿಕೆಯನ್ನು ಮಾಡಿದವರು. ಇಲ್ಲಿಂದ ಮದುವೆಯಾಗಿ ನಾಗರಾಜರ ಹತ್ರ ಹೋದರು. ನಾಗರಾಜರು ನಮ್ಮ ಮತ್ತೆ ಭಾರಿ ಒಡನಾಟದಲ್ಲಿದ್ದಾರೆ. ನಮಗೆ ಭಾರಿ ಸಂತೋಷ ಆಗಿದೆ. ಅವರ ದೇವಪ್ಪನ ಮತ್ತು ಸುಶೀಲಕ್ಕನ ಮಗಳ ಗಂಡನಿಗೆ ಒಂದು ನಾಗರಾಜನಿಗೆ ಸನ್ಮಾನ ಮಾಡೋದಂದರೆ ಇಡೀ ಮಹಿಳಾ ಸಮಿತಿ ಮತ್ತು ಇಡೀ ಊರಿಗೆ ಸಂತೋಷ. ಯಾಕೆಂದರೆ ಎಲ್ಲರ ಮೇಲೆ ಪ್ರೀತಿ ಇಟ್ಕೊಂಡಿರುವ ಅವರು ನಾಗರಾಜರಿಗೆ ನಮ್ಮೆಲ್ಲ ಊರಿನ ಪರವಾಗಿ ಒಂದು ಸಣ್ಣ ಸನ್ಮಾನವನ್ನು ತಾವೆಲ್ಲರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾಯಿದ್ದೇನೆ. ಅಗ್ನಿಶಾಮಕ ದಳದ ಸೇವೆಯನ್ನು ಮಂದಿದ್ದು ಮುಖ್ಯಮಂತ್ರಿ ಪದಕ ಪಡೆಯನಂಚಿನ ನಾಗರಾಜ್ ಪೂಜಾರಿ ಮೇರೆಗೆ ಅಭಿನಂದನೆ. ಸೊಲ್ಮೇಲೆ ಬಾಲಕೃಷ್ಣ ದೇವೇರ್ನ ಅನುಗ್ರಹ ನಟ್ಟೊಂದು ತೊಕ್ಕೋಟು ಭಾಗದ ಕ್ರಿಯಾಶೀಲವಾದ ಧಾರ್ಮಿಕ ಚಟುವಟಿಕೆ ಪುನಂಚನ ಶ್ರೀ ಸುರೇಶ್ ಭಟ್ನಗರ್ ರೆಡ್ಡಿ ಅಭಿಪ್ರಾಯದ ಪಾತ್ರ ಕೋರಡ್ಪನ ವಿನಂತಿ. ಪೂರ್ವರೆಗಳ ಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ಪನೊಂದು ಅಂತೆಯೇ ಬಾಲಕೃಷ್ಣ ಮಂದಿರದ ಶ್ರೀ ಕೃಷ್ಣ ಪರಮಾತ್ಮನ ಮನಸಾರ ನೆನತೊಂದು ಇನಿ ಬರ್ಪಿನ ವರ್ಷ 25ನೇ ವರ್ಷಕ್ಕೆ ಪೂರ್ವಬೋಯಾದ ಬಾಲಕೃಷ್ಣ ಮಂದಿರದ ಅಷ್ಟಮಿಯ ದಿನದ ರಜತೋತ್ಸವದ ಪ್ರಾರಂಭಿಕ ಹಂತ. ಆ ಹಂತದ ಒಂಜಿ ಯೋಜನೆ ಅದು ಇನಿ ಬಸ್ ಸ್ಟ್ಯಾಂಡ್ ನಮ್ಮ ಕುಂಪಲ ಶಾಲೆದ ಪರಿಸರಡ್ ಉದ್ಘಾಟನೆ ಆಡು ಆಯ್ತಾ. ಉದ್ಘಾಟನೆಗೆ ಬತ್ತಿನಂಚಿನ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಯಿನ ಸುದರ್ಶನ್ ರೇ ಅಂಚನೆ ದೀಪೋದ್ಘಾಟನೆ ಮಲ್ತಿನ ಗೋವಿಂದ್ ಬಾಬು ಪೂಜಾರ್ ರೇ, ಸಹಜರಾಯ್ ಪುತ್ತೂರ್ ರೇ, ಬಾಬು ಸಿಂಗ್ ರೇ, ರಾಹುಲ್ ರೇ ಅಂಚನೆ ಇಂಥ ಈ ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರಾದ ಎನ್ನ ಆತ್ಮೀಯರಾದಿತ್ತಿನ ಸತೀಶ್ ಕುಂಪಲ್ ರೇ ಅಂಚನೆ ಉತ್ಸವ ಸಮಿತಿ ಅಧ್ಯಕ್ಷರೇ, ಮಂದಿರದ ಅಧ್ಯಕ್ಷರೇ, ಮಹಿಳಾ ಅಧ್ಯಕ್ಷರೇ ಅಂಚನೆ ಯುವ ವೇದಿಕೆಗಳ ಅಧ್ಯಕ್ಷರೇ ಪೂರೈಗಳ ಇನಿ ಕೃಷ್ಣ ಜನ್ಮಾಷ್ಟಮಿದ ಶುಭಾಶಯ ಪನೊಂದು ಇನಿ ಈ ಬಾಲಕೃಷ್ಣ ಮಂದಿರ ಈ ಕುಂಪಲದ ಚಿತ್ರಣ ಬದಲಾವಣೆಂದಾಂಡ ಇನಿ ಆ ಬಾಲಕೃಷ್ಣ ಮಂದಿರ 24 ವರ್ಷದ ದುಂಬು ಮೂಲು ಬತ್ತಿನೇದಾದ್ರ ಒಂಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಚ ಆರ್ಬಾರ್ ಬೈದಿಲ್ಲ, ಎಂಚ MRPL ಬೈದಿಲ್ಲ ಅಂಚನೆ ಖಾಲಿ ಧಾರ್ಮಿಕ ವಿಧಿಯಿಂದಟತ್ತು ಪೂರ ರೀತಿ ಇಲ್ಲ ಜನಸಂಖ್ಯೆ ಇಂಚಿನ ಇತ್ತಿಲ್ಲ. ಇನ್ನು ಮೂಲು ಬೇತೆ ದಾಲಾಜಿ ಬಾಲಕೃಷ್ಣ ಮಂದಿರ ಬುಡ್ಡ ಬೇತೆ ವಾ ಒಂಜಿ ಬೇತೆ ಓಲ ಇಜ್ಜಿ ಮೂಲು ದಯ ಬನ್ನಗೊಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಅವತ್ತು ಧಾರ್ಮಿಕ ಕಾರ್ಯಕ್ರಮ ಅವತ್ತು ಹತ್ತಿನ ಜನಕ್ಲೇನಂಚಿ ಸೇರವನಂಚಿನ ನನ್ನ ಜಾಗ ಎಲ್ಲ ಇಜ್ಜಿ ಮೂಲು ದಾಲ ಮಲ್ಪೆರೆ ಪನ್ನಾಗ ಪೂರ ಇಲ್ಲಲ್ಲ ಆದಾತನ ಅಂಚೆ ಅದು ಪುನಃ ಈ ಬಾಲಕೃಷ್ಣ ಮಂದಿರ ಸ್ಥಾಪನೆ ಮಲ್ತಿನ ನಿಜವಾದ ಅಂಚಿನ ಯೋಜನೆ ಆ ಸತೀಶ್ ಕುಂಪಲ್ರೆಗೆ ಅಪ್ಪಗ ಬತ್ತಿತ್ತನಾಂಡ ಇನಿ ಈ ಇಂದೆತ ಚಿತ್ರನ ಚೇಂಜ್ ಆವಡುದಾಂಡ ಆ ಅಪ್ಪಗ ಕೃಷ್ಣ ಪರಮಾತ್ಮ ಯಾರನ್ನ ಒಂಜಿ ಜ್ಞಾನಗ ಕೊರ್ನಂಚಿನ ಒಂಜಿ ಯೋಜನೆ ಅಂಚೆ ಅದು ಪುನಗ ಅಂದೆತ ಪಿರವುಡು ಈ ಕೃಷ್ಣ ಪರಮಾತ್ಮನ ಒಂಜಿ ಎಂದು ಉಂಡು ದಾಯಪನ್ನಾಗ ಈ ಕುಂಪಲ ಭಾಗಗ ನಿಜವಾದ್ಲ ಒಂಜಿ ಹಿಂದೂ ಧರ್ಮದ ಒಂಜಿ 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 ಭರಿತ ಒಂಜಿ ಒಂಜಿ ಒಗ್ಗಟ್ಟಾಯಿನ ಒಂಜಿ ಇಂದುಂಡು ಬೇತೆ ಬೇತೆ ಸಂಘ ಸಂಸ್ಥೆಲು ಉಂಡು ಆಂಡ ಬಾಲಕೃಷ್ಣ ಮಂದಿರನೇ ಈ ಮೂಲು ಕುಂಪಲಡೆ ಯಾಂತು ಇಲ್ಲ ಎಕ್ಕಡೊಂಜಿ ಐಕೊಂಜಿ
ಸೆಂಟರ್ ದಾಯ ಬನ್ನಾಗ ಪೂರ ಸತೀಶ್ ಕುಂಪಲ್ ಎಂಚ ಬನ್ನಾಗ ಯಾನು ಒಂದು ಎಲ್ಲಿಯ ವಿಷಯ ಪನ್ಪೇರ್ನ ವೀರೇಂದ್ರ ಹೆಗ್ಡೇರನು ಇಡೆಗೆ ಲೆತ್ತೊಂದು ಬರೋಡು ನಾಂಡ ಆತು ಸುಲಭದ ಕೆಲಸ ಅತ್ತು ವೀರೇಂದ್ರ ಹೆಗ್ಡೇರಿಗೆ ಬರೋಡು ನಾಂಡ ಅರ್ನ ಸ್ವಸಹಾಯ ಸಂಘದ ಅಕ್ಕಲ್ಡ ಮುಕ್ಕಲ್ಡ ಕೇಂದು ಆ ಏರಿಯಾ ಹೆಂಚಿನ ತೂದು ಒಂದು ಗೊತ್ತಿತ್ತಿನ ದಾಯ ಬನ್ನಾಗ ಮಸ್ತ್ ಉಳ್ಳಾಲಡು ಬಾಗಾಡು ಪ್ರಯತ್ನ ಮಲ್ತಾನಾಗ ಕೆಲವು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಬೈದಿನ ಹತ್ತಂದೆ ಆ ಏರಿಯಾ ತೂದು ಪೂರ ಬರ್ಪಣ ಇತ್ತನು ಅಪ್ಪಾಗ ಈ ಸತೀಶ್ ಕುಂಪಲ ಓಡೆಮುಟ್ಟ ಚಾಣಾಕ್ಷ ಒಂಜಿ ಬುದ್ಧಿಜೀವಿ ಪಂಡ ಏನು ಅರಣ್ಯ ಎನ್ನ ಆತ್ಮೀಯ ಬಂದು ಪುಗಾರ್ನಾಥ್ ದಾಯ ಬನ್ನಾಗ ಏರೇನು ಓಲು ಪತ್ತೋಡು ಏರೇನು ಓಲು ಬಲಿಕ್ ಪೋಡು ಬಂದ್ಪುಣ ಒಂಜಿ ಆ ಚಾಣಾಕ್ಷತನ ಸತೀಶ್ ಕುಂಪಲಡು ಉಂಟು ಅಪ್ಪಾಗ ಏರಿಯಾ ಲಕ್ಷ್ಮೀನಾರಾಯಣ ಇರ್ತಾರೆ ಏರಿಯಾ ಲಕ್ಷ್ಮೀನಾರಾಯಣನು ಫ್ರೆಂಡ್ಶಿಪ್ ಮಲ್ತಾರೆ ಮಲ್ತದು 6-12 ತಾವಂಗೇರು ಐಕ್ ಅಪಿಲಿಚ್ 6-12 ಬರ್ಪೇರೆ ಅಂಚ ಏರೇನು ಬರ್ತದೆ ಏರೇನು ತರ್ಪೋಡು ಸತೀಶ್ ಕುಂಪಲಗೆ ಬರ್ಪುನ ವೀರೇಂದ್ರ ಬರ್ಪುನ ಡೌಟು ದಾಯ ಪನ್ನಾಗ ಪರಿಸರ ಅಂಚೆ ಇಂಚೆಜ್ಜಿಂದ ಅಪ್ಪಾಗ ಒಂಜಿ ಕ್ವಶನ್ ಮಾರ್ಕ್ ಇತ್ತಿಲ್ಲ ಆಂಡಲ್ಲ ನೂದು ಆ ಕಾರ್ಯಕ್ರಮ ಬರ್ತದ್ದು ಭಾರಿ ಗೌಜಿಡಿ ಮೂಲಂದೇ ಬಾಲಕೃಷ್ಣ ಮಂದಿರ ಆತನು ವೀರೇಂದ್ರ ಹೆಗ್ಡೇರು ಈ ಜಾಗೆಗೆ ಬರೋಡುದಾಂಡ ನಿಜವಾದ್ಲ ಒಂಜಿ ಕುಂಪಲದ ಜಾಗೆಗೆ ಬರೋಡುದಾಂಡ ಒಂಜಿ ಅವು ಪುಣ್ಯನೇ ಅಂಚನೆ ಬೇತೆ ರೀತಿರಿ ಇನ್ನೀತೆ ಒವ್ವ ರಾಜಕಾರಣಿ ಯಾರು ಉಪ್ಪಾಡು ಮಲ್ಲೆಜ್ ಅವು ವಿಷಯ ಆಯ್ತು ಆಡ ರಾಜಕಾರಣಿಡು ಯಾನು ಎನ್ನ ಏರಿಯಾಗೆ ಯಾನು ಹೆಂಚಿನ ಮಲ್ಪೋಡು ಎನ್ನ ಮಂದಿರಾಗೆ ಹೆಂಚಿನ ಮಲ್ಪೋಡು ಏರೇನ್ಲೆ ತಂದು ಬರೋಡು ಏರೇನು ಅಲ್ಪ ಬರ್ತದೆ ಯಾನು ಆ ಮಂದಿರನ ಬೆಳಗಾವೋಡು ಪನ್ಪುನ ಯೋಜನೆ ಉಂಡು ಅವು ಸತೀಶ್ ಕುಂಪಲ್ನ ಒಂಜಿ ಇಂದು ಖಾಲಿ ರಾಜಕೀಯವಾದ ಅರ್ನ ಸ್ವಾರ್ಥ ಎನ್ನ ಅಂತಡು ಎನ್ನ ಮಿತ್ತು ಪೋಪನಾಥ್ ಮೂಲೆಂಚಿನ ಆವಡು ಕಾರ್ಯಕ್ರಮ ಮೂಲೇರನ್ ತರ್ಪವಾಡು ಇದು ಎಂಕ್ಲೇನು ಒಂಜಿ ಆ ನೆನಪು ದೀದಾನಾಗ ಎಂಕ್ಲೆಗಳ ಆಪುಣ ಸತೀಶನ್ನ ಯಾಪಲ್ ನೆನಪು ದೀಪೇರು ಸತೀಶನ್ನ ಕಾರ್ಯಕ್ರಮಗೂ ಪೋಡು ಅಂಚನೈತೆ ನಮ್ಮ ಬ್ಯಾಂಗ್ಳೂರ್ದಾರೇನು ಪತ್ತೇರು ವಿಧಾನಾಡು ಪತ್ತೇರು ಹೆಂಚಿನ ಪತ್ತೇರು ವರೆಗೆ ಮಾತ್ರ ಗೊತ್ತು ಆಂಡಲ್ಲ ನಿಜವಾದ ಯಾಮನ್ಪುಣಿ ಅಂಚೆ ಮಲ್ತನ ಮಾತ್ರ ಈ ಸಂಸ್ಥೆ ಬೆಳಗ್ಗೆ ಒಂದು ನೆನಪಿದಿಲ್ಲ 6 ಹೆಂಚಿನ ಕಾರ್ಯಕ್ರಮ ಮಲ್ಪುನ್ಲ ಐಕೊಂಜಿ ಯೋಜನೆ ಉಂಡು ಇಂದೆತ್ತ ಇಂಪ್ರೂವ್ಮೆಂಟ್ಸ್ಗೆ ಒಂಜಿಂದು ಉಂಡು ಅಂಚಾದ ಪುನಗ ನಿಕ್ಕಲು ಕಾರ್ಯಕರ್ತರು ಮಂದಿರದ ಎಂದವರು ಅರೆಗೆ ಆಯ್ನಾತ್ ನಿಕ್ಕಲು ನೂದೆಟ್ಟು ಅರೆಗೆ ಬೆರಿಸಾಯ ಉಂತುದು ನಿಕ್ಕಲು ಅರೆಗೆ ಒವ್ವುಲ ಒಂಜಿ ಕಲ್ಮಸದಿ ಒಂದೆ ಅರೆಗೆ ಬೆರಿಸಾಯ ಉಂತುದು ಅರೆಗೆ ಸಪೋರ್ಟ್ ಮಲ್ಪೋಡು ಅಂಚನೆ ಈ ಮಂದಿರಡ್ಲ ಈ ಜನಪರ ಯೋಜನೆ ಅವಳು ಹೆಂಚಿನ ರಾಜ್ಯಕ್ಕೆ ಹೆಂಚಿನ ಲೋಪಾಡು ಏರ್ ಲೋಪಾಡು ಜನಕ್ಕಳಿಗೆ ಏರಿಗೆ ಮೂಲು ಹೆಂಚಿನುಂಡು ಪಾಪದಕ್ಕಲಿನ ಗುರುತಿಸಲೆ ಅಲ್ಪನೆ ಒಂಜಿ ಸಾಂಸ್ಕೃತಿಕ ರಾಜಕೀಯವಾದ ಹೆಂಚಿನ ಲಾಭದ ಪೆರ ಹಾಪುಂಡು ಊರದಕ್ಕಲಿಗೆ ಹೆಂಚಿನ ಮಲ್ಪೆರ ಹಾಪುಂಡು ಪೂರ ಮಲ್ಪುಲೆ ಕೃಷ್ಣ ಪರಮಾತ್ಮನ ನಿಜವಾದ್ಲ ನಿಕ್ಲೆಗೆ ಅನುಗ್ರಹ ಉಂಡು ಪೂರೈರಿಗಳ ಪೂರ ಸಮಿತಿಗಳ ಅನುಗ್ರಹ ಉಪ್ಪಡು ಅಂಚನೆ ಬತ್ತಿನ ಇನಿ ಬೈದಿನ ಬಿನ್ನೇರ್ನಕ್ಕುಲ್ಲೇರು ಈ ರಜತ ಮಹೋತ್ಸವಕ್ಕೆ ಹೆಂಚಿನ ಪೂರ ನಿಕ್ಲೇಡ್ದು ಯಾನ್ಲ ಒಂಜಿ ಮಂದಿರದ ಒಂಜಿ ಸದಸ್ಯ ಲೆಕ್ಕನೆ ಪನ್ಪುನಿ ದಾಯ ಬಂದಾಗ ಹೆಂಚಿನ ಪೂರ ಕಾರ್ಯಕ್ರಮ ಒಂಜಿ ಅಕ್ಕಲ್ನ ಬೆರಿ ಬಿಡೋಚಿ ಅಕ್ಲಿಗೆ ಪೂರ್ತಿ ಸಹಕಾರ ಮಲ್ಪುಲೆ ಒಂಜಿ ಜನಕ್ಕಲಿಗೆ ಒಂಜಿ ನಮ್ಮ ಧರ್ಮದಕ್ಕಲೆ ಜಾಸ್ತಿ ಉಪ್ಪುನಿ ಅಂಚಾದ ಉಪ್ಪುನಾಗ ಪಾಪದಕ್ಕಲೆ ಬರೋ ಒಂಜಿ ಆಪುನ ಅಂಚಿನ ಒಂಜಿ ಅವಕಾಶಗತೆ ಆವಾಡು ಪಂಡದು ಎನ್ನ ರಡ್ಡು ಪಾತೆರ ಏನು ಮುಗಿತದೆ ಈ ಬಂದುಲೆ ಈ ಕಾರ್ಯಕ್ರಮ ನಿಖಲ್ ಮಾತ ಎನ್ನದು ಪೂರೆಲ್ಲ ಪಾತೆರೂರಿಂದ ಅಲ್ಲ ನಮ್ಮಟ ಇತ್ತಿನಂಚಿನ ಅತಿಥಿನಕ್ಲಿಗೆ ಮಾತೆರ್ಲ ಮನಸ್ಸುಡೆ ಶುಭ ಹಾರೈಕೆ ಮಲ್ದೇರು ಅಂಚೆನೇತ ಗುರ್ಕಾರ್ ಮೇದ ಪಾತೆರಗು ಪೋಪುನೆ ದುಂಬು ಎಂಗಲು ಮುದ್ದು ಕೃಷ್ಣ ಬೊಕ್ಕ ಯಶೋಧ ಕೃಷ್ಣ ವಿಡಿಯೋ ಸ್ಪರ್ಧೆ ಫೋಟೋ ಸ್ಪರ್ಧೆ ಇತ್ತಂಡು ಆಯ್ತ ಸುದರ್ಶನ್ ಮೂಡಬಿದ್ರೆ ಆಯ್ತ ಬಹುಮಾನ ವಿತರಣೆ ಸುದರ್ಶನ್ ಮೂಡಬಿದ್ರೆ ಪಾತೆರ ಆಯ್ನರ್ ಬೊಕ್ಕ ಎಂಗಲ್ ಕೊರ್ರೆಲ್ಲ ಐತೊಟ್ಟಿಗೂ ಜ್ಞಾನದೇವಿಗೆ ಪುರಸ್ಕಾರಲ ಸುದರ್ಶನ್ ಮೂಡಬಿದ್ರೆನ ಪಾತೆರ ಆಯ್ನರ್ ಬೊಕ್ಕ ನಮ್ಮ ಪೂರರೆಗ್ಲ ಪಟ್ಟರಲ್ಲ ಈ ನೆಲೆಟ್ಟು ಈ ಕಾರ್ಯಕ್ರಮದ ಸಮಾರಂಭದ ಗುರುಕಾರ್ಮನ ವಹಿಸಿದ ಸಮಯ ಸರಿಯಾದ 10 ಗಂಟೆಗೆ ಬಂದು 3:45 ಬರ್ತದೆ ಬಾಲಕೃಷ್ಣ ಮಂದಿರದ ಉಪಸ್ಥಿತಿರಿದ್ದು ಈ ಮಾತಾ ಸಂಪೂರ್ಣ ಕಾರ್ಯಕ್ರಮದ ಪೂರ್ತಿ ಇದ್ದು ನಮ್ಮೊಟ್ಟಿಗೆ ಉಪ್ಪುನಂಚಿನ ಸುದರ್ಶನ್ ಮೂಡಿಬಿದ್ದೆ ಆರ್ಲ ಅಯ್ಯಪ್ಪ ಸ್ವಾಮಿ ಮೂಡಬಿದ್ರಿಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಒಂಜಿ ಅರ್ಚಕೆ ಅಲ ಆದುಲ್ಲೇರಾರು ಸುದರ್ಶನ ಮೂಡಬಿದ್ರೆ ಅಕ್ಲನೇ ದೇವಸ್ಥಾನ ಅಂಚನೆರ ಹತ್ರ ಒಂಜಿ ಪುರೋಹಿತ ವೃತ್ತಿಲ್ಲ ಮಲ್ತೊಂದು ಪುನಂಚಿನ ಬಿಜೆಪಿದ ಜಿಲ್ಲಾ ಗುರುಕಾರ ಸುದರ್ಶನ ನಮ್ಮ ಅಧ್ಯಕ್ಷೀಯ ಪಾತ್ರವನ್ನು ಕೊರಡು ಪಡೆದು ವಿನಂತಿ. ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿನ ಒಡೆಯನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನಕ್ಕೆ ಭಕ್ತಿಯ ಪುಷ್ಪಗಳನ್ನು ಅರ್ಪಿಸ್ತಾ ಕುಂಪಳದ ಈ ಒಂದು ಪುಟ್ಟ ಗ್ರಾಮದಲ್ಲಿ ಶ್ರೀ ಬಾಲಕೃಷ್ಣ ಮಂದಿರದ ಹೆಸರಿನಲ್ಲಿ ಸಮಾಜವನ್ನು ಸಂಘಟನೆ ಮಾಡುತ್ತಾ ಕಳೆದ 23 ವರ್ಷಗಳಿಂದ ನಿತ್ಯ ನಿರಂತರ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ವರ್ಷ 24ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಈ ಧಾರ್ಮಿಕ ಸಭೆಯಲ್ಲಿ
ದೀಪವನ್ನು ಬೆಳಗಿಸುವುದರ ಮುಖಾಂತರ ಬಾಲಕೃಷ್ಣ ಮಂದಿರದ ಸದಸ್ಯರ ಜೊತೆ ನಾನಿದ್ದೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಆಡಿದಂತಹ ಯುವ ಉದ್ಯಮಿ ಗೋವಿಂದ ಬಾಬು ಪೂಜಾರಿಯವರೇ, ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಸುರೇಶ್ರವರೇ, ನನ್ನ ಮಿತ್ರ ಸಹಜರೈ ಅವರೇ, ರಾಹುಲ್ ಅವರೇ, ರೋಹಿನ್ ಡಿಸೋಜರ್ ಅವರೇ, ವೇದಿಕೆಯಲ್ಲಿರುವಂತಹ ಬಾಲಕೃಷ್ಣ ಮಂದಿರದ ಸರ್ವ ಪದಾಧಿಕಾರಿಗಳೇ, ನೆರೆದಿರುವಂತಹ ಭಗವದ್ಭಕ್ತರೇ, ಮಾಧ್ಯಮದ ಮಿತ್ರರೇ, ಇಡೀ ದೇಶದಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಇರಲಿ, ಶ್ರೀ ಅಷ್ಟಮಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಬಾಲಕೃಷ್ಣ ಮಂದಿರದ ಅನೇಕ ವಿಚಾರಗಳನ್ನು ಸತೀಶ್ ಕುಂಪಳ್ ಅವರು ಬಹಳ ವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದರು. ಸಮಾಜಮುಖಿಯಾಗಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವ ವಿಚಾರವನ್ನು ಗೋವಿಂದ ಬಾಬು ಪೂಜಾರಿಯವರು ತನ್ನ ಉದ್ಘಾಟನದ ಅವಧಿಯಲ್ಲಿ ಉಲ್ಲೇಖ ಮಾಡಿದರು. 24 ವರ್ಷಗಳ ಹಿಂದೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಮಾಜವನ್ನು ಸಂಘಟನೆ ಮಾಡಬೇಕು ಎನ್ನುವ ದೃಷ್ಟಿಕೋನದಿಂದ ಈ ಭಾಗದಲ್ಲಿ ಬಾಲಕೃಷ್ಣ ಮಂದಿರದ ನಿರ್ಮಾಣ ಆಯಿತು. ಸಂಘಟನೆ ಮತ್ತು ಕೃಷ್ಣನಿಗೆ ಬಹಳ ವಿಶೇಷವಾದಂಥ ನಂಟು ಇದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದೆ ಬರುವಂತಹ ಯುಗ ಅದು ಕಲಿಯುಗ. ಕಲಿಯುಗದಲ್ಲಿ ಸಮಾಜ ವಿನಾಶದ ಅಂಚಿಗೆ ಅಥವಾ ಅಧರ್ಮದ ಅಂಚಿಗೆ ಹೋಗುವಂಥ ಸಂದರ್ಭದಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಸಮಾಜ ಸಂಘಟನೆ ಆಗ್ತದೆ, ಆ ಸಂಘಟನೆಯ ಜೊತೆಗೆ ನಾನಿದ್ದೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನು ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಕೊಟ್ಟಿದ್ದರು. ಸಂಘ ಶಕ್ತಿ ಕಲಯುಗೆ, ಎಲ್ಲಿ ಸಮಾಜ ಸಂಘಟನೆ ಆಗ್ತದೆ ಆ ಸಂಘಟನೆಯ ಜೊತೆಗೆ ಭಗವಂತ ಇದ್ದಾನೆ ಎನ್ನುವಂತಹ ನಂಬಿಕೆಯಿಂದ ನಾವು ಜೀವನ ಮಾಡ್ತಾ ಇದ್ದೇವೆ. ಇವತ್ತು ಬಾಲಕೃಷ್ಣ ಮಂದಿರದ ಸರ್ವ ಪದಾಧಿಕಾರಿಗಳು ಕೇವಲ ಮಂದಿರವನ್ನು ನಿರ್ಮಿಸಿ ಭಗವಂತನ ಆರಾಧನೆಯ ಮಾತ್ರ ಅಲ್ಲ, ಅನೇಕ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಾಲಕೃಷ್ಣ ಮಂದಿರ ಎನ್ನುವಂಥ ಒಂದು ಮಂದಿರ ಅಥವಾ ಒಂದು ಸಂಘಟನೆ ಇವತ್ತು ಸಮಾಜಕ್ಕೆ ಮಾದರಿಯಾದ ಸಂಘಟನೆ ಅಂತ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನೇಕ ಸಮಾಜಮುಖಿಯಾದ ಚಿಂತನೆಗಳನ್ನು ಕಣ್ಮುಂದೆ ಇಟ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಸಂಘ ಸಂಸ್ಥೆಗಳು ಸಮಾಜದ ಜೊತೆಗೆ ನಿಂತು ಸಮಾಜದಲ್ಲಿರುವಂತಹ ವ್ಯಕ್ತಿಗಳನ್ನು ಹುಡುಕಿ ಅವರ ಸಹಕಾರದಿಂದ ಈ ರೀತಿಯ ಸಮಾಜದಲ್ಲಿ ಬದಲಾವಣೆಯನ್ನು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಸಮಾಜ ಸಶಕ್ತವಾಗಲಿಕ್ಕೆ ಸಾಧ್ಯ ಇದೆ. ಈ ಹಿನ್ನೆಲೆಯಲ್ಲಿ ಬಾಲಕೃಷ್ಣ ಮಂದಿರದ ಸರ್ವ ಪದಾಧಿಕಾರಿಗಳು ಕಳೆದ 24 ವರ್ಷಗಳಿಂದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಜಿಲ್ಲೆಯ ವತಿಯಿಂದ ಹೃತ್ಪೂರ್ವಕವಾದ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಾಲಕೃಷ್ಣ ಮಂದಿರದಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಸಂತೋಷ ಆಯಿತು. ಭಗವಂತನ ನಾಮಸ್ಮರಣೆ ಆಗ್ತಾ ಇತ್ತು. ನರಜನ್ಮ ಬಂದಾಗ ನಾಲೆಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎನ್ನುವುದನ್ನು ದಾಸರು ಯಾವ ರೀತಿ ಉಲ್ಲೇಖ ಮಾಡಿದರು. ಅನೇಕ ದಾಸರು, ಅನೇಕ ಮಹಾತ್ಮರು, ಸಂತರು ಕಲಿಯುಗದಲ್ಲಿ ಭಗವಂತನನ್ನು ಯಾವ ರೀತಿ ಸಾಕ್ಷಾತ್ಕಾರ ಮಾಡ್ಬೋದು ಅಂತ ಕೇಳಿದರೆ ಭಜನೆಯಿಂದ ಮಾತ್ರ ಸಾಧ್ಯ. ಕಲಿಯುಗದಲ್ಲಿ ಹೋಮ, ಯಜ್ಞ, ಪೂಜೆ, ಪುನಸ್ಕಾರಕ್ಕೆ ಭಗವಂತ ಒಲಿಯುವುದಿಲ್ಲ, ನಾಮಸ್ಮರಣೆಯಿಂದ ಮಾತ್ರ ಭಗವಂತ ಒಲಿಯುತ್ತಾನೆ ಎನ್ನುವಂತಹ ಮಹಾತ್ಮರ ಏನು ಸಂದೇಶ ಇದೆ, ಆ ಸಂದೇಶಕ್ಕೆ ಅನುಗುಣವಾಗಿ ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿ ಬಹಳ ಅತ್ಯುತ್ತಮವಾದ ಸಂಘಟನೆಯ ಮುಖಾಂತರ ಒಂದು ಒಳ್ಳೆಯ ಭಜನೆ ಕಾರ್ಯಕ್ರಮವನ್ನು ಮಾಡಿದಿರಿ. ಬಹಳ ಸಂತೋಷ ಆಯಿತು. ಬಹಳ ಭಕ್ತಿಯ ವಾತಾವರಣವನ್ನು ನಿರ್ಮಿಸಿದಂತಹ ಮಹಿಳಾ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಸಂತರು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ನಾರಾಯಣನ ಪೂರ್ಣ ಅವತಾರ. ಭಗವಂತ 10 ಅವತಾರವನ್ನು ಈ ಭೂಮಿಯಲ್ಲಿ ತಾಳಿದ್ದಾರೆ. ನಾವೆಲ್ಲರೂ ಸೌಭಾಗ್ಯವಂತರು. ದೇವಭೂಮಿಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ಭಗವಂತ ಹುಟ್ಟಿದಂತಹ, ಭಗವಂತ ಬೆಳೆದಂತಹ, ಭಗವಂತ ಹಾಡಿದಂತಹ
ಪುಣ್ಯ ಭೂಮಿಯಲ್ಲಿ ಬದುಕುವಂತಹ ಜೀವನ ಮಾಡುವಂತಹ ಸೌಭಾಗ್ಯವನ್ನು ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಈ ಸೌಭಾಗ್ಯವನ್ನು ನಾವೆಲ್ಲರೂ ಒಳ್ಳೆಯ ಅವಕಾಶವಾಗಿ ಉಪಯೋಗಿಸ್ಕೊಳ್ಬೇಕು. ಹೇಳಿದರು ಸತೀಶರು, ಗೋವಿಂದ ಪೂಜಾರಿ ಅವರು ತನ್ನ ಉದ್ದಿಮೆಯಲ್ಲಿ ಬಂದಂತಹ ಏನು ಲಾಭಾಂಶ ಇದೆ ಅದರಲ್ಲಿ 30% ಸಮಾಜಕ್ಕೆ ವಿನಿಯೋಗ ಮಾಡ್ತಾರೆ. ಹಿರಿಯರು ಹೇಳ್ತಾರೆ, ನಾವು ಸಂಪಾದನೆ ಮಾಡಿದಂತಹ ಲಾಭಾಂಶದಲ್ಲಿ 12 ಪಾಲನ್ನು ಮಾಡಬೇಕು, 12ರಲ್ಲಿ 1 ಪಾಲು ಸಮಾಜಕ್ಕೆ ನಾವು ಅರ್ಪಣೆ ಮಾಡಬೇಕು. ಯಾಕೆ ಸಮಾಜಕ್ಕೆ ಅರ್ಪಣೆ ಮಾಡಬೇಕು? ನಮ್ಮ ಜೀವನ, ನಮ್ಮ ಹುಟ್ಟು ಕೇವಲ ನಮಗೋಸ್ಕರ ಅಲ್ಲ. ನಮ್ಮ ಜೀವನ, ನಮ್ಮ ಹುಟ್ಟು ಈ ಸಮಾಜಕ್ಕೋಸ್ಕರ, ಈ ಭೂಮಿಗೋಸ್ಕರ, ನಮ್ಮ ಧರ್ಮಕ್ಕೋಸ್ಕರ. ಅದನ್ನು ಉಳಿಸುವಂಥ ಕೆಲಸ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರ ಜೀವನ ಸಮಾಜದ ಜೊತೆ ಮಾಡಬೇಕು ಎನ್ನುವಂತಹ ಸಂದೇಶವನ್ನು ಮಹಾತ್ಮರು ಕೊಟ್ಟಿದ್ದಾರೆ. ಬಾಲ್ಯದಲ್ಲಿ ಮಗುವಾಗಿ ಯಾವ ರೀತಿ ಇರಬೇಕು, ಪ್ರೌಢಾವಸ್ಥೆಯಲ್ಲಿ ಮನುಷ್ಯ ಯಾವ ರೀತಿ ಜೀವನವನ್ನು ಮಾಡಬೇಕು, ರಾಜಕಾರಣದಲ್ಲಿ ಯಾವ ರೀತಿಯ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಬೇಕು, ಆಡಳಿತದಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನು ಸಮಾಜಕ್ಕೆ ನೀಡಬೇಕು ಎನ್ನುವ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಜೀವನದ ಉದ್ದದಲ್ಲಿ ಇಡೀ ಸಮಾಜಕ್ಕೆ, ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ವಿಚಾರ ನಮ್ಮ ಕಣ್ಮುಂದೆ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ತಾಯಿ ಕೂಡ ಕೃಷ್ಣನಂತ ಮಗು ಬೇಕು, ರಾಮನಂತ ಮಗು ಬೇಕು ಎನ್ನುವ ಆಶಯವನ್ನು ವ್ಯಕ್ತಪಡಿಸಿದ್ದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಈ ರೀತಿ ಪರಿಪೂರ್ಣ ಅವತಾರವಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಪುಣ್ಯ ದಿವಸ ಬಾಲಕೃಷ್ಣ ಮಂದಿರದ ಸರ್ವ ಪದಾಧಿಕಾರಿಗಳು ಊರಿನ ಭಕ್ತ ಮಹಾಶಯರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಕೇವಲ ಅಷ್ಟಮಿಯ ಧರ್ಮದ ಆಚರಣೆ ಮಾತ್ರ ಅಲ್ಲ, ಅದರ ಜೊತೆಗೆ ಸಮಾಜಕ್ಕೆ ಕೊಡುವಂಥ ಅನೇಕ ಕೊಡುಗೆಗಳನ್ನು ಕೊಡುವುದರ ಮುಖಾಂತರ, ಇವತ್ತು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಹಿರಿಯರು ಯಾವ ಸಂಕಲ್ಪವನ್ನು ಇಟ್ಕೊಂಡು ಈ ಪ್ರದೇಶದಲ್ಲಿ ಈ ಒಂದು ಸಂಘಟನೆಯನ್ನು ಮಾಡಿದ್ದಾರೆ, ಆ ಸಂಘಟನೆ ವಿಘಟನೆ ಮಾಡದೆ ಇನ್ನಷ್ಟು ಶಕ್ತಿಯುತವಾಗಿ ಬಲಶಾಲಿಯಾಗಿ ಸಂಘಟನೆ ಮಾಡ್ತಾ ಸಮಾಜದ ಎಲ್ಲ ವರ್ಗದವರನ್ನು ಒಂದು ವೇದಿಕೆ ಅಡಿಯಲ್ಲಿ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಬಾಲಕೃಷ್ಣ ಮಂದಿರದ ಪದಾಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸತೀಶ್ ಕುಂಪಳರವರ ನೇತೃತ್ವದಲ್ಲಿ ಈ ಭಾಗದ ಯುವಶಕ್ತಿ, ಈ ಭಾಗದ ಹಿರಿಯರು, ಈ ಭಾಗದ ಮಾತೃಶಕ್ತಿ, ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲಿ ಮಾತೃಶಕ್ತಿ ಜಾಗೃತಿ ಆಗ್ತದೋ ಅಲ್ಲಿ ದುರ್ಗಾಶಕ್ತಿ ಜಾಗೃತಿ ಆಗ್ತದೆ ಎನ್ನುವಂತಹ ಮಹಾತ್ಮರ ಸಂದೇಶ ಏನಿದೆ, ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಮಾತೃಶಕ್ತಿ ಜಾಗೃತ ಆಗಿದೆ. ಆ ಮಾತೃಶಕ್ತಿ ಜಾಗೃತಿಯಾದ ಪರಿಣಾಮದಿಂದ ಇವತ್ತು ಬಾಲಕೃಷ್ಣ ಮಂದಿರದ ಸಂಘಟನೆ ವಿಘಟನೆಯಾಗದೆ ಇವತ್ತು ಜೀವಂತವಾಗಿ ಉಳಿದಿದೆ ಎನ್ನುವ ಸತ್ಯವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸತೀಶ್ ಕುಂಪಳ ಮತ್ತು ಬಾಲಕೃಷ್ಣ ಮಂದಿರದ ಸರ್ವ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು. ಸುದರ್ಶನ್ ಎಂ ಜಿಲ್ಲಾಧ್ಯಕ್ಷರು ಭಾಜಪ ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ವಂದನೆಗಳು ಸಲ್ಲಿಸುತ್ತಾ, ಬಂಧುಗಳೇ, ನಾವು ಮುದ್ದು ಕೃಷ್ಣ, ಯಶೋಧ ಕೃಷ್ಣ ಹಾಗೆ ಶ್ರೀಕೃಷ್ಣ ಅಭಿನಯದ ವಿಡಿಯೋ ಸ್ಪರ್ಧೆಯನ್ನು ಮಾಡಿದ್ದೇವೆ. ಸುಮಾರು 500ಕ್ಕೂ ಅಧಿಕ ಮುದ್ದು ಕಂದಮ್ಮಗಳ ಫೋಟೋಗಳು ಬಾಲಕೃಷ್ಣ ಮಂದಿರಕ್ಕೆ ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ರಾಜ್ಯದಿಂದ ಹಾಗೆ ನೆರೆಯ ಕೇರಳ ರಾಜ್ಯದಿಂದ ಕೂಡ ಫೋಟೋಗಳು ಬಂದಿದೆ. ಅದರಲ್ಲಿ ಎಲ್ಲ ಕಂದಮ್ಮಗಳ ಫೋಟೋಗಳು ಕೂಡ ಅತ್ಯುತ್ತಮವಾಗಿತ್ತು. ಅದೊಂದು ನಮ್ಮ ಮನೆಯಲ್ಲಿ ನೆನಪಿಗೆ ಅಂತ ಇಡಬೇಕು. ಯಾಕಂದರೆ ಆ ಒಂದು ಪ್ರಾಯದ ಒಂದು ಚಟುವಟಿಕೆಗಳು ನಮಗೆ ಮುಂದಿನ ದಿವಸಕ್ಕೆ ಅದನ್ನು ನೆನೆಸಲಿಕ್ಕೆ ಆಗ್ತದೆ. ಅದರಿಂದ ಭಾಗವಹಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದರಲ್ಲಿ ನಮ್ಮ ಪರಿಣಿತ ತೀರ್ಪುಗಾರರು ಆರಿಸಿದಂಥ ಕೆಲವೊಂದು ವಿಜೇತರನ್ನು ಇದೀಗ ಗುರುತಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೇವೆ. ಆ ಮುದ್ದು ಕಂದಮ್ಮಟ್ಟಿಗೆ ಹೆತ್ತವರು ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಒಂದು ಸಂದರ್ಭದಲ್ಲಿ ಅದರ ವರದಿಯನ್ನು ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ ಶ್ರೀ ಕೃಷ್ಣ ಪೊಂಡತೋಡು. ಸತ್ತಿಗೆದಾತು ಮಲ್ಲೆ ಅರಿವಾಣದಾಂತ ಉರುಂಟು ಪಣವುದಾತು ಪುರ್ಲು ನಮ್ಮ ತುಳುವ ನಾಡು. ಈ ಚಿತ್ರ ತುಳು ಒಪ್ಪಿನ ಸಿರಿ ಜಕ್ಕೆಳ್ಳು ಉದಿತು ಬಳಸಿನ ಚಿತ್ರ ನಮಗೆ ಧಾರ್ಮಿಕತೆ ಪಂಪುಣ ಚಿತ್ರವು ಉಸಿರುಡು ಹೊಸರಾದಿತನವು ಕುಂಪೊಳದ ಈ ಪುಣ್ಯದ ಬಣ್ಣಡುಕನ್ನ 24 ವರ್ಷದಿಂಚಿ ಧಾರ್ಮಿಕ ಪ್ರಜ್ಞೆನ ದಿಂಜಾವನ ಚಿತ್ರ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಮಂತೊಂದು ಬರ್ತಿದೆ. ಈ ವರ್ಷ 24ನೇ ವರ್ಷ ಬರ್ಪಿ ವರ್ಷ ಬಳ್ಳಿ ಪರ್ಬದ ಸಂಭ್ರಮದ ರೇಸಲ ಉಂಡು. ಪ್ರತಿ ವರ್ಷದ
ತಂಕ್ಲಿನ ಇಲ್ಲಡು ಉಪ್ಪುಣಂಚಿತ್ತಿನ ಬಾಲೆಡ್ ಶ್ರೀಕೃಷ್ಣನೇ ತೂಡು ಪಂಪಚಿನ ಅಂಗ ಆಸೆ ಉಪ್ಪುಂಡು ಅಂಚಿತ್ತಿನ ಅಕ್ಕಳಿಗೆ ಒಂಜಿ ವೇದಿಕೆ ನಿರ್ಮಾಣ ಮಾಡ್ತದ ಕೊರದೈತ ಮುದ್ದು ಕೃಷ್ಣ ಪಂತ್ ಪಂಡ ಅಂಡ ಕೊರೋನಾ ಪಂಪಚಿನ ಮಹಾಮಾರಿ ನಾಡೂರ್ಮೆ ಲೋಕೋರ್ಮೆ ಪದರಂಚಿತ್ತಿನ ಪೊರ್ತುಡು ಅಂಚಿತ್ತಿನ ಪಂತನು ಮಲ್ಪಿರ ಸಾಧ್ಯ ಅವರ ಮುದ್ದು ಕೃಷ್ಣ ಫೋಟೋ ಪಂತ ಬುಕ್ಕ ಯಶೋಧ ಕೃಷ್ಣ ವಿಡಿಯೋ ಸ್ಪರ್ಧೆ ನಮ್ಮ ಮಲ್ತಿತ್ತ ಅಂಚಿತ್ತಿನ ಪಂತುಡು ಗೆಂದಿನ ಚಿತ್ರನಕ್ಲಿಗೆ ಇತ್ತೆ ಮಿತ ಚಾವಡಿಡು ಮಾನಾದಿಗಿದ ಮಲ್ಲಬಿದ್ದನ್ನ ಕೈಟ್ ಇನಾಮ್ನು ಕುರ್ರೆಯುಳ್ಳ ಪಾಲು ಪಡೆಯ ಚಿತ್ರ ಮಾತ ಬಂಧುಳಿಗೆ ಪುಟಾಣಿಗಳಿಗೆ ಸೋಲೈತ ಸುಲಮಿನ ಸಂದಾಯ್ತ ಮಲ್ತೊಂದು ಇತ್ತೆ ಸುರುಕಾದೆ ಒಂಜಿ ವರ್ಷದ ಒಂಜರ ವರ್ಷದ ಮುದ್ದು ಕೃಷ್ಣ ಪಂತುಡು ಸಮಾಧಾನಕರ ವಾಯನಚಿತ್ರ ಬಹುಮಾನ ಪಡೆಯನಕ್ಲು ಪುದರ್ ಪನ್ಪೆ ಸಮಾಧಾನಕರ ಬಹುಮಾನ ಮುದ್ದು ಕೃಷ್ಣ ಒಂಜಿ ವರ್ಷದ ಒಂಜರ ವರ್ಷ ಜೈಷ್ಣವಿ ಶ್ರೀಮತಿ ವಿಜೇತಾ ಶಿವರಾಜ್ ದಂಪತಿಗಳನ್ನ ಪುತ್ರಿ ಮಾಡೂರು ಒಂಜಿ ತಿಂಗಳದ್ದು ಒಂಜರ ವರ್ಷ ಮುಟ್ಟ ಒಪ್ಪುನಂಚಿತ್ತಿನ ಜೋಕ್ಲಿಗದ ಅಟನೆ ಮಂತ್ರನಂಚಿನ ಮುದ್ದು ಕೃಷ್ಣ ಪಂತೋಡು ಸಮಾಧಾನಕರ ಬಹುಮಾನ ಪಡೆಯನಂಚಿತ್ತಿನ ಜೈಷ್ಣವಿ ಪಡೆಯುವ ಪಣದ ಬಿದೆಯು ಬಾಲಕೃಷ್ಣ ಮಂದಿರದ ಅಂಜನೆ ಎರಡನೇ ಅನುಷ್ ರಕ್ಷಾ ದಂಪತಿಗಳ ಪುತ್ರ ವೇದಿಕೆ ಬತ್ತದೆ ಇನಾಮ್ ಪಡೆಯುವ ಪಣದ ಬಿನೆಯು ಆಯನ್ ಮಾಡೂರು ಶ್ವೇತಾ ದೀಕ್ಷಿತ್ ಮುಗ್ಲಿನ ಸುಪುತ್ರೆ ಮಾಡೂರು ಕೋಟೆಕಾರ್ ವೇದಿಕೆಗೆ ಆಯ್ನಾದ ಬೇಗ ವೇದಿಕೆ ಬರ್ತದೆ ಇನಾಮನು ಪಡೆಯುವ ಪಡೆದ ಬಿನೆಯು ಅಂಜನೆ ಮೂಜನೆ ಇನಾಮು ಪಡೆಯಿನ ಜೊತೆನ ಒಂಜಿ ತಿಂಗಳದ್ದು ಒಂಜಿ ವರ್ಷದ ಮುದ್ದು ಕೃಷ್ಣ ಪಂತುಡು ಮೂಜನೆ ಬಹುಮಾನ ಪಡೆಯಿನ ಮನಸ್ವಿ ಪಿ ರಾವ್ ಶ್ರೀಮತಿ ನಿಶ್ವಿತಾ ಪ್ರವೀಣ್ ಕುಮಾರ್ ಮುಗ್ಲಿನ ಸುಪುತ್ರಿ ಕುಂಪಳ ವೇದಿಕೆ ಬಲೆ ಸೌಮ್ಯ ಸನತ್ ಮಕ್ಕಳನ್ನ ಸುಪುತ್ರಿ ಕೊಂಡಾನ ದ್ವಾರ ಬಳಿ ಕಿನ್ಯ ಬಾಲೆ ಶ್ರೀ ಕೃಷ್ಣನಾದ ಮೆರೆದು ಇನಾಮು ಪಡಿನ ಪುಲ್ಲ ಅವಸರ ಒಂದು ಈ ಕೈ ಕೋಡಿಯಾದ ತಾಟಿ ಬೊಟ್ಟದ ಎತ್ತರದ ಮತ್ತರ್ಮೆಗೆ ಎದುಕೊನುಗ ಮನಸ್ವಿ ಪಿ ರಾವ್ ವೇದಿಕೆಡೆ ರಡ್ಡನೇ ಇನಾಮು ಪಡೆಯಿನ ಚಿತ್ರ ಸ್ಮಯ ಸೌಮ್ಯ ಸನತ್ ಮಕ್ಕಳನ್ನ ಸುಪುತ್ರಿ ಕೊಂಡಾಣ ದ್ವಾರ ಬಳಿ ವೇದಿಕೆಗೆ ಎದುಕೊನ್ಗ ಅಂಚನೆ ಸುರುತ್ತ ಇನಾಮು ಪಡೆಯಿನ ಚಿತ್ರ ಪೊರ್ಲ ಪುಳಿಗಿದ ಬಾಲೆ ಚಾರ್ವಿ ಎಂ ಶ್ರೀಮತಿ ಸುಪ್ರೀತಾ ಮೋಹಿತ್ ಮುಕ್ಲಿನ ಸುಪುತ್ರಿ ನರಿಂಗಾಣ ಪ್ರಥಮ ಸುರುತ ಇನಾಮು ಪಡೆಯಿನ ಚಾರ್ವಿ ಎಂ ಶ್ರೀಮತಿ ಸುಪ್ರೀತಾ ಮೋಹಿತ್ ಮುಕ್ಲಿನ ಪುತ್ರಿ ನರಿಂಗಾಣದು ಈ ಸಭಾಂಗಣ ಬತ್ತದ ನಮ್ಮೊಟ್ಟಿಗೆ ಉಪಸ್ಥಿತರೊಳ್ಳೆರು ವರ ಏಕೈ ಕೋಡಿಯಾದ ಕಿನ್ಯ ಬಾಲೆಗೆ ವರ ತಾಟಿ ಪೊಟ್ಟುದು ವೇದಿಕೆಗೆ ಅಭಿನಂದನೆ ಮಲ್ತುನ್ಗ ಶ್ರೀ ಕೃಷ್ಣ ಆದ ವೇದಿಕೆ ಉಳ್ಳೆರು ಸುರುತ ಇನಾಮ್ ಪಡೆಯಿನ ಚಿತ್ರ ಚಾರ್ವಿ ಎಂ ರಮನ ಸೃಷ್ಟಿದಾನೆಲಟ್ ನಿನಗೇನದ ನಡೆವರ ತೋಜಾಲ ಕುಡರಿ ರಮನ ಸೃಷ್ಟಿದಾನೆಲಟ್ ನಿನಗೇನದ ನಡೆವರ ತೋಜಾಲ ಕೈ ಮುಗಿದು ತರೆ ಸುಲ್ಮಿಲು ಅಂಜನೆ ದುಂಬುದ ಮುದ್ದು ಕೃಷ್ಣ ಪಂತು ಒಂಜರೆ ವರ್ಷದ ಮೂಜಿ ವರ್ಷದ ನಡುತ ಜೋಗ್ಲಿಗಾದ ಅಟನೆ ಮಂತ್ರ ಚಿತ್ರನ ಪಂತೋಡು ಸಮಾಧಾನಕರ ಬಹುಮಾನ ಪಡೆಯಿನ ಚಿತ್ರನ ಆದ್ಯ ಎಸ್ ಆಚಾರ್ಯ ಲಾವಣ್ಯ ಸುಧಾಕರ್ ಮುಕ್ಲಿನ ಸುಪುತ್ರಿ ಜಪ್ಪಿನ ಮುಗರು ಲಾವಣ್ಯ ಸುಧಾಕರ್ ವೇದಿಕೆಗೆ ಬದೆ ಬಾಲಿನ ಪತ್ತೊಂದು ಆದ್ಯ ಎಸ್ ಆಚಾರ್ಯ ತಾಟಿ ಬುಟ್ಟುನ ಕೀನುಜಿ ಕಾಚು ತಾಂತಿನ ಈ ತಾಟಿಗೆ ತಾಯಿ ಗಿಂಚಿನ ಬೆದೆಯ ವಂಜಾತ ತಾಟಿ ಬುಟ್ಟದು ಎತ್ತರದ ಮಂತರ್ಬಗು ಎದುಕೊನಗ ರಾವ್ ಶ್ರೀಮತಿ ತುಳಸಿ ವೇದಿತ್ ಕುಮಾರ್ ಮುಕ್ಲಿನ ಸುಪುತ್ರೆ ಕುಜುಮಗದ್ದೆ ಕುಂಪಳ ಮಂತರ್ಮೇಡು ಆದ್ಯ ಎಸ್ ಆಚಾರ್ಯ
ಎರಡನೇ ಸಮಾಧಾನಕರವಾಯಿನ ಬಹುಮಾನ ಪಡಿನಾರೆ ನಿಹಾನ್ ಯು ರಾವ್ ವೇದಿಕೆ ಬಲೆ ನಿಹಾನ್ ಯು ರಾವ್ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಪುಟಾಣಿಯನ್ನು. ಹಾಗೆ ಮೂರನೇ ಸಮಾಧಾನಕರ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಯುವಾಂಶ್ ಶ್ರೀಮತಿ ಸೌಮ್ಯ ಶ್ರೀಕಾಂತ್ ಮದಕ ಕುತ್ತಾರ್ ಅವರ ಸುಪುತ್ರ ಯುವಾಂಶ್ ವೇದಿಕೆಗೆ ಕರೆದುಕೊಂಡು ಬನ್ನಿ. ಒಮ್ಮೆ ಜೋರಾದ ಚಪ್ಪಾಳೆ ಈ ಪುಟ್ಟ ಪುಟಾಣಿಗೆ ಕೊಡೋಣ. ಮುತ್ತುಕೃಷ್ಣ ಸ್ಪರ್ಧೆ 1.5 ವರ್ಷದಿಂದ 3 ವರ್ಷದ ನಡುವಿನ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು ಬಗಲಿಗೆ ಇರಿಸಿಕೊಂಡಿದ್ದಾರೆ ನಿಶಾಲ್ ಎಚ್ ಶೆಟ್ಟಿ, ಶ್ರೀಮತಿ ಸುಧಾ ಎಚ್ ಶೆಟ್ಟಿ, ಹರಿಪ್ರಸಾದ್ ಶೆಟ್ಟಿ, ನಿಸರ್ಗ ಲೇಔಟ್. ವೇದಿಕೆಗೆ ಬರಮಾಡಿಕೊಳ್ಳೋಣ ನಿಹಾಲ್ ಎಚ್ ಶೆಟ್ಟಿ ಅವರನ್ನ. ಮುತ್ತುಕೃಷ್ಣರಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಬಗಲಿಗಿರಿಸಿಕೊಂಡ ನಮ್ಮೂರಿನ ಕಿರಿಯ ಪುಟ್ಟ ಪುಟಾಣಿ ನಿಹಾಲ್ ಎಚ್ ಶೆಟ್ಟಿ. ಅಭಿನಂದಿಸೋಣ ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ. ದ್ವಿತೀಯ ಸ್ಥಾನವನ್ನ ಬಗಲಿಗಿರಿಸಿಕೊಂಡಿದ್ದಾರೆ ಶಿವಾಂಶ್ ಕುಮಾರ್, ಶ್ರೀಮತಿ ವಿಜೇತಾ ರಂಜಿತ್ ಕುಮಾರ್ ಕೊಲ್ಯ ಅವರ ಸುಪುತ್ರ ಶಿವಾಂಶ್ ಕುಮಾರ್, ಶ್ರೀಮತಿ ವಿಜೇತಾ ರಂಜಿತ್ ಕುಮಾರ್ ಕೊಲ್ಯ ಇವರ ಸುಪುತ್ರ. ಬೇತ ಚಾವಡಿಗೆ ಅವರ ಈ ಕೈ ಕೋಡಿಯಾದ ದಾಟಿ ಬೊಟ್ಟು ತೆಗೆದುಕೊಂಡು ದೊಡ್ಡನೇ ನಾವು ಕೂಡ ನೆಚ್ಚಿದ ಶಿವಾಂಶ್ ಕುಮಾರ್. ಬಾಲಕೃಷ್ಣ ಮಂದಿರದ ಗದ್ದಿಗೆಡು ಮೆರೆಪಿನ ಶ್ರೀ ಬಾಲ ಮುರಳಿ ಕೃಷ್ಣನೇ ಗೋವಿಂದ ವಸುದೇವ ಅಂಚನೆ ಮುದ್ದುಕೃಷ್ಣ ಪಂತು 1ನೇ ವರ್ಷದ 3ನೇ ವರ್ಷದ ಸುರುತೈನ ಪೊಳೆನ ಚಿತ್ರ ಪುಟ್ಟ ಪುಟಾಣಿ ಅಂಶ್ ಕಿರಣ್ ಶೆಟ್ಟಿ, ಶ್ರೀಮತಿ ದೀಕ್ಷಾ ಕಿರಣ್ ಶೆಟ್ಟಿ ಕಡೆ ಶಿವಾಲಯ ಬಂಟ್ವಾಳ ಒಂದು ಬೈದರೆ ಸುರುತ ಇನಾಮ್ ಪಡೆದರೆ ಅಂಶ್ ಕಿರಣ್ ಅವರ ಸಾಟಿ ಪುಟ್ಟುದು ಸುರುತ ಇನಾಮ್ ಪಡೆದ ಚಿತ್ರ ಅಂಶ್ ಅವರಿಗೆ ಅಭಿನಂದನೆ ಸಲ್ಲಿಸಾಗ ಬಾಲಕೃಷ್ಣ ಮಂದಿರದ ಗದ್ದಿಗೆಡು ಮೆರೆಪಿನ ಶ್ರೀ ಬಾಲ ಮುರಳಿ ಕೃಷ್ಣನೇ ಗೋವಿಂದ ವಸುದೇವ ಸುತ ಸುಲ್ಮಿಲು ಅಂಜನೆ ಯಶೋಧ ಕೃಷ್ಣ ಪಂತೊಡು, ಯಶೋಧ ಕೃಷ್ಣ ಪಂತೊಡು 3ನೇ ಇನಾಮ್ ಪಡೆಯಿನ ಚಿತ್ರ ಧ್ರುವನ್ ಪಾಟೀಲ್, ಶ್ರೀಮತಿ ಸಂಪ್ರೀತ ಮನೋಜ್ ಮುಗಿನ ಪುತ್ರೆ 3 ಕಟ್ಟ ಕುಂಪಳ. ಯಶೋಧ ಕೃಷ್ಣ ಪಂತೊಡು 3ನೇ ಇನಾಮ್ ಪಡೆಯಿನ ಚಿತ್ರ ಧ್ರುವನ್ ಪಾಟೀಲ್ ಮೊಗ್ಲಿಗೆ ಅವರ ಈ ಕೈ ಕೋಡಿಯಾದ ತಾಟಿ ಬಟ್ಟದ ಅಭಿನಂದನೆ ಸಲ್ಲಿಸಾಗ ಶ್ರೀಮತಿ ಸಂಪ್ರೀತ ಮನೋಜ್ ಮೊಗ್ಲಿನ ಪುತ್ರೆ ಧ್ರುವನ್ ಪಾಟೀಲ್. ಅಂಚನೆ 2ನೇ ಇನಾಮ್ ಪಡೆಯಿನ ಚಿತ್ರ ದ್ವಿತಿ ಯಶ್ ಶೆಟ್ಟಿ, ಶ್ರೀಮತಿ ಬಬಿತಾ ಸಚಿನ್ ಶೆಟ್ಟಿ ಮುಗಿನ ಪುತ್ರಿ ಕೃಷ್ಣನಗರ ಕಂಪಳ. ಯಶೋಧ ಕೃಷ್ಣ ಪಂತೊಡು 2ನೇ ಇನಾಮ್ ಪಡೆಯಿನ ಚಿತ್ರ ದ್ವಿತಿ ಎಸ್ ಶೆಟ್ಟಿ, ಶ್ರೀಮತಿ ಬಬಿತಾ ಸಚಿನ್ ಶೆಟ್ಟಿ ಮುಗಿನ ಸುಪುತ್ರಿ ಕೃಷ್ಣನಗರ ಕೊಂಪಳ. ಕನಕಗೊಲಿದ ಕಾವ್ಯ ಪುರುಷ ಅನಘನ ಕಿಲ ವಿಶ್ವಕೋಶ ಮಣಿಯ ಕಾವ ಸಕಲ ಜನರ ಘನ ಕೃಪಾಕರ. ಯಶೋಧ ಕೃಷ್ಣ ಪಂತೊಡು ಸುರುತ ಇನಾಮ್ ಪಡೆಯಿನ ಚಿತ್ರ ಸಕ್ಷಮ್ ಆರ್, ಶ್ರೀಮತಿ ದೀಕ್ಷಾ ಬಿ ರಾವ್ ಬೊಕ್ಕ ರಕ್ಷಣ್ ಮುಗ್ಲಿನ ಸುಪುತ್ರ ಮರಕಡದ ಬದ ಈ ಒಂದು ಪಂತೊಡು ಪಾಲು ಪಡೆಯಿನ ಚಿತ್ರ ಸಕ್ಷಮ್ ಆರ್, ಶ್ರೀಮತಿ ದೀಕ್ಷಾ ಬಿ ರಾವ್ ಬೊಕ್ಕ ರಕ್ಷಣ್ ಮುಗ್ಲಿನ ಸುಪುತ್ರೆ ಸುರುತ ಇನಾಮ್ ಪಡೆಯಿನ ಚಿತ್ರ
ಯಶೋಧ ಕೃಷ್ಣ ಪಂತರು ಸುರುತ ಇನಾಮ ಪಡೆದ ಚಿತ್ರ ಕಿಣ್ಯ ಬಾಲೆ ಸಕ್ಷಮ್ ಮಕ್ಕಳಿಗೆ ಈ ಕೈ ಕೋಡಿಯಾದ ತಾಟಿ ಒಟ್ಟದು ಅಭಿನಂದನೆ ಕುರ್ಕ. ವೇಣುನಾದ ಪ್ರಣವದೊಳಗೆ ಜ್ಞಾನ ತುಂಬಿ ಜಗವ ಬೆಳಗ್ಗೆ ಪ್ರಾಣಪತಿ ಪರಾತ್ಮನವರ ಗಾನ ಪಾತ್ರರು. ಮುದ್ದು ಕೃಷ್ಣ ವಿಡಿಯೋ ಸ್ಪರ್ಧೆ ಈ ಪಂತೋಡು ಸಮಾಧಾನಕರ ಇನಾಮು ಪಡಿನ ಚಿತ್ರ ಹಿಮಾನಿ ಶ್ರೀಮತಿ ಅರ್ಚನಾ ಲೋಕೇಶ್ ಮುಕ್ಲಿನ ಸುಪುತ್ರಿ ಗೋಡು ಬಂದುಳೆ. ಈ ಒಂಜಿ ಪಂತೋಡು ಕೇವಲ ನಮ್ಮ ರಾಜ್ಯ ಮಾತ್ರ ಕೇರಳದ ಕಾಸರಗೋಡು ಈ ಪಂತೋಡು ಪಾಲು ಪಡೆದರು ಪಂಡಿರೆ ಪೆರ್ಮೆ ಆಪುಡು. ಕಾಸರಗೋಡು ಈ ಒಂಜಿ ಪಂತೋಡು ಪಾಲು ಪಡೆದು ಸಮಾಧಾನಕರ ಬಹುಮಾನ ಪಡೆದ ಹಿಮಾನಿ ಶ್ರೀಮತಿ ಅರ್ಚನಾ ಲೋಕೇಶ್ ಮುಕ್ಲಿನ ಸುಪುತ್ರಿ ಮೀಪುಗುರಿ ಕಾಸರಗೋಡು ದೇವೇಂದ್ರ ನಾಡು ಪಂಪಂಜ ಪುಗಾತ ಪಡೆಯಿನ ಕೇರಳದ ಈ ಒಂಜಿ ಪಂತೋಡು ಪಾಲು ಪಡೆದರು ಪಂಪನೆ ಪೆರ್ಮೆ ಆಪಡು. ರಡ್ಡನೇ ಇನಾಮು ಚಿಂತನ್ ಶ್ರೀಮತಿ ನಿಶಿತಾ ರಾವ್ ಚರಣ್ ರಾವ್ ಮುಕ್ಲಿನ ಸುಪುತ್ರೆ ಚೇತನ್ ನಗರ ಕೊಂಪಳ. ಚಿಂತನ್ ಶ್ರೀಮತಿ ನಿಶಿತಾ ರಾವ್ ಚರಣ್ ರಾವ್ ಮುಕ್ಲಿನ ಸುಪುತ್ರೆ ಚೇತನ್ ನಗರ ಕೊಂಪಳ. ವೇದಿಕೆಗೆ ಬರಮಾಡಿಕೊಳ್ಳೋಣ. ಒಮ್ಮೆ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಳೋಣ. ಮುದ್ದು ಕೃಷ್ಣ ವಿಡಿಯೋ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸ್ಮಯ ಶ್ರೀಮತಿ ಸೌಮ್ಯ ಸನತ್ ಅವರ ಪುತ್ರಿ ಮಾಡೂರು ಕೋಟೆಕಾರು. ಸ್ಮಯ ಶ್ರೀಮತಿ ಸೌಮ್ಯ ಸನತ್ ರವರ ಸುಪುತ್ರಿ 6 ತಿಂಗಳ ಬಾಲ್ಯದ 6 ತಿಂಗಳ ಬಾಲೆ ಈ ಒಂದು ಪಂತುಡು ಪಾಲು ಪಡೆದು 3ನೇ ಇನಾಮ್ ಪಡೆದರೆ ಸ್ಮಯ ಶ್ರೀಮತಿ ಸೌಮ್ಯ ಸನತ್ ಮುಗ್ಲಿನ ಸುಪುತ್ರೆ. ರಟ್ಟನೆ ಇನಾಮು ಪಡೆದರೆ ಜಿಯಾನ್ಸ್ ಕೊಲ್ಯ ರಡ್ಡನೇ ಇನಾಮು ಪಡೆದ ಜಿಯಾನ್ಸ್ ಗೋರ ಇಕ್ಕೈ ಕೋಡಿಯಾದ ತಾಟಿ ಬೊಟ್ಟದ ಎತ್ತರದ ಮತ್ತರ್ಬೇಕು ಎದುಕೊಂಡ್ಗ ಮುದ್ದು ಕೃಷ್ಣ ವಿಡಿಯೋ ಪಂತೋಡು ರಡ್ಡನೇ ಇನಾಮು ಪಡೆ ನಚ್ಚಿದ ಜಿಯಾನ್ಸ್ ವೇದಿಕೆ ಪಾದ ಪದ್ಮೊಲೆಗೆ ಮುದ್ದು ಕೃಷ್ಣ ವಿಡಿಯೋ ಪಂತೋಡು ಸುರುತ ಇನಾಮ್ ಪಡೆನ ಚಿತ್ರ ಸಕ್ಷಮ್ ಆರ್ ಶ್ರೀಮತಿ ದೀಕ್ಷಾ ಬಿ ರಾವ್ ಬೊಕ್ಕ ರಕ್ಷಣ್ ಮುಕ್ಲಿನ ಪುತ್ರೆ ವೇದಿಕೆಗೆ ಎದ್ಕೊಂಡ್ಗ ಬರ ತಾಟಿ ಬೊಟ್ಟದು. ಸಕ್ಷಮ್ ರಾವ್ ವಿಡಿಯೋ ಪಂತೋಡು ಸುರುತ ಇನಾಮು ಪಡೆನ ಚಿತ್ರ ಸಕ್ಷಮ್ ಇವರಿಗೆ ವರ ಕೈ ಕೋಡಿಯಾದ ತಾಟಿ ಬೊಟ್ಟದು ಅಭಿನಂದನೆ. ಬಸು ತಂಗುದಾನದ ಗುತ್ತಿಗೆದಾರರಾದ ಕೆಲಸ ಮಲ್ತನಚಿನ ಮಂದಿರದ ಸದಸ್ಯರು ಪುರಸಭೆದ ಸೋಮೇಶ್ವರ ಪುರಸಭೆ ಸದಸ್ಯರಾದ ಕಿಶೋರ್ ಡಿ ಕೆಂಬೆರೆಗೆ ದೇವರನ ಪ್ರಸಾದ ರೂಪವಾದ ಶಾಲನ್ ಪಾರ್ದು ಗೌರವ ಈಗಲ ದುಮ್ಮುದ ಬಸ್ಸು ತಂಗುದಾನಗ ಪೂರ್ಣ ರೀತಿದ ಒಂದು ಸಹಕಾರ ಕೊರ್ನಂಚಿನ ಬೆಂಗಳೂರು ಇರ್ತದೆ ನಮಕ್ ಸಹಕಾರ ಕೊರ್ನಂಚಿನ ಪ್ರಕಾಶ್ ಕುಂಪಲ ಬೆಂಗಳೂರು ಬೇರೆಗಳ ಈ ಸಂದರ್ಭದ ಮಂದಿರದ ಅಧ್ಯಕ್ಷರು ಗೌರವ ಮಲ್ಪೋಡು ಪಣದ ವಿನಂತಿ ಅರ್ನ ಬೆಂಗಳೂರದ ಬರಿಯರಾಜಿನ ಅರ್ನ ಮೆಗ್ಗಿಯನ್ನು ಕಡಪುರ್ದೇರು ಕಾರ್ತಿಕ್ ಬತ್ತದ ಈ ಒಂದು ನೆಂಪುದ ಕಾರಣಿಕೆ ಸ್ವೀಕಾರ ಮಲ್ಪೋಡು ಪಣ ವಿನಂತಿ. ಕೃಷ್ಣನೇ ಮುಕುಂದನೇ ಮುರಾರಿಯೇ ಗೋವಿಂದನೇ SSLCದು ಸ್ವಲ್ಪ % ಅಧಿಕ ಅಂಕ ಪಡೆಯನಂಚಿನಕ್ಕೆ ವಿದ್ಯಾರ್ಥಿಗಳಿಗೆ ಈ ವರ್ಷ 22 ವಿದ್ಯಾರ್ಥಿಗಳಿಗೆ ಗುರುತಿಸಿದ ಜ್ಞಾನ ದೀವಿಗೆ ಪುರಸ್ಕಾರದ ಹಂತಕ್ಕೆ ಪೋಂದಲ ಐತ ವರದಿ ನೆನಿಕಲ ದುಂಬುದಿಯರೆಲ್ಲರು ಶ್ರೀ ಪ್ರದೀಪ್ ಚಂದ್ರ ಜಾಧವ್ ಶೈಕ್ಷಣಿಕ ಸಂಚಾಲಕರು. ಬಾಲಕೃಷ್ಣ ಮಂದಿರ ಕುಂಬಳ ಇದರ ವತಿಯಿಂದ ಪ್ರತಿ ವರ್ಷ ಕೂಡ
ನಮ್ಮ ಆಸುಪಾಸಿನ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ 90%ಕ್ಕಿಂತ ಅಧಿಕ ಮಾರ್ಕ್ಸ್ ಪಡೆದಂಥ SSLC ಹಾಗೂ PUC ವಿದ್ಯಾರ್ಥಿಗಳನ್ನು ಜ್ಞಾನದೇವಿಗೆ ಪುರಸ್ಕಾರದ ಮೂಲಕ ಅವರನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ ನಿರಂತರವಾಗಿ ಬಾಲಕೃಷ್ಣ ಮಂದಿರ ಕುಂಪಳದಿಂದ ನಡೆಯುತ್ತಾ ಬಂದಿದೆ. ಈ ವರ್ಷ ಕೊರೋನಾ ಸಂಕಟದಿಂದಾಗಿ ಕೇವಲ SSLC ಪರೀಕ್ಷೆಗಳು ಮಾತ್ರ ಮುಗಿದು ಅದರ ಫಲಿತಾಂಶ ಬಂದಿರುತ್ತದೆ. ಆದರೆ ಇನ್ನೂ ಕೂಡ PUC ಪರೀಕ್ಷೆಗಳು ಈಗ ತಾನೇ ಮುಗಿದಿದೆ. ಹಾಗಾಗಿ ನಮ್ಮ ಬಾಲಕೃಷ್ಣ ಮಂದಿರ ಕುಂಪಳದ 24ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಅಂಗವಾಗಿ ಕುಂಪಳ ವಲಯದಲ್ಲಿ 90%ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ SSLC ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ನಾವು ಜ್ಞಾನದೇವಿಗೆ ಪ್ರಶಸ್ತಿಯ ಪುರಸ್ಕಾರದ ಮೂಲಕ ಮಾಡ್ತಾ ಇದ್ದೇವೆ. ಈ ಬಾರಿ ಒಟ್ಟು 22 ಮಂದಿ ವಿದ್ಯಾರ್ಥಿಗಳು ಈ ಒಂದು ಪುರಸ್ಕಾರಕ್ಕೆ ಅರ್ಹರಾಗಿದ್ದಾರೆ. ಅದರಲ್ಲಿ ಮೊದಲಿಗೆ 11 ಮಂದಿ ಹೆಸರನ್ನು ನಾನು ಓದ್ತಾ ಇದ್ದೇನೆ. 11 ಮಂದಿ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಮೊದಲಿಗೆ ಅದಿತಿ ಜಿ ಅಮೀನ್, ಡಾಟರ್ ಆಫ್ ಗಣೇಶ್ KV ಆ್ಯಂಡ್ ಪೂರ್ಣಿಮಾ, ಇವರ ವೇದಿಕೆಗೆ ಬರಬೇಕು. ಭೂಮಿಕಾ ಶ್ರೀರಾಜ್, ಡಾಟರ್ ಆಫ್ ರವಿರಾಜ್ ಜಯಶ್ರೀ, ಇವರು ವೇದಿಕೆಗೆ ಬರಬೇಕು. ಕೃಪಾ R, ರವಿಚಂದ್ರ ಹಾಗೂ ಸುನೀತಾ ಅವರ ಮಗಳು, ಅವರು ಕೂಡ ವೇದಿಕೆಗೆ ಬರಬೇಕು. ವೈಷ್ಣವಿ B, ಡಾಟರ್ ಆಫ್ ಅರುಣ್ ಕುಮಾರ್ ಹಾಗೂ ಸಾಧನಾ ರಾವ್. ರಾಹುಲ N, ಸನ್ ಆಫ್ ನಾಗರಾಜ್ J ಆ್ಯಂಡ್ ವಿಶಾಲಾಕ್ಷಿ. ಲೀಸೆಲ್ ಪಿಂಟೋ, ಡಾಟರ್ ಆಫ್ ಲಾರೆನ್ಸ್ ಪಿಂಟೋ ಹಾಗೂ ಸಿಂಧಿಯಾ ರಾಡ್ರಿಗಸ್. ಸಾಕ್ಷಿ ಪ್ರಜ್ಞಾ ಸುವರ್ಣ, ಡಾಟರ್ ಆಫ್ ಕಿರಣ್ ಕುಮಾರ್ ಹಾಗೂ ಉಷಾ. ಸಂಜನಾ ಮಹಾಲೆ, ಡಾಟರ್ ಆಫ್ ಅಶೋಕ್ ಮಹಾಲೆ ಹಾಗೂ ಸಪ್ನಾ ಅಶೋಕ್. ಪ್ರತೀಕ್ MV, ಡಾಟರ್ ಆಫ್ ವೆಂಕಪ್ಪ ನಾಯಕ್ ಹಾಗೂ ಜಯಲಕ್ಷ್ಮಿ. ಕೀರ್ತನ, ಡಾಟರ್ ಆಫ್ ಚಂದ್ರಪ್ಪ ಹಾಗೂ ದೇವಕಿ. ಮತ್ತು ಲಿಖಿತ್ ರಾಜ್, ಸನ್ ಆಫ್ ಪ್ರವೀಣ್ ಕುಲಾಲ್ ಹಾಗೂ ವಿನುತಾ, ಇವರು ದಯವಿಟ್ಟು ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದಿತಿ ಜಿ ಅಮೀನ್ 618 ಅಂಕ, ಅಂದರೆ ಒಟ್ಟು 98.88 ಅಂಕಗಳನ್ನು ಗಳಿಸಿದ್ದಾರೆ. ಸೈಂಟ್ ಜೋಸೆಫ್ ಜಾಯ್ಲ್ಯಾಂಡ್ ಸ್ಕೂಲ್ ಕೊಲ್ಯ ಇದರ ವಿದ್ಯಾರ್ಥಿನಿ. ಅದೇ ರೀತಿ ಭೂಮಿಕಾ ಶ್ರೀರಾಜ್, ಡಾಟರ್ ಆಫ್ ರವಿರಾಜ್ ಹಾಗೂ ಜಯಶ್ರೀ, ಕಾರ್ಮೆಲ್ ಸ್ಕೂಲ್ ಕೋಟೆಕಾರ್, 610 ಅಂಕಗಳನ್ನು ಗಳಿಸಿ 97.60% ಗಳಿಸಿದ್ದಾರೆ. ಕೃಪಾ R, ಡಾಟರ್ ಆಫ್ ರವಿಚಂದ್ರ ಹಾಗೂ ಸುನೀತಾ, ಕಾರ್ಮೆಲ್ ಸ್ಕೂಲ್ ಕೋಟೆಕಾರ್ ವಿದ್ಯಾರ್ಥಿನಿ, 605 ಅಂಕಗಳು 96.80% ಗಳಿಸಿದ್ದಾರೆ. ವೈಷ್ಣವಿ B, ಡಾಟರ್ ಆಫ್ ಅರುಣ್ ಕುಮಾರ್ ಹಾಗೂ ಸಾಧನಾ ರಾವ್, 600 ಅಂಕ 96.64% ಗಳಿಸಿದ್ದಾರೆ. ರಾಹುಲ N, ಸನ್ ಆಫ್ ನಾಗರಾಜ್ ಹಾಗೂ ವಿಶಾಲಾಕ್ಷಿ, ನಿತ್ಯಾಧಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಿಲಾರ್, 600 ಅಂಕವನ್ನು ಗಳಿಸಿ 96% ಪಡೆದಿದ್ದಾರೆ. ಲೀಸೆಲ್ ಪಿಂಟೋ, ಲಾರೆನ್ಸ್ ಹಾಗೂ ಸಿಂಧಿಯಾ ರಾಡ್ರಿಗಸ್ ಅವರ ಪುತ್ರಿ, 598 ಅಂಕಗಳನ್ನು ಪಡೆದಿದ್ದಾರೆ. ಸಾಕ್ಷಿ ಪ್ರಜ್ಞಾ ಸುವರ್ಣ 596 ಅಂಕ 95.36% ಪಡೆದಿದ್ದಾರೆ. ಅವರು ನಿತ್ಯಾಧಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ವಿದ್ಯಾರ್ಥಿನಿ. ಸಂಜನಾ ಮಹಾಲೆ, ಅಶೋಕ್ ಮಹಾಲೆ ಹಾಗೂ ಸಪ್ನಾ ಅಶೋಕ್ ಅವರ ಪುತ್ರಿ, ಕಾರ್ಮೆಲ್ ಸ್ಕೂಲ್ ಕೋಟೆಕಾರ್ ಇದರ ವಿದ್ಯಾರ್ಥಿನಿ. 595 ಅಂಕಗಳು 95.20% ಮಾರ್ಕನ್ನು ಪಡೆದಿದ್ದಾರೆ. ಪ್ರತೀಕ್ MV, ಸನ್ ಆಫ್ ವೆಂಕಪ್ಪ ನಾಯಕ್ ಹಾಗೂ ಜಯಲಕ್ಷ್ಮಿ, 594 ಅಂಕಗಳನ್ನು ಪಡೆದಿದ್ದಾರೆ. ಕೀರ್ತನ, ಡಾಟರ್ ಆಫ್ ಚಂದ್ರಪ್ಪ ಹಾಗೂ ದೇವಕಿ, ಗೌರ್ಮೆಂಟ್ ಹೈಸ್ಕೂಲ್ ಪೆರಮನ್ನೂರು, 593 ಅಂಕಗಳನ್ನು ಪಡೆದಿದ್ದಾರೆ. ಅಧ್ಯಕ್ಷರಾಗಿದ್ದಾರೆ. ಅವರ ಮಗ ಕೂಡ ಇದರ ಅಭಿನಂದನೆಗಳು ಎಲ್ಲ ವಿದ್ಯಾರ್ಥಿಗಳಿಗೆ. ವೇದಿಕೆಗೆ ಬರಬೇಕು. ಹೈಸ್ಕೂಲ್ ಪೆರ್ಮನ್ನೂರು ಇದರ ವಿದ್ಯಾರ್ಥಿನಿಯಾಗಿದ್ದು
572 ಅಂಕಗಳನ್ನು ಗಳಿಸಿದ್ದಾರೆ. ಹಾಗೂ ಗೌತಮ್ ಇವರು ಶ್ರೀ ರಾಮಕೃಷ್ಣ ಹೈಸ್ಕೂಲ್ 6 ಅಂಕಗಳನ್ನು ಇಂದು ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸುದರ್ಶನ್ ಎಂ ಜಿಲ್ಲಾಧ್ಯಕ್ಷರು BJP ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೆ ನಮ್ಮ ಮಂದಿರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಂತೆಯೇ ದೀಪ ಪ್ರಜ್ವಲನೆಗೊಳಿಸಿ ನಮ್ಮನ್ನು ಶುಭ ಹಾರೈಸಿದ ಶ್ರೀ ಗೋವಿಂದ ಬಾಬು ಪೂಜಾರಿ ಅಧ್ಯಕ್ಷರು ನಾರಾಯಣಗುರು ಕೋಆಪರೇಟಿವ್ ಸೊಸೈಟಿ ಬೆಂಗಳೂರು, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸುರೇಶ್ ಭಟ್ನಗರ್ ಉಪಾಧ್ಯಕ್ಷರು ಭಗವತಿ ಕೋಆಪರೇಟಿವ್ ಸೊಸೈಟಿ ಉಳ್ಳಾಲ, ಇವರಿಗೂ ಕೂಡ ನಮ್ಮ ಮಂದಿರದ ಪರವಾಗಿ ಧನ್ಯವಾದಗಳು. ಅಂತೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಜರೈ ಖ್ಯಾತ ಉದ್ಯಮಿಗಳು ಪುತ್ತೂರು, ಇವರಿಗೂ ಕೂಡ ನಮ್ಮ ಮಂದಿರದ ಪರವಾಗಿ ಧನ್ಯವಾದಗಳು.